ಮಂಗಳೂರು ಬಲ್ಮಠದಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿರುವ ಎಂಸಿಸಿ ಬ್ಯಾಂಕ್ನ ನೂತನ 22ನೇ ಶಾಖೆ ದೇರಳಕಟ್ಟೆಯ ಫಾದರ್ ಮುಲ್ಲರ್ ಹೋಮಿಯೋಪತಿಯ ವಾಣಿಜ್ಯ ಸಂಕೀರ್ಣದಲ್ಲಿ ಆದಿತ್ಯವಾರ ಬೆಳಿಗ್ಗೆ ಉದ್ಘಾಟನೆಗೊಂಡಿತು. ಪುಟ್ಟ ಪಟ್ಟಣವಾದ ದೇರಳಕಟ್ಟೆಯ ಅಭಿವೃದ್ಧಿಯ ಹೊಸ ಅಧ್ಯಾಯಕ್ಕೆ ಸಾಕ್ಷಿಯಾಗುತ್ತಿದ್ದೇವೆ. ಒಂದು ಕಾಲದಲ್ಲಿ ಶಾಂತ ಗ್ರಾಮೀಣ ಪ್ರದೇಶವಾಗಿದ್ದ ದೇರಳಕಟ್ಟೆ ಇಂದು ಶಿಕ್ಷಣ ಮತ್ತು ಆರ್ಥಿಕ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿ ಬೆಳೆದಿದೆ. ದೇಶದ ವಿವಿಧ ಭಾಗಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಆಧುನಿಕ ಆಸ್ಪತ್ರೆಗಳು ಸಾವಿರಾರು ಕುಟುಂಬಗಳ ಆರೋಗ್ಯದ ಆಶಾ ಕಿರಣವಾಗಿವೆ. ವ್ಯಾಪಾರ, ಸೇವಾ ವಲಯ ಹಾಗೂ ಉದ್ಯಮಶೀಲತೆ ನಿರಂತರವಾಗಿ ಬೆಳೆಯುತ್ತಿದೆ. ಇಂತಹ ಅಭಿವೃದ್ಧಿಯ ಪಥದಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಶಿಕ್ಷಣಕ್ಕಾಗಿ ಸಾಲ ಬೇಕಾದ ವಿದ್ಯಾರ್ಥಿಯಿಂದ ಹಿಡಿದು ಹೊಸ ಕನಸುಗಳೊಂದಿಗೆ ವ್ಯವಹಾರ ಆರಂಭಿಸುವ ಉದ್ಯಮಿಯವರೆಗೆ, ಮನೆ ಕಟ್ಟುವ ಕುಟುಂಬದಿಂದ ಹಿಡಿದು ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವ ಹಿರಿಯ ನಾಗರಿಕರವರೆಗೆ ಪ್ರತಿಯೊಬ್ಬರ ಬೆಳವಣಿಗೆ ಹಿಂದೆ ಸಾಮಾಜಿಕ ಚಳವಳಿಯಾಗಿದೆ. ಜನರಿಂದ ಜನರಿಗಾಗಿ, ಜನರ ಅಭಿವೃದ್ಧಿಗಾಗಿ ಎಂಬ ಸಹಕಾರ ತತ್ವವನ್ನು ಅಳವಡಿಸುವ ಮೂಲಕ ಈ ಪ್ರದೇಶದ ಆರ್ಥಿಕ ಪ್ರಗತಿಗೆ ಹೊಸ ಚೈತನ್ಯ ನೀಡಲಿ. ಗಣ್ಯರಿಗೂ, ಪ್ರತ್ಯೇಕವಾಗಿ ಧರ್ಮಗುರುಗಳಿಗೆ, ಧರ್ಮ ಭಗಿನಿಯರಿಗೆ, ಜನಪ್ರತಿನಿಧಿಗಳಿಗೆ, ಅಭಿಮಾನಿಗಳಿಗೆ, ಗ್ರಾಹಕರಿಗೆ ನಿರ್ದೇಶಕ ಮಂಡಳಿಯ ಪರವಾಗಿ ಸ್ವಾಗತ, ಸುಸ್ವಾಗತ. ಜೋರಾದ ಚಪ್ಪಾಳೆ. ಇದೀಗ ನಾವು ಕಾತುರದಿಂದ ನಿರೀಕ್ಷಿಸುತ್ತಿರುವ ಎಂಸಿಸಿ ಬ್ಯಾಂಕಿನ 22ನೇ ದೇರಳಕಟ್ಟೆ ಶಾಖೆಯ ಲೋಕಾರ್ಪಣೆ ಮತ್ತು ಉದ್ಘಾಟನಾ ಶುಭ ಸಮಾರಂಭಕ್ಕೆ ಆಗಮಿಸಿದ್ದೇವೆ. ಈ ಐತಿಹಾಸಿಕ ಹಾಗೂ ಸ್ಮರಣೀಯ ಸಂದರ್ಭವನ್ನು ಸುಸೂತ್ರವಾಗಿ ನೆರವೇರಿಸಲು ಉಪಸ್ಥಿತಿರುವ ಎಲ್ಲರೂ ದಯವಿಟ್ಟು ಅಲ್ಲಿಯೇ ನಿಮ್ಮ ಜಾಗದಲ್ಲಿ ಕುಳಿತುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಅಲ್ಲಿ LCD ಸ್ಕ್ರೀನಿನ ಮೂಲಕ ಈ ಕಾರ್ಯಕ್ರಮವನ್ನು ಕುಳಿತುಕೊಂಡಲ್ಲಿ ತಾವು ವೀಕ್ಷಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಲೋಕಾರ್ಪಣಾ ವಿಧಿಯನ್ನು ನೆರವೇರಿಸಲು ಆಹ್ವಾನಿತ ಮುಖ್ಯ ಅತಿಥಿಗಳು, ಬ್ಯಾಂಕಿನ ನಿರ್ದೇಶಕರು ಹಾಗೂ ಸದಸ್ಯರು, ಸಂಬಂಧಿತ ಗಣ್ಯರು ಮಾತ್ರ ಶಾಖೆಯ ಹತ್ತಿರ ತೆರಳಿ ಉದ್ಘಾಟನಾ ವಿಧಿಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ರತ್ನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಅನಿಲ್ ಲೋಬೋರ್ ಅವರು ದೇರಳಕಟ್ಟೆಯ 22ನೇ ಶಾಖೆಯ ಉದ್ಘಾಟನಾ ವಿಧಿಯನ್ನು ಈಗ ನೆರವೇರಿಸುತ್ತಿದ್ದಾರೆ. ಮಾನ್ಯ ಅಧ್ಯಕ್ಷರು ರಿಬ್ಬನ್ ಕತ್ತರಿಸುವ ಮೂಲಕ ಈ ನೂತನ ಶಾಖೆಯನ್ನು ಅಧಿಕೃತವಾಗಿ ಲೋಕಾರ್ಪಣೆ ಮಾಡಲಿದ್ದಾರೆ. ಈ ಶುಭ ಕ್ಷಣಕ್ಕೆ ಉಪಸ್ಥಿತರಿರುವ ನಾವೆಲ್ಲರೂ ಚಪ್ಪಾಳೆಯ ಮೂಲಕ ಅವರನ್ನು ಅಭಿನಂದಿಸಿ ಸಂಭ್ರಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸೌಲಭ್ಯವಾದ ATM ಸೇವೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಾರ್ವಜನಿಕ ಸೇವೆಗೆ ಸಮರ್ಪಿಸುವ ಈ ಶುಭ ಕ್ಷಣಕ್ಕೆ ಎಲ್ಲರೂ ಸಾಕ್ಷಿಯಾಗಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ.
ಧನ್ಯವಾದಗಳು. ಈ ಭದ್ರತಾ ಕೊಠಡಿಯು ಬ್ಯಾಂಕಿನ ಸುರಕ್ಷತೆ, ವಿಶ್ವಾಸ ಮತ್ತು ಸೇವಾ ಶ್ರೇಷ್ಠತೆಯನ್ನು ಮತ್ತಷ್ಟು ಬಲಪಡಿಸಲಿ ಎಂದು ನಾವೆಲ್ಲರೂ ಚಪ್ಪಾಳೆಯ ಮೂಲಕ ಹಾರೈಸುತ್ತೇವೆ. ಧನ್ಯವಾದಗಳು ವಂದನೀಯ ಫಾದರ್ ನೆಲ್ಸನ್ ಧೀರಾಜ್ ಪ್ರೈಸ್ ಇವರಿಗೆ. ಈ ಸ್ಟ್ಯಾಂಪ್ನ ಚಾಲನೆಯನ್ನು ನೀಡಿದಕ್ಕೋಸ್ಕರ ದೀಪದ ಬೆಳಕಿನೊಂದಿಗೆ ಈ ಶಾಖೆಯು ಇನ್ನಷ್ಟು ಬೆಳವಣಿಗೆ, ಯಶಸ್ಸು ಮತ್ತು ಜನಸೇವೆಯನ್ನು ಸಾಧಿಸಲಿ ಎಂದು ನಾವೆಲ್ಲರೂ ಹಾರೈಸುತ್ತೇವೆ. ಅಧ್ಯಕ್ಷರು ಹಾಗೂ ಗಣ್ಯರೆಲ್ಲರೂ ಜೊತೆಗೂಡಿ ದೀಪವನ್ನು ಪ್ರಜ್ವಲಿಸುತ್ತಿದ್ದಾರೆ. ಧನ್ಯವಾದಗಳು. ಈ ಉದ್ಘಾಟನಾ ಸಮಾರಂಭದಲ್ಲಿ ದೇವರ ಕೃಪೆಯು ಈ ಸಂಸ್ಥೆಯ ಮೇಲೆ ಸದಾ ನೆಲೆಸಿರಲಿ. ಈ ಶಾಖೆಯು ಸೇವೆ, ಸಮೃದ್ಧಿ ಮತ್ತು ಯಶಸ್ಸಿನ ಪಥದಲ್ಲಿ ನಿರಂತರವಾಗಿ ಮುನ್ನಡೆಯಲಿ ಎಂಬ ಪ್ರಾರ್ಥನೆಯೊಂದಿಗೆ ವಂದನೀಯ ಫಾದರ್ ವಿಕ್ಟರ್ ದಿಮೆಲ್ಲೋ, ಧರ್ಮಗುರುಗಳು ಲೇಡಿ ಆಫ್ ಮರ್ಸಿ ಚರ್ಚ್ ಪಾನೀರ್ ಶಾಖೆಯ ಆಶೀರ್ವಚನದ ಕಾರ್ಯಕ್ರಮವನ್ನು ನೆರವೇರಿಸುತ್ತಿದ್ದಾರೆ. ನಾವೆಲ್ಲರೂ ಭಕ್ತಿಯಿಂದ ಈ ಪ್ರಾರ್ಥನಾ ವಿಧಿಯಲ್ಲಿ ಪಾಲ್ಗೊಳ್ಳೋಣ. बापाचे, पुताचे आणि पवित्रात्म्याचे नावे मगाच्या भाव भयणीनो, या संस्थेचेर, या सुवातेचेर आणि या सोरोनवरच्या सर्वांचेर आणि फुडें हांगासर येवच्या सर्व ग्राहकांचेर सर्वेस्परा देवाची आशीर्वाद आमी मागता आसतना हे सगळें काम, ही सगळी सेवा त्याचं देवाक आमी समर्पण दिवया आणि तो देव हांगासर वस्ती करूं दी आणि हे सगळें काम बऱ्या तरान चलोवन व्हरून देवळान मागया. ये सर्वेस्परा सृष्टी रचणारा, मनुष्य करणारा, महिमानं तुका. ये सर्वेस्परा सृष्टी रचणारा, मनुष्य करणारा, महिमानं तुका. लोकांच्या सुवार्थेंतले देवाचें उतर आमी आयकुया. सर्वेस्पर तुमचे सगळे आसूं. लुका प्रमाणे जेजू क्रिस्ताची शुभ वार्ता. राजवडकेची पदवी घेवन तो फाटी येतसर जांकां आपणे दुडू दिल्लो त्या नौकारांनी एक-एकल्यान व्यापार करून कितलो लाभ जोडला म्हूण जाणा जावचे खातीर तांकां आपयचे म्हणून ताणें हुकूम दिली. पयलो नौकार येवन म्हणालो, धन्या, तुज्या एका नाण्यान हांवें 10 नाणीं जोडल्या. ताका ताणें म्हळें, शाबास, बऱ्या नौकारा, लांबशे संतीन तूं विश्वासी जालोय, देखून 10 शहराचेर तूं अधिकार चलय. दुसरो येवन म्हणालो, धन्या, तुज्या एका नाण्यान हांवें 5 नाणीं जोडल्या. ताका ताणें म्हळें,
तूं 5 शहरांचेर अधिकार चलय. आनी एकलो येवन म्हणालो, धन्या पळय तुजें नाणें, हांवें तें लेसान बांदून तशेंच दवरलेलें. तूं कठीण मनीस म्हूण म्हाका तुजी भिरांत दिसली. दवरिनासलेलें तूं काडताय, ओंपिनातलें तूं लुंगताय. ताका तो म्हणालो, नसत्या नौकरा, तुज्याच उतरांनी हांव तुका गुन्यांवकार करतां. हांव दवरिनासलें काडटलो, ओंपिनासलेलें लुंगतलो, कठीण मनीस म्हूण तूं जाणा आसलोय न्ही. कित्याक तर तुवें म्हजो दुडू वाडीक घालो नाय. हांव फाटीं येतच तो वाडी समेत येतो न्ही. देवाचें उतर हें. भाव भयणीनो, हो सोबीत संवसार देवान रचून मनशाच्या हातांत दिला. मनशान तो वृद्धी करूंक जाय, बरो करूंक जाय, सोबीत करूंक जाय, ताचें आनी पेल्याचें जिवीत बरें करूंक जाय म्हणून. देवान हो सोबीत संवसार दिता आसतना मनशाक संवसार मात्र न्ही, बुदवंतकाय, शाणेपण आनी असली मोवा पुरवायची देणी ताणें दिली. आनी त्या देण्या मुखांतर मनशांनी आज हो संवसार सोबीत केला. सुमार 114 वर्सां आदीं थोड्या मानेस्तांनी संगता मेळोन आमच्या लोकां खातीर हें बँक सुरवात केल्ली. आनी आतां 114 वर्सांच्या चरित्रेक आनी एक महिला फातर मेळ्ळा म्हणया. देरडा कट्टेंत हो एक शाखो आज उक्तावण जाता, आशिर्वचन जाता. आमी मागया सर्गींच्या बापा लागीं जें कितें इतले 114 वर्सां आदीं त्या मालगाड्यांनी कितें सोपण, कितें चिंतप घेवन सुरू केल्लें हें बऱ्या तरान हांगासरी मुंदरून वचूं दी. सर्व जबाबदारीवंत मनशांक सर्गीचो बाप ताच्या बेसांवांनी कृपेन भरोवन दी. हांगासर येवच्या सर्व गिरायक्यांक, हांगासर सेवा दिवच्या सर्वांकी तो चुकाकुळदार बाप ताच्या बेसांवांनी कृपेन भरोवन दी म्हणून मागया. आनी कितें उद्देश दवरून हो शाखो हांगासर आज उक्तायला, सुरवात केला, तो उद्देश जारी जावन दी म्हणून मागया. प्रार्थुया. सगळींच्या आमच्या भोवमुगाड बापा, आयच्या ह्या पवित्र दिसा ह्या ल्हानशा गांवांत MCC बँकाचें 22वे शाखो आज आमी उक्तावण करूंक आसां. ह्या पवित्र दिसा हे वर्तें भाग तुवें फावो केल्ल्या खातीर तुका आमी अर्गां दिता. फाटल्या 114 वर्सांनी ह्या संस्थाचेर तुवें ओतिल्ल्या सर्व आशिर्वादां खातीर तुका आमी अर्गां आनी होगळाप दिता. फाटल्या वर्सांनी ह्या बँका मुखांतर आमच्या सगळ्या लोकांक, कळ्ळेच्या लोकांक कितें बरेंपण जालां त्या पासोती आमी तुका दिनवासता, तुजी स्तुती करता, तुका होगळाप आमी दिता. आज हांगासर हो नवो शाखो उक्तावण जाता आसतना हो शाखो मात्र न्ही, हांगासर सेवा दिवच्या, हांगासर जावच्या सरतराच्या वहिवाटाचेर, हांगासर येवच्या सर्व गिरायक्यांचेर तुजें आशिर्वादां आमी मागता आसतना त्या सगळ्या लोकांक ह्या तुज्या परचेक आमी तुजे हाती उपसून दिता. ह्या संस्थेच्या चेअरमॅनाचेर आनी तशेंच आडळते वर्गाच्या सर्व संद्यांचेर, हेर सुवातेनी वावर करच्या सेवा दिवच्या शिबंदेचेर आनी विशेश जावन ह्या शाख्यांत मॅनेजर जावन आनी हेर शिबंदेनी दिवची सेवा बऱ्या तरेन जावच्याक तुजो आदार, तुजी कृपा तांचेर तूं घाल. सगळींत हांव तुजो आशिर्वाद ह्या बँकाचेर, ह्या शाख्याचेर, ह्या सुवातेचेर तूं घाल आनी सगळी सुवात तुज्या आशिर्वादान तूं पवित्र कर. सगळींत हांव तुजें बेसांवां निरंतर हांगासर देंवून येवं दी. तुज्या मोगाची काकुळीची भिरमतेची दिश्ट ह्या शाख्याचेर आनी हांगासर येवच्या सर्व गिरायकांचेर पडोवन दी. सेवा दिवच्यांक मोतीची शांती समाधान, हातापांयाची बळ भलायकी, सवकासाय आनी विशेश जावन बऱ्या तरान सेवा दिवंक तांच्या मतीक जाणवाय, शाणेपण, बुदवंतकायेची देणी तूं दी. हांगासर येवच्या सर्व गिरायकांचेरय तुजें आशिर्वादां तूं घाल. खंयच्या उद्देशान ती हांगासर येतात तो उद्देश तांच्या जिणेंत जारी जावं दी
आनी हांगासर भितर आयिल्ल्याचे चड संतोशान फुडल्यान तांचे जिवीत जियोंक तुजो आदार तांकां लाभो. शुभम देन बऱ्या मनान तांची सेवा करूंक आनी आयिल्ल्या सर्व ग्राहकांक समाधान, संतोष, तृप्ती, दादोसकाय जावन हांगासर सगळें बरें तुज्या आशिर्वादांनी जावं दी म्हणून आमी आशेता. तुका पसंत जायनातलें, तुज्या कुशे विरोध वेचें, कितेंच हांगासर घडनातल्या वरी तूं राखून व्हर. तुज्या राखण बुडवे ह्या सुवातेर रावन ही सगळी सेवा आनी हें सगळें काम बऱ्या तरान जावंक आदार दिवं दी आनी सगळें सांबाळन राखून व्हरून दी. तुजो पवित्रत्मो ह्या सुवातेर रावन हें सगळें काम वेव्हार सगळो पवित्रपणी चलोवन व्हरून दी. ही मागणी बाबा आनी आमच्या हर एकल्याच्या काळजांत आसली ते सवा मागणी इरादे तुजे समोर आमी हाडटा तुज्या सुपुता जेजूचे नांवी. सोम्याचे मागणी आमी सांगता म्हणया. आमच्या बाबा तुजें नांव पवित्र जावं, तुजें राज आमकां येवं, तुजी खुशी सगळ्या जगात जशी संवसारांत जावं. आमचो दिसपडटो रास आज आमकां दी आनी आमी आमचेर सगळ्यांक मुश्किलां जशें आमची पात्रां आमोस आनी आमकां राडे बरोबर नाका पूण वायटांतले आमकां निवार. Isso farmoje माये तूं आमची आवय, सगळ्या संवसाराची राणी. तूं तुज्या भुरग्या जेजूची तुवें जतन घेतली माये. चड तराच्या वायटांत विघ्नांत तुवें ताका राखलें. काना नगरी लग्नाच्या माटवान गुणें पडलेलें तुज्या पुता कडेन मागून तुवें ताका मेळाशें केलें. ह्या संवसारांत हांगासर कितेंच गुणें पडनातल्या बरोबरें, कितेंच वायट जायनातल्या बरी तूं सांबाळून व्हर आनी कितेंय उणें पडलें तें तुज्या पुता कडेन मागून तांकां तें मेळाशें कर. नमन मरिये कृपेन गुरुले जेजू देवाच्या माये सर्वेस्पर तुमचे सगळे आसो आनी सर्वपदवेदार देव बाप आनी पूत आनी पवित्रत्मो तुमचेर आपलो आशीर्वाद घालूं. बापाचे, पुताचे आनी पवित्रत्म्याचे नांवी. आमेन. ಶಾಖೆಯ ಆಶೀರ್ವಚನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ ಪೂಜ್ಯ ಧರ್ಮಗುರುಗಳಿಗೆ ಹಾಗೂ ಅತಿಥಿಗಳಿಗೆ ಈ ಕಾರ್ಯಕ್ರಮದ ಪೂರ್ವ ಸಿದ್ಧತೆಯಲ್ಲಿ ಶ್ರಮಿಸಿದ ನಿರ್ದೇಶಕ ಮಂಡಳಿಯವರಿಗೆ ಹಾಗೂ ಎಲ್ಲ
ಕಟಪಾಡಿಯಲ್ಲಿ ತೆರೆಯಲು ಅನುಮೋದನೆ ದೊರೆತಿದೆ. ಈ ಹಣಕಾಸು ವರ್ಷದಲ್ಲಿ ಒಟ್ಟು 25 ಶಾಖೆಗಳನ್ನು ಹೊಂದಿರುವ ಗುರಿ ಬ್ಯಾಂಕ್ ಹೊಂದಿದೆ. 114 ವರ್ಷಗಳ ಪರಂಪರೆ, ಬ್ಯಾಂಕಿಂಗ್ ಸೇವೆ ಹಾಗೂ ಗ್ರಾಹಕರ ವಿಶ್ವಾಸದಿಂದ ಎಂಸಿಸಿ ಬ್ಯಾಂಕ್ ಪ್ರಗತಿಯ ಹಾದಿಯತ್ತ ಸಾಗುತ್ತಿದೆ. ಈ ಸಾಧನೆಗಳಿಗೆ ಕಾರಣಕರ್ತರಾದ ಅಧ್ಯಕ್ಷರಿಗೆ, ನಿರ್ದೇಶ ಮಂಡಳಿಗೆ, ಸಿಬ್ಬಂದಿ ವರ್ಗದವರಿಗೆ ಹಾಗೂ ಗ್ರಾಹಕರಿಗೆ ಶುಭಾಶಯಗಳು. ಮುಂದಿನ ದಿನಗಳಲ್ಲಿ ಈ ಬ್ಯಾಂಕ್ ಇನ್ನಷ್ಟು ಎತ್ತರದ ಸಾಧನೆಗಳನ್ನು ಮಾಡಲಿ ಎಂದು ನಾವೆಲ್ಲರೂ ಆಶಿಸುತ್ತೇವೆ. ಇದೀಗ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆಯ ಉದ್ಘಾಟನಾ ಸಮಾರಂಭಕ್ಕೆ ಶುಭ ಸಮಾರಂಭದ ಸಂಕೇತವಾಗಿ ಬ್ಯಾಂಕಿನ ಗೀತೆಯನ್ನು, ಬ್ಯಾಂಕ್ ಆಂಥಮ್ ಅನ್ನು ನುಡಿಸುವರು. ಎಲ್ಲರೂ ಎದ್ದು ನಿಂತು ಬ್ಯಾಂಕಿನ ಗೀತೆಗೆ ಗೌರವ ಸಲ್ಲಿಸೋಣ. ಗ್ರಾಹಕರಿಗೆ ಶುಭ ವಂದನೆ. ಎಂಸಿಸಿ ಬ್ಯಾಂಕ್ ನಮ್ಮದು, ಸದಸ್ಯರ ಸತ್ಯ ಸ್ವರೂಪ ದೇವಾ. ನಮೋ ಭಕ್ತರ ಭಾಗ್ಯ, ನಮೋ ಪ್ರಭೋದಯವಂತ. ಪೂಜಿಪಿ ನಿಮ್ಮ ನಾಮಾಮೃತ. ಸತ್ಯ ಸ್ವರೂಪ ದೇವಾ, ಭಕ್ತರ ಭಾಗ್ಯ ದಯವಂತ. ಸತ್ಯ ಸ್ವರೂಪ ದೇವಾ, ಭಕ್ತರ ಭಾಗ್ಯ ದಯವಂತ. ಹರಡಿದೆ ನಿನ್ನ ಸಿರಿನಾಮ ಜಗದಾದ್ಯಂತ. ಜಗದಾದ್ಯಂತ ಬೆಳಗಿನ ವೈಭವ, ಗಗನಾದ್ಯಂತ ಜಗದಾದ್ಯಂತ ಗೊತ್ತಿದೆ ನಿನ್ನ ಮಹಿಮೆ, ಭುವನಾದ್ಯಂತ ಭುವನಾದ್ಯಂತ. ಸತ್ಯ ಸ್ವರೂಪ ದೇವಾ, ಭಕ್ತರ ಭಾಗ್ಯ ದಯವಂತ. ವಯೋಜನೆ ನಿಮ್ಮ ಬಳಿ ಸೇರಲಿ, ನಮ್ಮಯ ಕೂಗು ನಿಮ್ಮ ಕಿವಿಗೆ ಬೀಳಲಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ, ನಮ್ಮ ಕಾರ್ಯಗಳೆಲ್ಲ ಸಫಲವಾಗಲಿ. ಸತ್ಯ ಸ್ವರೂಪ ದೇವಾ, ಭಕ್ತರ ಭಾಗ್ಯ ದಯವಂತ. ಸತ್ಯ ಸ್ವರೂಪ ದೇವಾ, ಭಕ್ತರ ಭಾಗ್ಯ ದಯವಂತ. ಗೌರವಾನ್ವಿತ ಅತಿಥಿಗಳನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಂದನೀಯ ಫಾದರ್ ವಿಕ್ಟರ್ ಡಿಮೆಲ್ಲೋ ಧರ್ಮಗುರುಗಳು, ಅವರ್ ಲೇಡಿ ಆಫ್ ಮರ್ಸಿ ಚರ್ಚ್ ಪಾನೀರ್. ವಂದನೀಯ ಸಿಸ್ಟರ್ ಮಿಲ್ಲಿ ಫೆರ್ನಾಂಡಿಸ್, ಸುಪೀರಿಯರ್ ಜನರಲ್ ಅರ್ಸುಲೈನ್ ಸಿಸ್ಟರ್ಸ್, ಫ್ರಾನ್ಸಿಸ್ಕನ್ ಸಿಸ್ಟರ್ಸ್. ವಂದನೀಯ ಫಾದರ್ ನಿಲೇಶ್ ಕ್ರಾಸ್ತಾ, ಆಡಳಿತದಾರರು, ಫಾದರ್ ಮುಲ್ಲಸ್ ಹೋಮಿಯೋಪತಿ ಕಾಲೇಜು ದೇರಳಕಟ್ಟೆ. ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ, ಅಧ್ಯಕ್ಷರು, ಕೋಟೆಕಾರ್ ಗ್ರಾಮ ಪಂಚಾಯತ್. ಶ್ರೀ CM ಸತ್ತರ್, ಮಾಜಿ ಅಧ್ಯಕ್ಷರು, ಬೆಳ್ಮ ಗ್ರಾಮ ಪಂಚಾಯತ್. ಶ್ರೀ ಜೆರಾಲ್ಡ್ ಜೂಡ್ ಡಿ ಸಿಲ್ವಾ, ವೈಸ್ ಚೇರ್ಮನ್ ಎಂಸಿಸಿ ಬ್ಯಾಂಕ್. ಅಡ್ವೊಕೇಟ್ ಶ್ರೀ ರೋಷನ್ ಡಿಸೋಜಾ, ನಿರ್ದೇಶಕರು. ಶ್ರೀ ಸುನಿಲ್ ಮಿನೇಜಸ್, ಜನರಲ್ ಮ್ಯಾನೇಜರ್ ಎಂಸಿಸಿ ಬ್ಯಾಂಕ್. ಯಾವುದೇ ಸಮಾರಂಭದ ಯಶಸ್ಸಿಗೆ ಹೃತ್ಪೂರ್ವಕ ಸ್ವಾಗತವೇ ಮುನ್ನುಡಿ. ಆ ಸ್ವಾಗತದ ಸೊಬಗನ್ನು ಮತ್ತಷ್ಟು ಹೆಚ್ಚಿಸಲು, ನಮ್ಮನ್ನೆಲ್ಲ ಸ್ವಾಗತಿಸಲು ನಮ್ಮ ಮುಂದೆ ಬರುತ್ತಿದ್ದಾರೆ ಎಂಸಿಸಿ ಬ್ಯಾಂಕಿನ ಗೌರವಾನ್ವಿತ ನಿರ್ದೇಶಕರಾದ ಅಡ್ವೊಕೇಟ್ ಶ್ರೀ ರೋಷನ್ ಡಿಸೋಜಾರವರು. ನಂಬಿಕೆಯ ದೀಪ ಹಚ್ಚಲು ಬಂದೆವು, ಸಮೃದ್ಧಿಯ ದಾರಿ ತೋರಲು ಬಂದೆವು. ಜನಮನದ ಆಸರೆಯಾಗಿದೆ ಈ ಬ್ಯಾಂಕ್.
ನಿಮ್ಮ ಜೀವನವನ್ನು ಬದಲಾಯಿಸಲಿದೆ ಈ ಬ್ಯಾಂಕ್. ದೇವನ ಕೃಪೆಯು ಹರಿದು ಬರಲಿ, ಗ್ರಾಹಕರ ನಗು ಹರಳಿ ನಿಲ್ಲಲಿ, ಉಳಿತಾಯದ ಬೀಜವ ಬಿತ್ತಿರಿ ಈ ಆರ್ಥಿಕ ಮನೆಯಲ್ಲಿ. ನೀವು ಹೆಜ್ಜೆ ಇಟ್ಟ ನಿಮಗೆ ಶಿರಬಾಗಿ ಸ್ವಾಗತಿಸಲು ಬಂದಿಹಾನು ನಾನು ಎನ್ನುತ್ತಾ ಸರ್ವರಿಗೂ ಬೆಳಗಿನ ಶುಭ ನಮಸ್ಕಾರಗಳು. 114 ವರ್ಷಗಳ ಇತಿಹಾಸವಿರುವ MCC ಬ್ಯಾಂಕಿನ 22ನೇ ಶಾಖೆಯು ದೇರ್ಲಕಟ್ಟೆಯ ಫಾದರ್ ಮುಲ್ಲರ್ ಸಂಕೀರ್ಣದಲ್ಲಿ ಉದ್ಘಾಟನೆಗೊಂಡಿರುತ್ತದೆ. ಹೀಗಾಗಿ ಈ ಉದ್ಘಾಟನೆಯ ಸಂಭ್ರಮದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಸರ್ವರನ್ನು ಸ್ವಾಗತಿಸುವುದು ನನ್ನ ಆದ್ಯ ಕರ್ತವ್ಯವಾಗಿರುತ್ತದೆ. ಮೊದಲನೇದಾಗಿ MCC ಬ್ಯಾಂಕ್ ಮಂಗಳೂರು ಇದರ ಅಧ್ಯಕ್ಷರಾಗಿರುವಂಥ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವ ಸಹಕಾರ ರತ್ನ ಶ್ರೀಯುತ ಅನಿಲ್ ಲೋಬೋರವರನ್ನು ಸರ್ವರ ಪರವಾಗಿ ಆತ್ಮೀಯವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶ್ರೀಯುತ ಅನಿಲ್ ಲೋಬೋ ಅವರಿಗೆ ನಿರ್ದೇಶಕರಾದ ಡೇವಿಡ್ ಡಿಸೋಜ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಇಂದಿನ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿ ಬ್ಯಾಂಕಿನ ಒಳಿತಿಗಾಗಿ ಪ್ರಾರ್ಥಿಸಿ ಸರ್ವರನ್ನು ಆಶೀರ್ವಾದಿಸಿದ ಫಾನೀರ್ ಅವರ್ ಲೇಡಿ ಆಫ್ ಮರ್ಸಿ ಚರ್ಚಿನ ವಂದನೀಯ ಧರ್ಮಗುರುಗಳಾದ ವಿಕ್ಟರ್ ಡಿಮೆಲ್ಲೋರವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಗುರುಗಳಾದ ವಿಕ್ಟರ್ ಡಿಮೆಲ್ಲೋರವರನ್ನು ನಿರ್ದೇಶಕರಾದ ವಿನ್ಸೆಂಟ್ ಅನಿಲ್ ರೆಸ್ಟ್ರೋದರ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಅರ್ಸುಲೈನ್ಸ್ ಫ್ರಾನ್ಸಿಸ್ಕನ್ ಸಿಸ್ಟರ್ ಸಭೆಯ ಸುಪೀರಿಯರ್ ಜನರಲ್ ಆಗಿರುವಂಥ ಮತ್ತು ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಆಗಿರುವ ವಂದನೀಯ ಸಿಸ್ಟರ್ ಮಿಲ್ಲಿ ಫೆರ್ನಾಂಡಿಸ್ ರವರನ್ನು ಪ್ರೀತಿಪೂರ್ವಕವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ವಂದನೀಯ ಸಿಸ್ಟರ್ ಮಿಲ್ಲಿ ಫೆರ್ನಾಂಡಿಸ್ ರವರನ್ನು ನಿರ್ದೇಶಕಿಯಾದ ಐರಿನ್ ರೆಬೆಲರವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೆಯೇ ದೇರ್ಲಕಟ್ಟೆ ಫಾದರ್ ಮುಲ್ಲರ್ಸ್ ಹೋಮಿಯೋಪತಿ ಕಾಲೇಜಿನ ಆಡಳಿತಗಾರರು ಆಗಿದ್ದು ಮತ್ತು ಇಂದಿನ ಕಾರ್ಯಕ್ರಮದ ಗೌರವ ಅತಿಥಿಗಳಾಗಿರುವ ವಂದನೀಯ ಗುರುಗಳಾದ ನೀಲೇಶ್ ಕ್ರಾಸ್ತರ್ ಅವರನ್ನು ಗೌರವಪೂರ್ವಕವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ವಂದನೀಯ ಗುರುಗಳಾದ ನೀಲೇಶ್ ಕ್ರಾಸ್ತರನ್ನು ನಿರ್ದೇಶಕರಾದ ಎಲ್ರೋಯ್ ಕಿರಣ್ ಕ್ರಾಸ್ತೋ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಅಂತೆಯೇ ಕೋಟೆಕಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಆಗಿರುವಂಥ ಮತ್ತು ಇಂದಿನ ಗೌರವ ಅತಿಥಿಗಳಲ್ಲಿ ಮತ್ತೋರ್ವರು ಆಗಿರುವಂಥ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಇವರನ್ನು ನಿರ್ದೇಶಕರಾದ ಫೆಲಿಕ್ಸ್ ಡಿಕ್ರೂಸ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ವೇದಿಕೆಯಲ್ಲಿರುವ MCC ಬ್ಯಾಂಕಿನ ಉಪಾಧ್ಯಕ್ಷರಾದ ಜೆರಾಲ್ಡ್ ಜೂಡ್ ಡಿ ಸಿಲ್ವಾ, ಮಹಾಪ್ರಬಂಧಕರಾದ ಸುನಿಲ್ ಮೆನೇಜಸ್ ಅವರನ್ನು ಆತ್ಮೀಯವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. MCC ಬ್ಯಾಂಕ್ ಇಂದು ಅಭಿವೃದ್ಧಿ ಪಥದಲ್ಲಿ ಸಾಗಬೇಕಾದರೆ ನಿರ್ದೇಶಕರೊಂದಿಗೆ ವ್ಯವಸ್ಥಾಪಕ ಮಂಡಳಿ ಸದಸ್ಯರು, ಮಹಾಪ್ರಬಂಧಕರು ಮತ್ತು ಸಿಬ್ಬಂದಿ ವರ್ಗದವರ ಪಾತ್ರ ಬಹಳ ಮಹತ್ವವುಳ್ಳದಾಗಿರುತ್ತದೆ. ಇಂದು ಇವರೆಲ್ಲರೂ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ವಿವಿಧ ವಲಯಗಳಿಂದ ಬಂದಿರುವಂಥ ಧರ್ಮಗುರುಗಳು, ಕನ್ಯಾಶ್ರೀಯರು ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿದ್ದಾರೆ. ತಮಗೂ ಕೂಡ ಇಂದಿನ ಕಾರ್ಯಕ್ರಮಕ್ಕೆ ಸರ್ವರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಅಂತೆಯೇ ಇಂದಿನ ಕಾರ್ಯಕ್ರಮಕ್ಕೆ ಬೆಲ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರು, ಕೋಟೆಕಾರ್ ಪಟ್ಟಣ ಪಂಚಾಯತಿನ ಸದಸ್ಯರು, ಸೋಮೇಶ್ವರ ಪುರಸಭೆಯ ಸದಸ್ಯರು, ಸುತ್ತಮುತ್ತಲಿನ ಸಂಘ ಸಂಸ್ಥೆಯ ಸದಸ್ಯರು, ಪೊಲೀಸ್ ಸಿಬ್ಬಂದಿ, ನಮ್ಮೆಲ್ಲ ಗ್ರಾಹಕರು, ಹಿತೈಷಿಗಳು, ಮಾಧ್ಯಮ ಮಿತ್ರರು, ಧ್ವನಿವರ್ಧಕದವರು ಉಪಸ್ಥಿತರಿರುತ್ತೀರಿ. ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರನ್ನು ಹೃದಯಾಂತರಾಳದಿಂದ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಆರ್ಥಿಕ ಬಲವೇ ನಾಡಿನ ಬಲವು, ನಿಮ್ಮ ಸೇವೆಯೇ ನಮಗೆ ನೆಮ್ಮದಿಯ ಒಲವು, ಜನಾಭಿವೃದ್ಧಿಯ ಶ್ರೇಷ್ಠ ಕಾರ್ಯಕ್ಕೆ, ಶುಭಗಳಿಗೆಯ ಪುಣ್ಯ ಕಾರ್ಯಕ್ಕೆ ಎನ್ನುತ್ತಾ MCC ಬ್ಯಾಂಕ್ ನಮ್ಮ ಬ್ಯಾಂಕ್, ನಿಮ್ಮ ಬ್ಯಾಂಕ್, ಇದನ್ನು ಬೆಳೆಸಲು ತಾವೆಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸಿ ಎಂದೆನ್ನುತ್ತಾ
ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮವನ್ನು ಇಡುತ್ತಿದ್ದೇನೆ. ಧನ್ಯವಾದಗಳು. ಸರ್ವರನ್ನು ಸ್ವಾಗತಿಸಿದ ನಿಮಗೂ ಈ ಕಾರ್ಯಕ್ರಮಕ್ಕೆ ಸರ್ ಹೃತ್ಪೂರ್ವಕ ಸ್ವಾಗತ. ಪ್ರಿಯರೇ, ನಮ್ಮ ಮುದ್ದೆ ಹಾಜರಿದ್ದಾರೆ ಅಖಿಲ ಭಾರತ ಕ್ರೈಸ್ತ ಒಕ್ಕೂಟ ಸಂಘದ ಅಧ್ಯಕ್ಷರು ಶ್ರೀ ಆಲ್ವಿನ್ ಡಿಸೋಜಾ ಪಾನೀರ್. ಅದೇ ರೀತಿ ಪಾನೀರ್ ಘಟಕದ ಸರ್ವ ಆಯೋಗದ ಅಧ್ಯಕ್ಷರು ತಾವು ಆಗಿದ್ದೀರಿ. ತಮಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ. ಅದೇ ರೀತಿ ಸೇಂಟ್ ಲಾರೆನ್ಸ್ ಚರ್ಚ್ ಬೋಳ ಇದರ ಕಥೋಲಿಕ್ ಸಭೆಯ ಅಧ್ಯಕ್ಷರಾದ, ನರಿಂಗಾನ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾದ ಹಾಗೂ ಉಳ್ಳಾಲ ಕೃಷಿ ಸಮಾಜದ ಪ್ರಧಾನ ಕಾರ್ಯದರ್ಶಿಯಾಗಿರುವ ಶ್ರೀ ಜೋಸೆಫ್ ಕುಟಿನ್ನ ಇವರಿಗೂ ಪ್ರೀತಿಪೂರ್ವಕ ಸ್ವಾಗತ. ಕಥೋಲಿಕ್ ಸಭೆ ಸೌತ್ ಡಿನರಿಯ ಅಧ್ಯಕ್ಷರಾದ ಶ್ರೀ ರಜತ್ ವೇಗಸ್ ರವರು ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಇದ್ದೇವೆ. ಅದೇ ರೀತಿ ಪಾನೀರ್ ಚರ್ಚ್ನ ಉಪಾಧ್ಯಕ್ಷರಾದ ಶ್ರೀ ಉರ್ಬನ್ ಡಿಸೋಜಾ, ಅದೇ ರೀತಿ ಕಾರ್ಯದರ್ಶಿ ಶ್ರೀಮತಿ ವಿನ್ನಿ ಕುಟಿನ ಅವರಿಗೂ ಸ್ವಾಗತ. ಬೋಳಾ ಚರ್ಚಿನ ಅಧ್ಯಕ್ಷರಾದ ಉಪಾಧ್ಯಕ್ಷರಾದ ಶ್ರೀಮಾನ್ ಎಲಿಯಾಸ್ ಡಿಸೋಜಾ ಹಾಗೂ ಕಾರ್ಯದರ್ಶಿ ಫಿಲಿಪ್ ಮೊಂತೇರೋ, ಅದೇ ರೀತಿ ಫಜೀರ್ ಚರ್ಚಿನ ಕಾರ್ಯದರ್ಶಿಯಾದ ಶ್ರೀಮತಿ ಐರಿನ್ ಲೋಬೋ, ಅದೇ ರೀತಿ ಉಪಾಧ್ಯಕ್ಷರು ಶ್ರೀಮಾನ್ ಪಾವುಲ್ ಡಿಸೋಜಾ, ತಮಗೂ ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ, ಸುಸ್ವಾಗತ. ಸಿಎ ಮ್ಯಾಕ್ಸಿಮ್ ಫರ್ನಾಂಡಿಸ್, ಪಾರ್ಟ್ನರ್ RMCR ಕಂಪನಿ ಮ್ಯಾಂಗ್ಳೂರ್, ಅವರು ನಮ್ಮ ಮಧ್ಯೆ ಇದ್ದಾರೆ. ಸರ್, ನಿಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಬ್ಯಾಂಕಿನ ಅಭಿಮಾನಿಗಳಾದ, ಸಮಾಜದಲ್ಲಿ ಉನ್ನತ ಹೆಸರನ್ನು ಮಾಡಿದ ಗಣ್ಯ ವ್ಯಕ್ತಿಗಳು ನಮ್ಮ ಮಧ್ಯೆ ಹಾಜರಿದ್ದಾರೆ. ಪ್ರಪ್ರಥಮವಾಗಿ ಮಿಸ್ಟರ್ ಜಾನ್ ಡಿ ಸಿಲ್ವಾ, ಫೌಂಡರ್ ಅಂಡ್ ಫಸ್ಟ್ ಚೇರ್ಮನ್ ಆಫ್ ಮಾಡೆಲ್ ಕೋಆಪರೇಟಿವ್ ಬ್ಯಾಂಕ್ ಅಂಡ್ ಸಿಟಿಜನ್ ಕೋಆಪರೇಟಿವ್ ಬ್ಯಾಂಕ್, founder and first managing director of Citizen Credit Cooperative Bank and Abhyudaya Cooperative Bank. ಅದೇ ರೀತಿ ಶ್ರೀ JV ಡಿಮೆಲ್ಲೋ, ಎಕ್ಸ್ ಡೈರೆಕ್ಟರ್ MCC ಬ್ಯಾಂಕ್, ಫಾರ್ಮರ್ ಕಾರ್ಪೊರೇಟರ್ ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್. ಶ್ರೀ ವಿವಿಯನ್ ಪಿಂಟೋ, ಬ್ಯಾಂಕಿನ ಆಡಿಟರ್ ಮತ್ತು ಫಿನಾನ್ಷಿಯಲ್ ಅಡ್ವೈಸರ್ ನಮ್ಮ ಮಧ್ಯೆ ಇದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಮೈಕಲ್ ಡಿಸೋಜಾ, ಎಕ್ಸ್ ವೈಸ್ ಪ್ರೆಸಿಡೆಂಟ್ ಮುಡಿಪು, ಶ್ರೀಮಾನ್ ಸಂತೋಷ್ ದೀಪಕ್ ಡಿಸೋಜಾ, ಎಕ್ಸ್ ಸೆಕ್ರೆಟರಿ ಮುಡಿಪು, ಶ್ರೀ ಲಿಯೋ ಡಿಸೋಜಾ, ಲಿಯೋ ಚಾರಿಟಬಲ್ ಟ್ರಸ್ಟ್ ಪ್ರೆಸಿಡೆಂಟ್ ರಾಣಿಪುರ, ಶ್ರೀ ಸುದೀಪ್ ಜೆರಾಲ್ಡ್ ಮೆನೇಜಸ್, BC ರೋಡ್ ಬ್ರಾಂಚ್ ಬಿಲ್ಡಿಂಗ್ ಓನರ್, ಶ್ರೀ ಫಿಲಿಪ್ ಮೊತೇರೋ, ಸೆಕ್ರೆಟರಿ ಕಥೋಲಿಕ್ ಸಭಾ ಬೋಳ. ಅದೇ ರೀತಿ ವಂದನೀಯ ಫಾದರ್ ಜೋಸೆಫ್ ಮಸ್ಕರೇನಸ್, ಪ್ಯಾರಿಶ್ ಪ್ರೀಸ್ಟ್ ಫಜೀರ್ ಚರ್ಚ್, ಇವರು ನಮ್ಮ ಮಧ್ಯೆ ಇದ್ದಾರೆ. ನಿಮಗೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ನಾವು ಕೋರುತ್ತಾ ಇದ್ದೇವೆ. ಯಶಸ್ಸು ಎನ್ನುವುದು ಕೇವಲ ಗುರಿ ತಲುಪುವುದಲ್ಲ, ಅದು ಪರಿಶ್ರಮ, ಶಿಸ್ತು ಮತ್ತು ನಿರಂತರ ಪ್ರಯತ್ನಗಳ ಪ್ರತಿಫಲವಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷ ಗುರುತನ್ನು ಮೂಡಿಸಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸುವ ಸಂತಸದ ಕ್ಷಣ ನಮ್ಮದಾಗಿದೆ. ಈ ಕಾರ್ಯಕ್ರಮವನ್ನು ನೆರವೇರಿಸಲು ಮುಂದೆ ಬರುತ್ತಿದ್ದಾರೆ ಶ್ರೀಮತಿ ಶೈನಿ ಲಸ್ರಾದೋ, ಶಾಖಾ ವ್ಯವಸ್ಥಾಪಕರು, ಕುಲಶೇಖರ್ ಶಾಖೆ. ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದ ದೇರಳಕಟ್ಟೆ ಪರಿಸರದ ವಿದ್ಯಾರ್ಥಿಗಳನ್ನು ನಾವು ಗುರುತಿಸಿ ಸನ್ಮಾನಿಸಲಿದ್ದೇವೆ. ನಾನು ಹೆಸರುಗರೆದ ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ತಮ್ಮ ಆಸನವನ್ನು ಸ್ವೀಕರಿಸುವುದು. ಪ್ರೆಸ್ವಿಲ್ ಲೋಬೋ, ಜಾಸ್ಟನ್ ಡಿಸೋಜಾ, ವಿಲ್ಸನ್ ಮೆಲ್ರಿಕ್ ಕುಟಿನ್ನ, ಸ್ಯಾಮ್ ಜೊನಾಥನ್ ಡಿಸೋಜಾ, ಅನ್ಸಿಕಾ ಓಶಿನ್ ರೋಜ್, ಶೈನಿ ಬ್ರ್ಯಾಕ್ಸ್, ರಾಶೆಲ್ ರೊಡ್ರಿಗಸ್, ಶೆರಿನ್ ಪಿಂಟೋ, ಡೇನಿಯಲ್ ತಾವ್ರೋ. ಪ್ರೆಸ್ವಿಲ್ ಲೋಬೋ, ಶ್ರೀ ಲಾರೆನ್ಸ್ ಲೋಬೋ ಮತ್ತು ಶ್ರೀಮತಿ ಪ್ಲಾವಿಯಾ ಲೋಬೋ ಇವರ ಸುಪುತ್ರರಾದ ಪ್ರೆಸ್ವಿಲ್ ರೋಬೋಲ್ ಅವರು 2025-26 ಶೈಕ್ಷಣಿಕ ವರ್ಷದಲ್ಲಿ SSLC ಪರೀಕ್ಷೆಯಲ್ಲಿ 95.8% ಫಲಿತಾಂಶ ಪಡೆದು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಇವರು ಮುಡುಪಿನ ನಿವಾಸಿಯಾಗಿದ್ದಾರೆ. ಜಾಸ್ಟನ್ ಡಿಸೋಜಾ, ಶ್ರೀ ನವೀನ್ ಡಿಸೋಜಾ ಮತ್ತು ಶ್ರೀಮತಿ ಶರ್ಮಿಳಾ ಶಾಂತಿ ಡಿಸೋಜಾ ಇವರ ಸುಪುತ್ರರಾದ ಜಾಸ್ಟನ್ ಡಿಸೋಜರ್ ಅವರು 2025-26 ಶೈಕ್ಷಣಿಕ ವರ್ಷದಲ್ಲಿ SSLC ಪರೀಕ್ಷೆಯಲ್ಲಿ 90.8% ಫಲಿತಾಂಶ ಪಡೆದು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಇವರು ಕೂಡ ಮುಡಿಪುವಿನ ನಿವಾಸಿಯಾಗಿದ್ದಾರೆ. ವಿಲ್ಸನ್ ಮೆಲ್ರಿ ಕುಟಿನ್ನ, ಶ್ರೀ ವಿಲಿಯಂ ಕುಟಿನ್ನ ಮತ್ತು ಶ್ರೀಮತಿ ಮಂಜುಳಾ ಡಿಸೋಜಾ ಇವರ ಸುಪುತ್ರರಾದ ವಿಲ್ಸನ್ ಮೆಲ್ರಿ ಕುಟಿನ್ನರವರು 2025-26 ಶೈಕ್ಷಣಿಕ ವರ್ಷದಲ್ಲಿ SSLC ಪರೀಕ್ಷೆಯಲ್ಲಿ 90% ಫಲಿತಾಂಶ ಪಡೆದು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ.
ಇವರು ಪಾಣೀರ್ನ ನಿವಾಸಿಯಾಗಿದ್ದಾರೆ. ಸ್ಯಾಮ್ ಜೊನಾಥನ್ ಡಿಸೋಜಾ, ಶ್ರೀ ಸುನಿಲ್ ಜೆರಾಲ್ಡ್ ಡಿಸೋಜಾ ಮತ್ತು ಶ್ರೀಮತಿ ಅನಿತಾ ಲವಿನಾ ಡಿಸೋಜಾ ಇವರ ಸುಪುತ್ರರಾದ ಸ್ಯಾಮ್ ಜೊನಾಥನ್ ಡಿಸೋಜಾ ರವರು 2025-25ರ ಶೈಕ್ಷಣಿಕ ವರ್ಷದಲ್ಲಿ SSLC ಪರೀಕ್ಷೆಯಲ್ಲಿ 91% ಫಲಿತಾಂಶ ಪಡೆದು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಇವರು ನಿವಾಸಿಯಾಗಿದ್ದಾರೆ. ಹನ್ಸಿಕಾ ಓಶಿನ್ ರೋಚ್, ಶ್ರೀ ಒಸ್ವಾಲ್ಡ್ ರೋಚ್ ಮತ್ತು ಶ್ರೀಮತಿ ಶಾಂತಿ ಲೋಬೋ ಇವರ ಸುಪುತ್ರಿಯವರಾದ ಹನ್ಸಿಕಾ ಓಶಿನ್ ರೋಚ್ ರವರು 2025-26ರ ಶೈಕ್ಷಣಿಕ ವರ್ಷದಲ್ಲಿ SSLC ಪರೀಕ್ಷೆಯಲ್ಲಿ 93.6% ಫಲಿತಾಂಶ ಪಡೆದು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಇವರು ಎಲಿಯಾರ್ ಪದವು ನಿವಾಸಿಯಾಗಿದ್ದಾರೆ. ಶೈನಿ ಬ್ರ್ಯಾಕ್ಸ್, ಶ್ರೀ ಐವನ್ ಬ್ರ್ಯಾಕ್ಸ್ ಮತ್ತು ಶ್ರೀಮತಿ ಸಬಿತಾ ಡಿಸೋಜಾ ಇವರ ಸುಪುತ್ರಿಯವರಾದ ಶೈನಿ ಬ್ರ್ಯಾಕ್ಸ್ ಇವರು 2025-25ರ ಶೈಕ್ಷಣಿಕ ವರ್ಷದಲ್ಲಿ SSLC ಪರೀಕ್ಷೆಯಲ್ಲಿ 96.96% ಫಲಿತಾಂಶ ಪಡೆದು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಇವರು ಅಮೆಂಬಳ್ನ ನಿವಾಸಿಯಾಗಿದ್ದಾರೆ. ರಾಶೆಲ್ ರೊಡ್ರಿಗಸ್, ಶ್ರೀ ರೋಷನ್ ರೊಡ್ರಿಗಸ್ ಮತ್ತು ಶ್ರೀಮತಿ ಅನಿತಾ ರೊಡ್ರಿಗಸ್ ಇವರ ಸುಪುತ್ರಿಯವರಾದ ರೋಷಲ್ ರೊಡ್ರಿಗಸ್ ರವರು 2025-25ರ ಶೈಕ್ಷಣಿಕ ವರ್ಷದಲ್ಲಿ SSLC ಪರೀಕ್ಷೆಯಲ್ಲಿ 93.8% ಫಲಿತಾಂಶ ಪಡೆದು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಇವರು ಅಮೆಂಬಳ್ನ ನಿವಾಸಿಯಾಗಿದ್ದಾರೆ. ಶೆರಿನ್ ಪಿಂಟೋ, ಶ್ರೀ ಸಂತೋಷ್ ಪಿಂಟೋ ಮತ್ತು ಶ್ರೀಮತಿ ಜೂಲಿಯಟ್ ಪಿಂಟೋ ಇವರ ಸುಪುತ್ರಿಯವರಾದ ಶೆರಿನ್ ಪಿಂಟೋರವರು 2025-25ರ ಶೈಕ್ಷಣಿಕ ವರ್ಷದಲ್ಲಿ SSLC ಪರೀಕ್ಷೆಯಲ್ಲಿ 97% ಫಲಿತಾಂಶ ಪಡೆದು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಇವರು ಫಜೀರ್ನ ನಿವಾಸಿಯಾಗಿದ್ದಾರೆ. ಡೇನಿಯಲ್ ತಾವ್ರೋ, ಶ್ರೀ ವಾಲ್ಟರ್ ತಾವ್ರೋ ಮತ್ತು ಶ್ರೀಮತಿ ಲವಿನಾ ತಾವ್ರೋ ಇವರ ಸುಪುತ್ರರಾದ ಡೇನಿಯಲ್ ತಾವ್ರೋರವರು 2025-25ರ ಶೈಕ್ಷಣಿಕ ವರ್ಷದಲ್ಲಿ SSLC ಪರೀಕ್ಷೆಯಲ್ಲಿ 90.8% ಫಲಿತಾಂಶ ಪಡೆದು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರ್ತಾರೆ. ಇವರು ಫಜೀರ್ನ ನಿವಾಸಿಯಾಗಿದ್ದಾರೆ. ಇವರೆಲ್ಲರನ್ನು MCC ಬ್ಯಾಂಕಿನ ಪರವಾಗಿ ಗೌರವಿಸಿ ಶುಭ ಹಾರೈಸುತ್ತೇವೆ ಹಾಗೂ ಸನ್ಮಾನಿಸಲು ಬಯಸುತ್ತೇವೆ. ಇವರನ್ನು ಬ್ಯಾಂಕಿನ ಅಧ್ಯಕ್ಷರು ಶಾಲು ಹೊದಿಸಿ ವಂದನೀಯ ಸಿಸ್ಟರ್ ಮೆಲ್ಲಿ ಫೆರ್ನಾಂಡಿಸ್ ನೆನಪಿನ ಕಾಣಿಕೆ ನೀಡಿ ವಂದನೀಯ ಫಾದರ್ ವಿಕ್ಟರ್ ಡಿಮೆಲ್ಲೋ ಹೂಗುಚ್ಛ ನೀಡಿ ಸನ್ಮಾನಿಸಲು ಕೇಳಿಕೊಳ್ಳುತ್ತೇವೆ. ವೆನಿಷಾ ಡಿಸೋಜಾ, ಶ್ರೀ ವಾಲ್ಟರ್ ಡಿಸೋಜಾ ಮತ್ತು ಶ್ರೀಮತಿ ಪ್ರೇಮಲತಾ ಡಿಸೋಜಾ ಇವರ ಸುಪುತ್ರಿಯವರಾದ ವೆನಿಷಾ ಡಿಸೋಜಾರವರು 2025-25ರ ಶೈಕ್ಷಣಿಕ ವರ್ಷದಲ್ಲಿ PUCಯಲ್ಲಿ 95.3% ಫಲಿತಾಂಶ ಪಡೆದು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಇವರು ಮುಡುಪಿನ ನಿವಾಸಿಯಾಗಿದ್ದಾರೆ. ವೆನಿಷಾ ವೇಗಸ್, ಶ್ರೀ ವೋಸಿ ವೇಗಸ್ ಮತ್ತು ಶ್ರೀಮತಿ ವಿಲ್ಮಾ ಡಿಸೋಜಾ ಇವರ ಸುಪುತ್ರಿಯವರಾದ ವೆನಿಷಾ ವೇಗಸ್ ರವರು 2025-25ರ ಶೈಕ್ಷಣಿಕ ವರ್ಷದಲ್ಲಿ PUCಯಲ್ಲಿ 91.67% ಫಲಿತಾಂಶ ಪಡೆದು
ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಇವರು ಕೂಡ ಮುಡಿಪುವಿನ ನಿವಾಸಿಯಾಗಿದ್ದಾರೆ. ರೋವಿಲ್ ಆರನ್ ಪೆರಾವು, ಶ್ರೀ ರಾಕಿ ಪೆರಾವು ಮತ್ತು ಶ್ರೀಮತಿ ವನಿತಾ ಡಿಸೋಜಾ ಇವರ ಸುಪುತ್ರರಾದ ರೋವಿಲ್ ಆರನ್ ಫೆರಾವರವರು 25-25ರ ಶೈಕ್ಷಣಿಕ ವರ್ಷದಲ್ಲಿ PUC ಪರೀಕ್ಷೆಯಲ್ಲಿ 95% ಫಲಿತಾಂಶ ಪಡೆದು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಇವರು ಪಾನೀರ್ನ ನಿವಾಸಿಯಾಗಿದ್ದಾರೆ. ರಾಯ್ಸ್ಟನ್ ಕೊರೆಯಾ, ಶ್ರೀ ಫ್ರಾನ್ಸಿಸ್ ರಾಕಿ ಕೊರೆಯಾ ಮತ್ತು ಶ್ರೀಮತಿ ಲೀನಾ ಡಿಸೋಜಾ ಇವರ ಸುಪುತ್ರರಾದ ರಾಯ್ಸ್ಟನ್ ಕೊರೆಯಾರವರು 2025-26ರ ಶೈಕ್ಷಣಿಕ ವರ್ಷದಲ್ಲಿ PUCಯಲ್ಲಿ 93% ಫಲಿತಾಂಶ ಪಡೆದು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಇವರು ಪಾನೀರ್ನ ನಿವಾಸಿಯಾಗಿದ್ದಾರೆ. ಆಶ್ನಾ ಪ್ರೇಯಾ ಪೆರಾವು, ಶ್ರೀ ಅಶೋಕ್ ಪೆರಾವು ಮತ್ತು ಶ್ರೀಮತಿ ಫ್ಲಾವಿಯಾ ವೇಗಸ್ ಇವರ ಸುಪುತ್ರಿಯವರಾದ ಆಶ್ನಾ ಪ್ರೇಯಾ ಫೆರಾವು ಇವರು 2025ರ ಶೈಕ್ಷಣಿಕ ವರ್ಷದಲ್ಲಿ PUCಯಲ್ಲಿ 90.3% ಫಲಿತಾಂಶ ಪಡೆದು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಇವರು ರಾಣಿಪುರದ ನಿವಾಸಿಯಾಗಿದ್ದಾರೆ. ನಿಶೆಲ್ ಡಿಸೋಜಾ, ಶ್ರೀ ನವೀನ್ ಡಿಸೋಜಾ ಮತ್ತು ಶ್ರೀಮತಿ ಲವಿನಾ ಗ್ರೆಟ್ಟಾ ಡಿಸೋಜಾ ಇವರ ಸುಪುತ್ರಿಯವರಾದ ನಿಶೆಲ್ ಡಿಸೋಜಾರವರು 2025ರ ಶೈಕ್ಷಣಿಕ ವರ್ಷದಲ್ಲಿ PUC ಪರೀಕ್ಷೆಯಲ್ಲಿ 92.8% ಫಲಿತಾಂಶ ಪಡೆದು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಇವರು ರಾಣಿಪುರದ ನಿವಾಸಿಯಾಗಿದ್ದಾರೆ. ರಿಯೋನಾ ಸಾರಾ ಡಿಸೋಜಾ, ಶ್ರೀ ರೋಷನ್ ಡಿಸೋಜಾ ಮತ್ತು ಶ್ರೀಮತಿ ಬೆಲ್ವಿರಾ ಡಿಸೋಜಾ ಇವರ ಸುಪುತ್ರಿಯವರಾದ ರಿಯೋನಾ ಸಾರಾ ಡಿಸೋಜಾರವರು 2025ರ ಶೈಕ್ಷಣಿಕ ವರ್ಷದಲ್ಲಿ PUCಯಲ್ಲಿ 96.6% ಫಲಿತಾಂಶ ಪಡೆದು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಇವರು ರಾಣಿಪುರದ ನಿವಾಸಿಯಾಗಿರುತ್ತಾರೆ. ಆಶ್ರಿಯಾ ಸ್ಯಾನಿ ಡಿಸೋಜಾ, ಶ್ರೀ ಆಸ್ಲಿ ಡಿಸೋಜಾ ಮತ್ತು ಶ್ರೀಮತಿ ಸ್ಪಿನಿಲ್ಲಾ ಡಿಸೋಜಾ ಇವರ ಸುಪುತ್ರಿಯವರಾದ ಆಶ್ರಿಯಾ ಸ್ಯಾನಿ ಡಿಸೋಜಾ ರವರು 2025ರ ಶೈಕ್ಷಣಿಕ ವರ್ಷದಲ್ಲಿ PUCಯಲ್ಲಿ 92.5% ಫಲಿತಾಂಶ ಪಡೆದು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಇವರು ಎಲಿಯರ್ ಪದವ್ನ ನಿವಾಸಿಯಾಗಿರುತ್ತಾರೆ. ಜಾಯ್ಲಿನ್ ಎಲ್ವಿಶಾ ಮೊಂತೇರೋ, ಶ್ರೀ ಜಾನ್ ಮೊಂತೇರೋ ಮತ್ತು ಶ್ರೀಮತಿ ಹೆಲೆನ್ ಕುಟಿನ್ನಾರ್ ಅವರ ಸುಪುತ್ರಿಯವರಾದ ಜಾಯ್ಲಿನ್ ಎಲ್ವಿಶಾ ಮೊಂತೇರೋರವರು 2025ರ ಶೈಕ್ಷಣಿಕ ವರ್ಷದಲ್ಲಿ PUCಯಲ್ಲಿ 93% ಫಲಿತಾಂಶ ಪಡೆದು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಇವರು ಎಲಿಯರ್ ಪದವ್ನ ನಿವಾಸಿಯಾಗಿರುತ್ತಾರೆ. ಇವರೆಲ್ಲರನ್ನು MCC ಬ್ಯಾಂಕಿನ ಪರವಾಗಿ ಗೌರವಿಸಿ ಶುಭ ಹಾರೈಸುತ್ತೇವೆ ಹಾಗೂ ಸನ್ಮಾನಿಸಲು ಬಯಸುತ್ತೇವೆ. ಇವರನ್ನು ಬ್ಯಾಂಕಿನ ಅಧ್ಯಕ್ಷರು ಶಾಲು ಹೊದಿಸಿ ವಂದನೀಯ ಸಿಸ್ಟರ್ ಮಿಲ್ಲಿ ಫೆರ್ನಾಂಡಿಸ್ ನೆನಪಿನ ಕಾಣಿಕೆ ನೀಡಿ ವಂದನೀಯ ಫಾದರ್ ವಿಕ್ಟರ್ ಡಿಮೆಲ್ಲೋ ಹೂಗುಚ್ಛ ನೀಡಿ ಸನ್ಮಾನಿಸಲು ಕೇಳಿಕೊಳ್ಳುತ್ತೇವೆ. ಅಲೋಷಾ ಲೋಬೋ, ದಿವಂಗತ ಮೋಹಿತ್ ಡಿಸೋಜಾ ಮತ್ತು ಶ್ರೀಮತಿ ಅನಿತಾ ಡಿಸೋಜಾ ಇವರ ಪುತ್ರಿಯವರಾದ ಅಲೋಷಾ ಲೋಬೋರವರು 2025ರ ಶೈಕ್ಷಣಿಕ ವರ್ಷದಲ್ಲಿ PUCಯಲ್ಲಿ 91% ಫಲಿತಾಂಶ ಪಡೆದು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಇವರು ಎಲಿಯರ್ ಪದವ್ನ ನಿವಾಸಿಯಾಗಿದ್ದಾರೆ. ಆಶೆಲ್ ಡಿಸೋಜಾ, ಶ್ರೀ ಪ್ರವೀಣ್ ವಿನೋದ್ ಡಿಸೋಜಾ ಮತ್ತು ಶ್ರೀಮತಿ ಮೇಬಲ್ ಡಿಸೋಜಾ ಇವರ ಸುಪುತ್ರಿಯವರಾದ ಆಶೆಲ್ ಡಿಸೋಜಾರವರು 2025ರ ಶೈಕ್ಷಣಿಕ ವರ್ಷದಲ್ಲಿ PUCಯಲ್ಲಿ 92.5% ಫಲಿತಾಂಶ ಪಡೆದು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಇವರು ಫಜೀರ್ನ ನಿವಾಸಿಯಾಗಿದ್ದಾರೆ. ಜೊವಿಶಾ ಆಶ್ರಿಯಲ್ ಫೆರ್ನಾಂಡಿಸ್, ಶ್ರೀ ಜಾನ್ ಆಂಟನಿ ಫೆರ್ನಾಂಡಿಸ್ ಮತ್ತು ಶ್ರೀಮತಿ ಆಶಾ ಮರಿಯಾ ಡಿಸೋಜಾ ಇವರ ಸುಪುತ್ರಿಯವರಾದ ಜೊವಿಶಾ ಆಶ್ರಿಯಲ್ ಫೆರ್ನಾಂಡಿಸ್ ರವರು 2025ರ ಶೈಕ್ಷಣಿಕ ವರ್ಷದಲ್ಲಿ PUCಯಲ್ಲಿ 96% ಫಲಿತಾಂಶ ಪಡೆದು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಇವರು ಫಜೀರ್ನ ನಿವಾಸಿಯಾಗಿದ್ದಾರೆ.
ಆಡ್ಲಿನ್ ನೊರೊನ್ನ, ಶ್ರೀ ಅರ್ಮನ್ ಜಾಯ್ ನೊರೊನ್ನ ಮತ್ತು ಶ್ರೀಮತಿ ಬೆಲಿಂಡಾ ನೊರೊನ್ನ ಇವರ ಸುಪುತ್ರಿಯವರಾದ ಆಡ್ಲಿನ್ ನೊರೊನ್ನರವರು 2025-26 ಶೈಕ್ಷಣಿಕ ವರ್ಷದಲ್ಲಿ ಮಾಸ್ಟರ್ಸ್ ಇನ್ ಆಡಿಯಾಲಜಿ ಪದವಿಯಲ್ಲಿ ಫಸ್ಟ್ ರ್ಯಾಂಕ್ ಪಡೆದಿರುತ್ತಾರೆ. ಇವರು ಫಜೀರ್ನ ನಿವಾಸಿಯಾಗಿದ್ದಾರೆ. ಇವರೆಲ್ಲರನ್ನು MCC ಬ್ಯಾಂಕಿನ ಪರವಾಗಿ ಗೌರವಿಸಿ ಶುಭ ಹಾರೈಸುತ್ತೇವೆ ಹಾಗೂ ಸನ್ಮಾನಿಸಲು ಬಯಸುತ್ತೇವೆ. ಇವರನ್ನು ಬ್ಯಾಂಕಿನ ಅಧ್ಯಕ್ಷರು ಶಾಲು ಹೊದಿಸಿ ವಂದನೀಯ ಸಿಸ್ಟರ್ ಮೆಲ್ಲಿ ಫೆರ್ನಾಂಡಿಸ್ ನೆನಪಿನ ಕಾಣಿಕೆ ನೀಡಿ ವಂದನೀಯ ಫಾದರ್ ವಿಕ್ಟರ್ ಡಿಮೆಲ್ಲೋ ಹೂಗುಚ್ಛ ನೀಡಿ ಸನ್ಮಾನಿಸಲು ಕೇಳಿಕೊಳ್ಳುತ್ತೇನೆ. ವಿದ್ಯಾರ್ಥಿಗಳನ್ನು ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕಾಗಿ ಕೇಳಿದೆ. ಜೋರಾದ ಚಪ್ಪಾಳೆಯೊಂದಿಗೆ ನಾವೆಲ್ಲರೂ ವೇದಿಕೆಯಲ್ಲಿರುವ, ಅದೇ ರೀತಿ ಪ್ರಿಯರೇ ರೋಬರ್ಟ್ ಡಿಸೋಜಾ ವೈಸ್ ಪ್ರೆಸಿಡೆಂಟ್ ಅಮ್ಮೆಂಬಳ್ ಪ್ಯಾರಿಶ್ ಇವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುತ್ತಿದ್ದೇವೆ. ಶ್ರೀಮಾನ್ ನವೀನ್ ಡಿಸೋಜಾ SSVP ಪ್ರೆಸಿಡೆಂಟ್ ಮುಡಿಪು ಪ್ಯಾರಿಶ್, ಶ್ರೀ ರೋಷನ್ ಡಿಸೋಜಾ ಪ್ರಿನ್ಸಿಪಲ್ ಎಲೋಶಿಯಸ್ IT ಕಾಲೇಜ್, ಶ್ರೀ ಸ್ಟೀವನ್ ರಾಡ್ರಿಗಸ್ ವಾರಡೋ ಕ್ಯಾಥಲಿಕ್ ಸಭಾ ವೈಸ್ ಪ್ರೆಸಿಡೆಂಟ್, ಶ್ರೀ ರಂಜಿತ್ ಕುಟಿನಾ ವಾರ್ಡ್ ಗುರ್ಕಾರ್ ಸುನ್ನಂಗಳ ಮುಡಿಪು ಪ್ಯಾರಿಶ್, ಶ್ರೀ ಜಾಯಲ್ ಡಿಸೋಜಾ ವಾರ್ಡ್ ಗುರ್ಕಾರ್ ಹೆರ್ಮಾಡಿ ಮುಡಿಪು ಪ್ಯಾರಿಶ್, ಶ್ರೀಮತಿ ಪ್ರೀತಾ ಡಿಸೋಜಾ ಎಕ್ಸ್ ಪ್ರೆಸಿಡೆಂಟ್ ಮುಡಿಪು ಕಾಯರ್, ಶ್ರೀಮಾನ್ LIC ಸ್ಟಾನಿ ಡಿಸೋಜಾ ಪೆರ್ಮನ್ನೂರ್, ಅದೇ ರೀತಿ ರಾಹುಲ್ ಅಡ್ವರ್ಟೈಸರ್ಸ್ ಇದರ ಮಾಲಕರಾದ ಶ್ರೀ ಟೈಟಸ್ ನೊರೊನ್ನ ಇವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕೊಣಾಜೆ ಗ್ರಾಮ ಪಂಚಾಯತ್ನ ಸದಸ್ಯರಾದ ಮೊಹಮ್ಮದ್ ಇಕ್ಬಾಲ್ ಇವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಇದ್ದೇವೆ. ಡಾಕ್ಟರ್ ಸಿದ್ದಿಕ್ ಎಕ್ಸ್ ಪ್ರಿನ್ಸಿಪಲ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಈವ್ನಿಂಗ್ ಕಾಲೇಜ್ ಹಂಪನಕಟ್ಟ, ಮುಡಿಪು ಚರ್ಚಿನ ಉಪಾಧ್ಯಕ್ಷರಾದ ಶ್ರೀ ಅರುಣ್ ಡಿಸೋಜಾ ನಟ್ಟಿಹಿತ್ಲು ಕನ್ಸ್ಟ್ರಕ್ಷನ್, ಅದೇ ರೀತಿ ವಂದನೀಯ ಫಾದರ್ ನೆಲ್ಸನ್ ಧೀರಜ್ ಪಾಯ್ಸ್ ಇವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀಮಾನ್ ಡೇನಿಯಲ್ ನೇವಿಲ್ ಡಿಸೋಜಾ PTA ವೈಸ್ ಪ್ರೆಸಿಡೆಂಟ್ ಆಫ್ ಇನ್ಫೆಂಟ್ ಜೀಸಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮೊಡಂಕಾಪ್, ಶ್ರೀಮಾನ್ ಮೊಹಮ್ಮದ್ ಮೋನು ಎಕ್ಸ್ ತಾಲೂಕು ಪಂಚಾಯತ್ ಪ್ರೆಸಿಡೆಂಟ್, ಶ್ರೀಮಾನ್ ಮಾರ್ಸೆಲ್ ಡಿಸೋಜಾ ರಿಟೈರ್ಡ್ PDO ಇರಾ, ಅದೇ ರೀತಿ ಶ್ರೀಮತಿ ಲಿನೆಟ್ ಕ್ಯಾಸ್ಟಲಿನೋ, ಶ್ರೀಮಾನ್ ಫ್ರಾಂಕಿ ಫ್ರಾನ್ಸಿಸ್ ಕುಟಿನಾ ಇವರಿಗೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅವರನ್ನು ಬರಮಾಡಿಕೊಳ್ಳೋಣ. ಪ್ರಿಯರೇ, MCC ಬ್ಯಾಂಕ್ ತನ್ನ ದೇರಳಕಟ್ಟೆ ಶಾಖೆಯ ಉದ್ಘಾಟನೆಯ ಶುಭ ಸಂದರ್ಭದಲ್ಲಿ ದೇರಳಕಟ್ಟೆ ಹಾಗೂ ಸುತ್ತಮುತ್ತಲಿನ ಪ್ರದೇಶದ ವಿವಿಧ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆಗೈದ ಸಾಧಕರನ್ನು ಗುರುತಿಸಿ ಗೌರವಿಸುವ ಮೂಲಕ ಅವರ ಸಾಧನೆಗೆ ಅಭಿನಂದನೆ ಸಲ್ಲಿಸುತ್ತಿದೆ. ಈ ಕಾರ್ಯಕ್ರಮವನ್ನು ನೆರವೇರಿಸಲು ಮುಂದೆ ಬರುತ್ತಿದ್ದಾರೆ ಶ್ರೀಮತಿ ವಿಲ್ಮಾ ಜ್ಯೋತಿ ಸಿಕ್ವೇರಾ, ಶಾಖಾ ವ್ಯವಸ್ಥಾಪಕರು, ಸುರತ್ಕಲ್ ಶಾಖೆ. ಫ್ರಾಂಕಿ ಫ್ರಾನ್ಸಿಸ್ ಕುಟೀನರ್ ಅವರು ದಯವಿಟ್ಟು ಎದ್ದು ನಿಂತುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ಫ್ರಾಂಕಿ ಫ್ರಾನ್ಸಿಸ್ ಕುಟೀನಾ ಅವರು ಧಾರ್ಮಿಕ, ಸಾಮಾಜಿಕ ಹಾಗೂ ಸಂಘಟನಾ ಕ್ಷೇತ್ರಗಳಲ್ಲಿ 3 ದಶಕಗಳಿಗೂ ಹೆಚ್ಚು ಕಾಲ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಸಮಾಜ ಸೇವಕರಾಗಿದ್ದಾರೆ. ICYM, YCS, ಕಥೋಲಿಕ್ ಸಭಾ, ಸಂತ ಜೋಸೆಫಾಸ್ ಸಮಿತಿ, SVP, JCI, ಫೋಕಸ್ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿ, ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಪಾನೀರು ಚರ್ಚ್ ಹಾಗೂ ಅಸೈಗೋಳಿ ಪ್ರದೇಶದ ವಿವಿಧ ಧಾರ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯ ಪಾತ್ರ ವಹಿಸಿ ಜನಮನ್ನಣೆ ಗಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಡಿ ಗ್ರೂಪ್ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾಗಿ 6 ವರ್ಷಗಳ ಕಾಲ ಸೇವೆ ಸಲ್ಲಿಸಿ 2017ರ ರಾಜ್ಯ ಸಮ್ಮೇಳನ ಮತ್ತು ವಜ್ರ ಮಹೋತ್ಸವವನ್ನು ಯಶಸ್ವಿಯಾಗಿ ಆಯೋಜಿಸಿದ ಕೀರ್ತಿ ಇವರದು. JCI ಮಂಗಳೂರು ಗಂಗೋತ್ರಿ ಘಟಕದ ಅಧ್ಯಕ್ಷರಾಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಿ ವಲಯ, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಅನ್ನದಾಸೋಹ ಸೇರಿದಂತೆ ಅನೇಕ ಸೇವಾ ಕಾರ್ಯಕ್ರಮಗಳನ್ನು ನಡೆಸಿ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಉತ್ತಮ ಸಂಘಟಕ ಪ್ರಶಸ್ತಿ, ಉತ್ತಮ ಸಮಾಜ ಸೇವಾ ಪ್ರಶಸ್ತಿ ಹಾಗೂ ಸಮಾಜ ಸೇವಾ ಸಾಧಕ ಪ್ರಶಸ್ತಿ ಸೇರಿದಂತೆ ಹಲವು ಗೌರವಗಳಿಗೆ ಭಾಜನರಾಗಿರುವ ಇವರು ಇಂದಿಗೂ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಸಮಾಜ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀ ಆಲ್ವಿನ್ ಜೆರಾಮ್ ಡಿಸೋಜಾ ಅವರು
ಧಾರ್ಮಿಕ, ಸಾಮಾಜಿಕ ಮತ್ತು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಸೇವೆ ಸಲ್ಲಿಸುತ್ತಿರುವ ಸಮಾಜಮುಖಿ ನಾಯಕರಾಗಿದ್ದಾರೆ. ಪ್ರಸ್ತುತ ದಯಾಮಾತೆ ಪಾನೀರ್ ಚರ್ಚ್ ಇದರ ಸರ್ವ ಆಯೋಗಗಳ ಸಂಯೋಜಕರಾಗಿಯೂ ಕೃಷಿ ಸಮಿತಿಯ ಸದಸ್ಯರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರು 2023-24 ಸಾಲಿನ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶದ ಕೇಂದ್ರ ಅಧ್ಯಕ್ಷರಾಗಿ ಸಮುದಾಯದ ಸಮಸ್ಯೆಗಳು, ನಾಗರಿಕ ಹಕ್ಕುಗಳು ಹಾಗೂ ಸಾಮಾಜಿಕ ನ್ಯಾಯದ ಪರವಾಗಿ ಧ್ವನಿಯಾಗಿದ್ದಾರೆ. ಪ್ರಸ್ತುತ ಆಲ್ ಇಂಡಿಯಾ ಕ್ರಿಶ್ಚಿಯನ್ ಯೂನಿಯನ್ ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಸಮುದಾಯ ಸಂಘಟನೆ, ಪರಿಸರ ಸಂರಕ್ಷಣೆ ಹಾಗೂ ಜನಸಾಮಾನ್ಯರ ಹಿತಕ್ಕಾಗಿ ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಅವರು ಈ ಹಿಂದೆ ಪ್ರಾದೇಶಿಕ ಕೋಳಿ ಸಾಕಾಣಿಕೆ ಸಂಘದ ನಿರ್ದೇಶಕರಾಗಿ, ದೇರಳಕಟ್ಟೆ ಆ ಲೇಡಿ ಆಫ್ ಮರ್ಸಿ ಚರ್ಚ್ನ ಉಪಾಧ್ಯಕ್ಷರಾಗಿ, ಕೋಟೆಕಾರ್ ಗ್ರಾಮ ಪಂಚಾಯತ್ ಸದಸ್ಯರಾಗಿ, ಕೋಟೆಕಾರ್ ಗ್ರಾಮ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ, ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮ KDP ಇದರ ಸದಸ್ಯರಾಗಿ ಹಾಗೂ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. MCC ಬ್ಯಾಂಕ್ನ 22ನೇ ಶಾಖೆಯನ್ನು ದೇರಳಕಟ್ಟೆಯಲ್ಲಿ ಆರಂಭಿಸಲು ಪ್ರೇರಣೆ ಹಾಗೂ ಅಗತ್ಯ ಸಹಕಾರ ನೀಡುವಲ್ಲಿ ಶ್ರೀ ಆಲ್ವಿನ್ ಜೆರಾಮ್ ಡಿಸೋಜಾ ಅವರು ಪ್ರಮುಖರು. ಶಾಖೆಯ ಉದ್ಘಾಟನೆಯ ಸಂದರ್ಭದಲ್ಲಿ ಆಹ್ವಾನ ಪತ್ರಿಕೆಗಳನ್ನು ವಿತರಿಸಲು ವೈಯಕ್ತಿಕವಾಗಿ ನಮ್ಮೊಂದಿಗೆ ಭಾಗವಹಿಸಿ ಅಮೂಲ್ಯ ಸಹಕಾರ ನೀಡಿರುವುದನ್ನು ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ಸ್ಮರಿಸುತ್ತೇನೆ. CA ಮ್ಯಾಕ್ಸಿಮ್ ಫರ್ನಾಂಡಿಸ್ ಅವರು ವೃತ್ತಿಯಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದು, ಮಂಗಳೂರಿನ ಪ್ರತಿಷ್ಠಿತ RMCS & ಕಂಪನಿ ಸಂಸ್ಥೆಯ ಪಾಲುದಾರರಾಗಿದ್ದಾರೆ. ಅವರು ಫಜೀರ್ ಮಂಗಳೂರು ಪ್ರದೇಶದ ಸಮಾಜ ಸೇವಕ, ಕೃಷಿಕ ಹಾಗೂ ಮರ್ಸಿ ಕೇರ್ ಚಾರಿಟಬಲ್ ಟ್ರಸ್ಟ್ ಇದರ ಅಧ್ಯಕ್ಷರಾಗಿ ಸಮಾಜದ ದುರ್ಬಲ ಮತ್ತು ಅಗತ್ಯವಿರುವ ಕುಟುಂಬಗಳ ಅಭಿವೃದ್ಧಿಗಾಗಿ ನಿರಂತರ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರ ನೇತೃತ್ವದಲ್ಲಿ ಟ್ರಸ್ಟ್ ಮೂಲಕ ನಿರ್ಗತಿಕ ಕುಟುಂಬಗಳಿಗೆ ಮನೆ ನಿರ್ಮಿಸಿ ಹಸ್ತಾಂತರಿಸುವ ಮಹತ್ವದ ಸೇವೆ ನಡೆಯುತ್ತಿದ್ದು, ಇತ್ತೀಚೆಗೆ 10ನೇ ವಸತಿ ಯೋಜನೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ. ಕೃಷಿ ಕ್ಷೇತ್ರದಲ್ಲಿಯೂ ಅವರು ಸಕ್ರಿಯರಾಗಿದ್ದು, ಸಾವಯವ ಕೃಷಿ, ವರ್ಮಿ ಕಂಪೋಸ್ಟ್ ಹಾಗೂ ಆಧುನಿಕ ಕೃಷಿ ಪದ್ಧತಿಗಳ ಕುರಿತು ರೈತರಿಗೆ ಮಾರ್ಗದರ್ಶನ ನೀಡುತ್ತಾ ಗ್ರಾಮೀಣ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಿದ್ದಾರೆ. ವೃತ್ತಿಪರ ಪರಿಣತಿ ಮತ್ತು ಸಮಾಜ ಸೇವೆಯನ್ನು ಸಮನ್ವಯಗೊಳಿಸಿ ಮಾನವೀಯತೆ, ಸ್ವಾವಲಂಬನೆ ಹಾಗೂ ಸೇವಾ ಮನೋಭಾವನೆಯನ್ನು ಬೆಳೆಸುತ್ತಿರುವ CA ಮ್ಯಾಕ್ಸಿಮ್ ಫರ್ನಾಂಡಿಸ್ ಅವರು ಸಮಾಜಕ್ಕೆ ಆದರ್ಶ ವ್ಯಕ್ತಿಯಾಗಿದ್ದಾರೆ. ಶ್ರೀ ಉಗ್ಗಪ್ಪ ಪೂಜಾರಿ ಅವರು ಆಯುರ್ವೇದ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಅನುಭವಿ ವೈದ್ಯರಾಗಿದ್ದು, ಆಯುರ್ವೇದದ ಪರಂಪರಾಗತ ಚಿಕಿತ್ಸಾ ಪದ್ಧತಿಗಳ ಮೂಲಕ ಜನರ ಆರೋಗ್ಯ ವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಆಹಾರ ಪದ್ಧತಿ, ಆರೋಗ್ಯಕರ ಜೀವನ ಶೈಲಿ, ಔಷಧೀಯ ಸಸ್ಯಗಳ ಬಳಕೆ ಹಾಗೂ ಪ್ರಕೃತಿ ಆಧಾರಿತ ಚಿಕಿತ್ಸೆಯ ಮಹತ್ವದ ಕುರಿತು ಜನರಲ್ಲಿ ಅರಿವು ಮೂಡಿಸುತ್ತಾ ರೋಗಿಗಳ ಆರೋಗ್ಯ ಸ್ಥಿತಿಗೆ ಅನುಗುಣವಾಗಿ ಸೂಕ್ತ ಸಲಹೆ ಹಾಗೂ ಉಚಿತ ಚಿಕಿತ್ಸೆ ನೀಡುವ ಮೂಲಕ ಸಮಾಜ ಸೇವೆ ಸಲ್ಲಿಸುತ್ತಿದ್ದಾರೆ. ಆಯುರ್ವೇದದ ಮಹತ್ವವನ್ನು ಜನಸಾಮಾನ್ಯರಿಗೆ ತಲುಪಿಸುವುದು ಹಾಗೂ ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸುವ ಮೂಲಕ ಉಗ್ಗಪ್ಪ ಪೂಜಾರಿ ಅವರು ವೈದ್ಯಕೀಯ ಸೇವೆಯನ್ನು ಮಾನವೀಯ ಸೇವೆಯಾಗಿ ರೂಪಿಸಿ ಸಮಾಜದ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಶ್ರೀ ಶಫಿ ಬಬ್ಬುಕಟ್ಟೆ ಅವರು ಬಂಧುತ್ವ ಚಾರಿಟಬಲ್ ಟ್ರಸ್ಟ್ ಮೂಲಕ ಶಿಕ್ಷಣ, ಸಮಾಜ ಸೇವೆ ಹಾಗೂ ಮಾನವೀಯ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಸಮಾಜಮುಖಿ ಕಾರ್ಯಕರ್ತರಾಗಿದ್ದಾರೆ. ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಣೆ, ಶೈಕ್ಷಣಿಕ ನೆರವು ಹಾಗೂ ಬಡ ಮತ್ತು ಅಗತ್ಯವಿರುವ ಕುಟುಂಬಗಳಿಗೆ ಸಹಾಯ ನೀಡುವ ಮೂಲಕ ಸಮಾಜದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡುತ್ತಿದ್ದಾರೆ. ಬಂಧುತ್ವ ಟ್ರಸ್ಟ್ನ ವಿವಿಧ ಸೇವಾ ಚಟುವಟಿಕೆಗಳ ಮೂಲಕ ಶಿಕ್ಷಣಕ್ಕೆ ಉತ್ತೇಜನ ನೀಡುವುದು, ನಿರ್ಗತರಿಗೆ ನೆರವಾಗುವುದು ಮತ್ತು ಸಾಮಾಜಿಕ ಸಾಮರಸ್ಯವನ್ನು ಬೆಳೆಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಅವರ ಸೇವಾ ಮನೋಭಾವ ಸಮಾಜದಲ್ಲಿ ಮಾನವೀಯತೆ, ಸಹಕಾರ ಮತ್ತು ಪರಸ್ಪರ ಸಹಾಯದ ಮೌಲ್ಯಗಳನ್ನು ಬಲಪಡಿಸಿದೆ. ಇವರ ಸಮಾಜ ಸೇವೆಯನ್ನು ಗುರುತಿಸಿ MCC ಬ್ಯಾಂಕ್ ತನ್ನ 22ನೇ ಶಾಖೆಯ ಉದ್ಘಾಟನಾ ಸಮಾರಂಭದ ಅಂಗವಾಗಿ ಇವರನ್ನೆಲ್ಲರನ್ನು ಸನ್ಮಾನಿಸಲು ಹೆಮ್ಮೆ ಪಡುತ್ತಿದೆ. ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರ ರತ್ನ ಶ್ರೀ ಅನಿಲ್ ಲೋಬಾ ಅವರಿಂದ ಸನ್ಮಾನವನ್ನು ಸ್ವೀಕರಿಸಲು ಎಲ್ಲರನ್ನು ವಿನಂತಿಸುತ್ತೇನೆ. ಸಹಕಾರ ರತ್ನ ಶ್ರೀ ಅನಿಲ್ ಲೋಬರ್ ಅವರು ಶಾಲು ಹೊದಿಸಿ, ರೆವರೆಂಡ್ ಫಾದರ್ ನಿಲೇಶ್ ಕ್ರಾಸ್ತಾರ್ ಅವರು ನೆನಪಿನ ಕಾಣಿಕೆ ನೀಡಿ ಹಾಗೂ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಅವರು ಹೂಗುಚ್ಛ ನೀಡಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಜೋರಾದ ಚಪ್ಪಾಳೆಯೊಂದಿಗೆ ಸನ್ಮಾನಿತರಿಗೆ ಅಭಿನಂದಿಸೋಣ. ಅದೇ ರೀತಿ ನಮ್ಮ ಮಧ್ಯೆ ಈ ಕಾರ್ಯಕ್ರಮಕ್ಕೆ ಹಾಜರಿದ್ದಾರೆ ಶ್ರೀ ಅಬ್ದುಲ್ ಮಜೀದ್, ಅಧ್ಯಕ್ಷರು ಪಾವೂರು ಗ್ರಾಮ ಪಂಚಾಯತ್, ಶ್ರೀ ಶೌಕತ್ ಅಲಿ, ಸೇವೆ, ಸಹಾನುಭೂತಿ ಮತ್ತು ಸಾಮಾಜಿಕ ಕಾಳಜಿಯ ಮೌಲ್ಯಗಳನ್ನು ಅಳವಡಿಸಿಕೊಂಡಿರುವ ಎಂಸಿಸಿ ಬ್ಯಾಂಕ್ ತನ್ನ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಸದಾ ಜನಸೇವೆಗೆ ಬದ್ಧವಾಗಿದೆ. ಈ ಬದ್ಧತೆಯ ಒಂದು ಭಾಗವಾಗಿ ಇಂದು ಅಗತ್ಯವಿರುವ ಫಲಾನುಭವಿಗಳಿಗೆ ನೆರವು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಹೆಸರು ಕರೆದಂತೆ ತಾವು ಮುಂದೆ ಬಂದು ಎಂಸಿಸಿ ಬ್ಯಾಂಕಿನ ಅಧ್ಯಕ್ಷರಿಂದ ಸಹಾಯಧನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೊದಲು ವೇಣೂರಿನ ನವಚೇತನ ವಿಶೇಷ ಶಾಲೆಯ ಪ್ರವೇಶ ರಸ್ತೆಯ ದುರಸ್ತಿಗಾಗಿ ಎಂಸಿಸಿ ಬ್ಯಾಂಕ್ 1,00,000 ರೂಪಾಯಿ ಆರ್ಥಿಕ ನೆರವನ್ನು ನೀಡುತ್ತಿದೆ. ಬ್ಯಾಂಕಿನ ಅಧ್ಯಕ್ಷರು ಈ ಸಹಾಯಧನವನ್ನು ಸಿಸ್ಟರ್ ಪ್ರಸಿಲ್ಲಾ ರವರಿಗೆ ಹಸ್ತಾಂತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ದಯವಿಟ್ಟು ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಸಿಸ್ಟರ್ ಪ್ರಸಿಲ್ಲಾ, ಸಿಸ್ಟರ್ ಪ್ರಮೀಳಾ ರವರು ನಮ್ಮ ಮಧ್ಯೆ ಇದ್ದಾರೆ. ಜೋರಾದ ಚಪ್ಪಾಳೆಯನ್ನು ಕೊಡೋಣ ಪ್ರಿಯರೇ. ಕುಮಾರಿ ಪ್ರಿನ್ಸಿಟಾ ರವರ ವಿದ್ಯಾಭ್ಯಾಸಕ್ಕೆ ನೆರವಾಗುವ ಉದ್ದೇಶದಿಂದ ಎಂಸಿಸಿ ಬ್ಯಾಂಕ್ 25,000 ರೂಪಾಯಿ ಧನ ಸಹಾಯವನ್ನು ನೀಡುತ್ತಿದೆ. ಮತ್ತಷ್ಟು ಬಲ ನೀಡಲಿ ಎಂದು ಹಾರೈಸುತ್ತೇವೆ. ಜೀರಿನ ಮರ್ಸಿ ಕೇರ್ ಚಾರಿಟೇಬಲ್ ಟ್ರಸ್ಟ್ ಸಮಾಜದ ನಿರ್ಗತಿಕರು, ಬಡವರು ಹಾಗೂ ಅಗತ್ಯವಿರುವವರಿಗೆ ವಿವಿಧ ರೀತಿಯ ಸೇವೆಯನ್ನು ಸಲ್ಲಿಸುತ್ತಿರುವ ಸೇವಾ ಸಂಸ್ಥೆಯಾಗಿದೆ. ಅವರ ಈ ಸಮಾಜಮುಖಿ ಕಾರ್ಯಗಳಿಗೆ ಬೆಂಬಲವಾಗಿ ಎಂಸಿಸಿ ಬ್ಯಾಂಕ್ 50,000 ರೂಪಾಯಿ ಸಹಾಯಧನವನ್ನು ನೀಡುತ್ತಿದೆ. ಶ್ರೀ ಮ್ಯಾಕ್ಸಿಮ್ ಫರ್ನಾಂಡಿಸ್, ಚಾರ್ಟೆಡ್ ಅಕೌಂಟೆಂಟ್, ಇವರು ವೇದಿಕೆಗೆ ಬಂದು ಅದನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಿನ್ಯಾದ ಒಲವಿನಹಳ್ಳಿ ಸಂಸ್ಥೆಯು ನಿರ್ಗತಿಕರು, ಅನಾಥರು ಹಾಗೂ ವಿಶೇಷ ಆರೈಕೆಯ ಅಗತ್ಯವಿರುವವರಿಗೆ ಆಶ್ರಯ, ಆರೈಕೆ ಮತ್ತು ಪ್ರೀತಿಯ ಸೇವೆಯನ್ನು ನೀಡುತ್ತಿರುವ ಸೇವಾ ಸಂಸ್ಥೆಯಾಗಿದೆ. ಅವರ ಈ ಮಾನವೀಯ ಸೇವೆಗೆ ಬೆಂಬಲವಾಗಿ ಎಂಸಿಸಿ ಬ್ಯಾಂಕ್ ರೂಪಾಯಿ 1,00,000 ಸಹಾಯಧನವನ್ನು ಈ ಸಂಸ್ಥೆಗೆ ನೀಡುತ್ತಿದೆ. ಸಂಸ್ಥೆಯ ಅಡ್ಮಿನಿಸ್ಟ್ರೇಟರ್ ಹಾಗೂ ಸುಪೀರಿಯರ್ ಆದ ಸಿಸ್ಟರ್ ಅಲಿನ್ ಮಥಾಯೇಸ್ ಇವರು ವೇದಿಕೆಗೆ ಬಂದು ಅದನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಜೋರಾದ ಚಪ್ಪಾಳೆಯೊಂದಿಗೆ ಅವರೆಲ್ಲರನ್ನೂ ಅಭಿನಂದಿಸೋಣ. ಶ್ರೀಮಾನ್ ವಿನ್ಸೆಂಟ್ ಡಿಸೋಜಾ, ಯುವ ಹಿತ ಸಂಚಾಲಕ್ ಫಜೀರ್ ಪ್ಯಾರಿಶ್, ಶ್ರೀಮಾನ್ ರಾಯನ್ ಡಿಸೋಜಾ, YCS ಟ್ರೆಜರರ್ ಸೇಂಟ್ ಜೋಸೆಫ್ ಫಾಜ್ ಸೌತ್ ಡೀನರಿ, ಇವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ನೂತನ ಶಾಖೆಯ ಕನಸನ್ನು ವಾಸ್ತವಕ್ಕೆ ತರುವಲ್ಲಿ ಮಹತ್ವದ ಪಾತ್ರ ವಹಿಸಿದ ಇಂಜಿನಿಯರ್ ಶ್ರೀ ಕಾರ್ತಿಕ್ ಕಿರಣ್ ಅವರನ್ನು ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರ ರತ್ನ ಶ್ರೀ ಅನಿಲ್ ಲೋಬೋರ್ ಅವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ದಯವಿಟ್ಟು ಅವರು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿ. ಅವರು ವೇದಿಕೆಗೆ ಬರುವಾಗ ಚಪ್ಪಾಳೆಯನ್ನು ಕೊಡೋಣ ಪ್ರಿಯರೇ. ನಮ್ಮ ಚಪ್ಪಾಳೆಯ ನಾದದ ಮೂಲಕ ಅವರನ್ನು ಶ್ರೀ ಅನಿಲ್ ಲೋಬೋರ್ ಅವರು ಸನ್ಮಾನಿಸುತ್ತಿದ್ದಾರೆ. ಇದೀಗ ನಮ್ಮ ಬ್ಯಾಂಕ್ ಸಿಬ್ಬಂದಿಯ ಜನ್ಮದಿನದ ಅಂಗವಾಗಿ ಅವರನ್ನು ಅಭಿನಂದಿಸಿ ಸನ್ಮಾನಿಸುವ ಈ ಶುಭ ಸಂದರ್ಭದಲ್ಲಿ ವೇದಿಕೆಗೆ ಆತ್ಮೀಯವಾಗಿ ಶ್ರೀಮತಿ ಜೂಲಿಯಟ್ ಡಿಸೋಜಾ, ಶ್ರೀಮತಿ ಲೋಲಿಟಾ ಮೆಂಡೋನ್ಸಾ, ಶ್ರೀಮಾನ್ ಮನೋಜ್ ಲೋಪೆಜ್ ಅವರನ್ನು ಬರಮಾಡಿಕೊಳ್ಳುತ್ತೇನೆ. ಅವರಿಗೆ ಬ್ಯಾಂಕಿನ ಅಧ್ಯಕ್ಷರು ಹೂಗುಚ್ಛವನ್ನು ನೀಡಿ ಶುಭ ಕೋರುವರು. ದಯವಿಟ್ಟು ಶ್ರೀಮತಿ ಜೂಲಿಯಟ್ ಡಿಸೋಜಾ, ಶ್ರೀಮತಿ ಲೋಲಿಟಾ ಮೆಂಡೋನ್ಸಾ, ಅದೇ ರೀತಿ ಶ್ರೀಮಾನ್ ಮನೋಜ್ ಲೋಪೆಜ್ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದೇ ದಿನ ಅವರು ತಮ್ಮ ಜನ್ಮದಿನವನ್ನು ಆಚರಿಸುವ ಸಲುವಾಗಿ ಅವರಿಗೆ ಈ ಹೂಗುಚ್ಛದ ಅಭಿನಂದನೆಗಳು. ಹೌದು, ಇಬ್ಬರು ಬ್ರಾಂಚ್ ಮ್ಯಾನೇಜರ್ ಆಗಿದ್ದಾರೆ, ಮೂವರು ಬ್ರಾಂಚ್ ಮ್ಯಾನೇಜರ್ ಆಗಿದ್ದಾರೆ, ಜೂಲಿಯಟ್, ಲೋಲಿಟಾ, ಅದೇ ರೀತಿ ಮನೋಜ್ ಲೋಪೆಜ್. ಧನ್ಯವಾದಗಳು. ಇದೀಗ ನಮ್ಮ ಗೌರವಾನ್ವಿತ ಗಣ್ಯರ ಸಂದೇಶವನ್ನು ಆಲಿಸುವ ಅವಕಾಶ ಬಂದಿದೆ. ಅವರು ಅನುಭವದ ನುಡಿಗಳು, ಮಾರ್ಗದರ್ಶನ ಮತ್ತು ಶುಭ ಹಾರೈಕೆಗಳು ಈ ನೂತನ ಶಾಖೆಯ ಮುಂದಿನ ಪಯಣಕ್ಕೆ ಪ್ರೇರಣವಾಗಲಿವೆ. ತಮ್ಮ ಆಧ್ಯಾತ್ಮಿಕ ನಾಯಕತ್ವ ಮತ್ತು ಉತ್ತಮ ವ್ಯಕ್ತಿತ್ವದ ಮೂಲಕ ಜನರಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತಂದಿರುವ ವಂದನೀಯ ಫಾದರ್ ವಿಕ್ಟರ್ ಡಿಮೆಲ್ಲೋ ಧರ್ಮಗುರುಗಳು, ಅವರ್ ಲೇಡಿ ಆಫ್ ಮರ್ಸಿ ಚರ್ಚ್ ಪಾನೀರ್ ಇವರಿಂದ ಪ್ರಪ್ರಥಮವಾಗಿ ಸಂದೇಶದ ಮಾತುಗಳು. ದೇರಳಕಟ್ಟೆಯಲ್ಲಿ MCC ಬ್ಯಾಂಕ್ ತನ್ನ 114ನೇ ವರ್ಷದ
ಅಸ್ತಿತ್ವದಲ್ಲಿ ಇನ್ನೊಂದು ಮಹತ್ತರ ಮೈಲುಗಲ್ಲನ್ನು ಸೇರಿಸಿದೆ. 22ನೇ ಶಾಖೆ MCC ಬ್ಯಾಂಕಿನ ಈ 114 ವರ್ಷದ ಚರಿತ್ರೆಯ ಈ ಘಟನೆಯಲ್ಲಿ ಭಾಗವಹಿಸುವುದು ತುಂಬ ಸಂತೋಷ ತಂದಿದೆ. ಅಧ್ಯಕ್ಷತೆ ವಹಿಸಿದ ಚೇರ್ಮನ್ ಶ್ರೀಮನ್ ಅನಿಲ್ ಲೋಬೋ, ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದ ಸಿಸ್ಟರ್ ಮಿಲ್ಲಿ, ಅರ್ಸುಲನ್ ಫ್ರಾನ್ಸಿಸ್ಕನ್ ಕಾಂಗ್ರಿಗೇಷನ್ನ ಸುಪೀರಿಯರ್ ಜನರಲ್, ಗೌರವ ಅತಿಥಿ ವಂದನೀಯ ಗುರು ಫಾದರ್ ನಿಲೇಶ್, ಅಡ್ಮಿನಿಸ್ಟ್ರೇಟರ್ ಫಾದರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್, ಶ್ರೀಮತಿ ದಿವ್ಯ ಸತೀಶ್ ಶೆಟ್ಟಿ ಅಧ್ಯಕ್ಷರು ಕೋಟೆಕಾರು ಪಟ್ಟಣ ಪಂಚಾಯತ್, ಶ್ರೀ CM ಸತ್ತಾರ್ ಮಾಜಿ ಅಧ್ಯಕ್ಷರು ಬೆಳ್ಮ ಗ್ರಾಮ ಪಂಚಾಯತ್, ಹಾಗೂ ನೆರೆದಿರುವ ಎಲ್ಲ ಗುರುಗಳೇ, ಕನ್ಯಾ ಭಗಿನಿಯರೇ, ಆಡಳಿತ ಮಂಡಳಿಯವರೇ ಹಾಗೂ ನೆಚ್ಚಿನ ಸಹೋದರ ಸಹೋದರಿಯರೇ, ಈ ರವಿವಾರ ಪವಿತ್ರ ಸಭೆಗೆ ಪವಿತ್ರ ದಿನ. ಈ ಪವಿತ್ರ ದಿನದಲ್ಲಿ ದೇರಳಕಟ್ಟೆಯಲ್ಲಿ MCC ಬ್ಯಾಂಕಿನ ನೂತನ ಶಾಖೆ 22ನೇ ಶಾಖೆ ಆರಂಭಗೊಂಡಿದೆ. ಚೇರ್ಮನ್, ಆಡಳಿತ ವರ್ಗದವರಿಗೆ, ಸಿಬ್ಬಂದಿ ವರ್ಗದವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ದೇರಳಕಟ್ಟೆಯ ಪರಿಸರದ ಜನತೆಗೆ ಬ್ಯಾಂಕಿನ ಸೇವೆ ಕೊಡಲು ದೊಡ್ಡ ಮನಸ್ಸು ಮಾಡಿದ್ದೀರಾ. ದೇವರು ನಿಮ್ಮನ್ನು ಹರಸಲಿ, ಜನರ ಸಹಕಾರ ನಿಮಗೆ ಲಭಿಸಲಿ ಎಂದು ಹಾರೈಸ್ತೇನೆ. ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕಿನ ವ್ಯವಹಾರ ಅಂದರೆ ಜನರು ಸ್ವಲ್ಪ ಹಿಂಜರಿಯುತ್ತಾರೆ, ಸ್ವಲ್ಪ ಹೆದರುತ್ತಾರೆ. ಹಲವು ಅವ್ಯವಹಾರ, ಜನರು ಪ್ರತ್ಯೇಕವಾಗಿ ಪಾಪದವರು ಕಷ್ಟ ನಷ್ಟಕ್ಕೆ ಸಿಲುಕುವುದು. ಆದರೆ MCC ಬ್ಯಾಂಕ್ 114 ವರ್ಷಗಳಲ್ಲಿ ಜನರ ಪ್ರೀತಿಗೆ, ವಿಶ್ವಾಸಕ್ಕೆ ಪಾತ್ರವಾಗಿದೆ. 114 ವರ್ಷಗಳಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಸೇವೆ ಸಲ್ಲಿಸಿ ಅವರ ಭರವಸೆ, ಮೆಚ್ಚುಗೆ, ಆಶೀರ್ವಾದ ಪಡೆದು 22ನೇ ಶಾಖೆ ಆರಂಭಿಸುವ ಸಾಧನೆ ಮಾಡಿದೆ. ಕಾಂಗ್ರ್ಯಾಚುಲೇಷನ್ಸ್ ಚೇರ್ಮನ್ ಆ್ಯಂಡ್ ಕಾಂಗ್ರ್ಯಾಚುಲೇಷನ್ MCC ಬ್ಯಾಂಕ್. ಇತ್ತೀಚಿನ ದಿನಗಳಲ್ಲಿ ಅವ್ಯವಹಾರಗಳಿಂದ ಜನರು ಬ್ಯಾಂಕ್ ಸೇವೆಯಲ್ಲಿ ವಿಶ್ವಾಸ, ಭರವಸೆ ಕಳೆದುಕೊಳ್ಳುವ ಸಮಯದಲ್ಲಿ ನೀವು ಜನರ ಮೆಚ್ಚುಗೆ, ವಿಶ್ವಾಸ, ಭರವಸೆ, ಟ್ರಸ್ಟ್ ಪಡೆದುಕೊಂಡಿದ್ದೀರಿ. ದೇವರ ಕೃಪೆಯಿಂದ ಇದೇ ರೀತಿ ಮುಂದುವರಿಯಿರಿ. ಗ್ರಾಹಕರೇ ದೇವರು, ಗ್ರಾಹಕರಿಗೆ ಗೌರವ ಕೊಡಿ. ಕೆಲವು ಬ್ಯಾಂಕ್ಗಳಲ್ಲಿ ಗ್ರಾಹಕರನ್ನು ಮುಖ ಎತ್ತಿ ನೋಡುವ ಗತಿ ಇಲ್ಲ. ಇವತ್ತಿನ ದಿನಗಳಲ್ಲಿ ಅವರ ಬಟ್ಟೆ, ಅವರು ಧರಿಸಿದ ಡ್ರೆಸ್, ಅದನ್ನು ನೋಡಿ ಅವರಿಗೆ ಗೌರವ ಸಲ್ಲುತ್ತದೆ. ನಿಮ್ಮ ಈ ಶಾಖೆಯಲ್ಲಿ ಅಂಥದ್ದು ಆಗುವುದು ಬೇಡ. ಪರರ ಸೇವೆಯೇ ದೇವರ ಸೇವೆ, ಜನರ ಸೇವೆಯೇ ಜನಾರ್ದನನ ಸೇವೆ. ಇದನ್ನು ಯಾವಾಗಲೂ ಇಲ್ಲಿಯ ಸಿಬ್ಬಂದಿಗಳು ಮನಸ್ಸಿನಲ್ಲಿಟ್ಟು ಈ ಪರಿಸರದ ಜನರಿಗೆ ಒಳ್ಳೆಯ ಸೇವೆ ಕೊಡಬೇಕಂತ ನನ್ನ ಆಸೆ. ಪ್ರಭು ಯೇಸು ಸ್ವಾಮಿ ಮತ್ತಾಯನ ಸುವಾರ್ತೆ ಅಧ್ಯಾಯ 25ರಲ್ಲಿ ನನ್ನ ಅತಿ ಕಿರಿಯ ಸಹೋದರ ಸಹೋದರಿಯರಿಗೆ ನೀನು ಏನು ಮಾಡಿದೆ ಅದನ್ನು ನನಗೆ ಮಾಡಿದೆ ಎಂದು ಹೇಳುತ್ತಾರೆ. ಆ ಮನೋಭಾವದಿಂದ ಈ ಶಾಖೆಯಲ್ಲಿ ಸೇವೆ ಸಲ್ಲಲಿ ಅಂತ ನನ್ನ ಆಶೆ. ಪ್ರಸ್ತುತ ಕಾಲದಲ್ಲಿ ಬ್ಯಾಂಕಿಗೆ ಬರುವ ಜನರು ಹೆಚ್ಚಾಗಿ ಅವಿದ್ಯಾವಂತರು. ವಿದ್ಯಾವಂತರು ಡಿಜಿಟಲ್ ಮುಖಾಂತರ ತಮ್ಮ ಕೆಲಸ ಮಾಡುತ್ತಾರೆ. ಅವಿದ್ಯಾವಂತರು ಬಂದಾಗ ಅವರಿಗೆ ಒಳ್ಳೆಯ ಮಾರ್ಗದರ್ಶನ ನೀಡಿ ಗೌರವದಿಂದ ಅವರಲ್ಲಿ ಸ್ಪಂದಿಸಿ ಅವರಿಗೆ ಸೇವೆ ಲಭಿಸಲೆಂದು ನನ್ನ ಆಶೆ, ಆಕಾಂಕ್ಷೆ. ದೇರಳಕಟ್ಟೆ ಒಂದು ವಿಶೇಷ ಪರಿಸರ. ಈ ಪರಿಸರದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು ವಾಸಿಸುವ ಸ್ಥಳ. ಈ ಒಂದು ಟೌನ್ ಆ ರೀತಿಯ ಟೌನ್ ಆಗಿದೆ. ಮುಸ್ಲಿಂ, ಕ್ರಿಶ್ಚಿಯನ್, ಹಿಂದೂಗಳು
MCC ಬ್ಯಾಂಕ್ ಈ ಶಾಖೆ ಈ ಮೂರು ಧರ್ಮದ ಜನರಲ್ಲಿ ಒಳ್ಳೆಯ ಸಂಬಂಧ ಬೆಳೆಸಲು, ಸಾಮರಸ್ಯದಿಂದ ಜನರು ಬಾಳಲು ಒಂದು ಪವಿತ್ರ ಸ್ಥಳವಾಗಲಿ ಅಂತ ನನ್ನ ಆಶೆ ಇದೆ. ಈ ಶಾಖೆಯಿಂದ ಎಲ್ಲ ತರಹದ ಗ್ರಾಹಕರಿಗೆ ಮನ ಮೆಚ್ಚುವ ಸೇವೆ ಲಭಿಸಲಿ, ಸಾರ್ವಜನಿಕರಿಂದ ಒಳ್ಳೆಯ ಸಹಕಾರ ಲಭಿಸಲಿ, ಈ ಶಾಖೆ ಪ್ರಗತಿ ಪಥದಲ್ಲಿ ಮುಂದೆ ಹೋಗಲಿ, MCC ಬ್ಯಾಂಕಿನ ಪ್ರಮುಖ ಶಾಖೆಯಾಗಿ ಬೆಳೆಯಲಿ, ಮಾದರಿಯಾಗಿ ಬೆಳೆಯಲಿ, ಸೇವೆ ಪರಮಾತ್ಮನ ಮೆಚ್ಚುಗೆಗೆ ಹಾಗೂ ಕೃಪೆಗೆ ಪಾತ್ರವಾಗಲೆಂದು ಹರಸಿ ಮಗದೊಮ್ಮೆ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ದೇವರ ಕೃಪೆ, ದೇವರ ಆಶೀರ್ವಾದ ನಿಮ್ಮ ಮೇಲೆ ಬೇಡಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ದೇವರ ಆಶೀರ್ವಾದ ನಿಮ್ಮ ಮೇಲೆ. ಗಾಡ್ ಬ್ಲೆಸ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ಫಾದರ್ ವಿಕ್ಟರ್ ಡಿಮೆಲ್ಲೋ ತಮ್ಮ ಪ್ರೀತಿಯ ಸಂದೇಶಕ್ಕೋಸ್ಕರ, ತಮ್ಮ ಸರಳತೆ, ಸೇವಾ ಮನೋಭಾವ ಹಾಗೂ ಸಮಾಜದ ಮೇಲಿನ ಪ್ರೀತಿಯಿಂದ ಎಲ್ಲರ ಗೌರವವನ್ನು ಗಳಿಸಿರುವ ವಂದನೀಯ ಸಿಸ್ಟರ್ ಮಿಲ್ಲಿ ಫೆರ್ನಾಂಡಿಸ್, ಸುಪೀರಿಯರ್ ಜನರಲ್ ಅಸುರಿನ್ ಫ್ರಾನ್ಸಿಸ್ಕನ್ ಸಿಸ್ಟರ್ಸ್, ಇವರು MCC ಬ್ಯಾಂಕಿನ ಬೆಳವಣಿಗೆಯ ಪಯಣಕ್ಕೂ ಸದಾ ಸಹಕರಿಸಿದ್ದಾರೆ, ಪ್ರೇರಣೆಯಾಗಿದ್ದಾರೆ. ಇವರಿಂದ ಈಗ ಶುಭ ಸಂದೇಶ. ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರೇ, ಸಹಕಾರ ರತ್ನ ಶ್ರೀ ಅನಿಲ್ ಲೋಬೋ, ಅಧ್ಯಕ್ಷರು MCC ಬ್ಯಾಂಕ್ ಮಂಗಳೂರು, ಪನ್ನೀರ್ನ ಅವರ್ ಲೇಡಿ ಆಫ್ ಮರ್ಸಿ ಚರ್ಚ್ನ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ವಿಕ್ಟರ್ ಡಿಮೆಲ್ಲೋ, ದೇರ್ಲಕಟ್ಟೆಯ ಫಾದರ್ ಮುಲ್ಲರ್ ಹೋಮಿಯೋಪತಿ ಕಾಲೇಜಿನ ನಿರ್ದೇಶಕರಾದ ರೆವರೆಂಡ್ ಫಾದರ್ ನೀಲೇಶ್ ಕ್ರಾಸ್ತಾ, ಕೋಟೆಕಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ, ಬೆಳ್ಮ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಶ್ರೀ CM ಸತ್ತಾರ್, ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಧರ್ಮ ಭಗಿಯನರೇ, ಫಾದರ್ಸ್, ನಿಮಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಇಂದು ದರ್ಲಕಟ್ಟೆಯಲ್ಲಿ ಮಂಗಳೂರು MCC ಬ್ಯಾಂಕಿನ 22ನೇ ಶಾಖೆ ಮತ್ತು ATM ಸೌಲಭ್ಯದ ಉದ್ಘಾಟನಾ ಸಮಾರಂಭ ಎಂಬ ಈ ಸಂತಸದ ಮತ್ತು ಐತಿಹಾಸಿಕ ಕ್ಷಣದಲ್ಲಿ ನಿಮ್ಮೆಲ್ಲರೊಂದಿಗೆ ಇರಲು ನನಗೆ ಅಪಾರ ಸಂತೋಷವಾಗುತ್ತಿದೆ. ಈ ಶುಭ ಸಮಾರಂಭದಲ್ಲಿ ಭಾಗವಹಿಸಲು ಆಹ್ವಾನ ನೀಡಿದ MCC ಬ್ಯಾಂಕ್ ಚೇರ್ಮನ್, ಸಹಕಾರ ರತ್ನ ಶ್ರೀ ಅನಿಲ್ ಲೋಬೋ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹೊಸ ಬ್ಯಾಂಕ್ ಶಾಖೆಯ ಉದ್ಘಾಟನೆ ಕೇವಲ ಒಂದು ಕಟ್ಟಡದ ಆರಂಭವಲ್ಲ, ಅದು ಒಂದು ಪ್ರದೇಶದ ಆರ್ಥಿಕ ಬೆಳವಣಿಗೆ, ಜನರ ಸಬಲೀಕರಣ ಮತ್ತು ಸಮುದಾಯದ ಅಭಿವೃದ್ಧಿಯ ಹೊಸ ಅಧ್ಯಾಯವಾಗಿದೆ. ಈ ನಿಟ್ಟಿನಲ್ಲಿ ದೇರಳಕಟ್ಟೆಯ ಜನತೆಗೆ MCC ಬ್ಯಾಂಕ್ ನೀಡುತ್ತಿರುವ ಈ ದೊಡ್ಡ ಕೊಡುಗೆ ಅತ್ಯಂತ ಶ್ಲಾಘನೀಯವಾಗಿದೆ. 114 ವರ್ಷಗಳ ಸುದೀರ್ಘ ಮತ್ತು ಸಮೃದ್ಧ ಇತಿಹಾಸವನ್ನು ಹೊಂದಿರುವ ಮಂಗಳೂರಿನ MCC ಬ್ಯಾಂಕ್ ಕರ್ನಾಟಕದಲ್ಲಿ ಸುಮಾರು 21 ಶಾಖೆಗಳ ಮೂಲಕ ಸೇವೆ ಸಲ್ಲಿಸುತ್ತಿದ್ದು, ಸಹಕಾರಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ವಿಶ್ವಾಸಾರ್ಹ ಸಂಸ್ಥೆಯಾಗಿ ಬೆಳೆದಿದೆ. ಸಾವಿರಾರು ಕೋಟಿಗಳ ಠೇವಣಿ ಮತ್ತು ಸಾಲ ವ್ಯವಹಾರಗಳ ಮೂಲಕ ಬಲವಾದ ಆರ್ಥಿಕ ಸಾಮರ್ಥ್ಯವನ್ನು ಹೊಂದಿರುವ ಈ ಬ್ಯಾಂಕ್ ಕೃಷಿ, ಶಿಕ್ಷಣ, ಗೃಹ ನಿರ್ಮಾಣ ಹಾಗೂ ಸಣ್ಣ ವ್ಯಾಪಾರ ಕ್ಷೇತ್ರಗಳಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಜನರ ಆರ್ಥಿಕ ಪ್ರಗತಿಗೆ ಮಹತ್ವದ ಕೊಡುಗೆ ನೀಡುತ್ತಿದೆ. ಅವರಿಗೆ ನಮ್ಮ ಅಭಿನಂದನೆಗಳು. ಬ್ಯಾಂಕಿಂಗ್ ಸೌಲಭ್ಯವು ಜನರ ಜೀವನ ಮಟ್ಟವನ್ನು ಸುಧಾರಿಸುವ ಪ್ರಮುಖ ಸಾಧನವಾಗಿದೆ. ಬ್ಯಾಂಕ್ ಇರುವುದರಿಂದ ಜನರು ತಮ್ಮ ಹಣವನ್ನು ಸುರಕ್ಷಿತವಾಗಿ ಠೇವಣಿ ಇಡಬಹುದು, ಅಗತ್ಯವಿರುವಾಗ ಸಾಲ ಸೌಲಭ್ಯಗಳನ್ನು ಪಡೆಯಬಹುದು ಹಾಗೂ ವಿವಿಧ ಸರ್ಕಾರಿ ಯೋಜನೆಗಳ ಪ್ರಯೋಜನಗಳನ್ನು ನೇರವಾಗಿ ತಮ್ಮ ಖಾತೆಗಳ ಮೂಲಕ ಪಡೆಯಬಹುದು. ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ವೇತನವನ್ನು ಸುಲಭವಾಗಿ ಪಡೆಯುವುದರ ಜೊತೆಗೆ ಉಳಿತಾಯದ ಅಭ್ಯಾಸವನ್ನು ಬೆಳೆಸಿಕೊಳ್ಳಬಹುದು ಮತ್ತು ಶಿಕ್ಷಣದ ಸಾಲದಂತಹ ಸೌಲಭ್ಯಗಳಿಂದ ತಮ್ಮ ಭವಿಷ್ಯಗಳನ್ನು ರೂಪಿಸಬಹುದು. ಹಿರಿಯ ನಾಗರಿಕರು ತಮ್ಮ ಪಿಂಚಣಿ ಹಾಗೂ ಸಾಮಾಜಿಕ ಭದ್ರತೆ ಯೋಜನೆಗಳ ಪ್ರಯೋಜನಗಳನ್ನು ತೊಂದರೆ ಇಲ್ಲದೆ ಪಡೆಯಬಹುದು. ಮಹಿಳೆಯರು, ರೈತರು, ಕಾರ್ಮಿಕರು ಮತ್ತು ಸಣ್ಣ ಉದ್ಯಮಿಗಳು ತಮ್ಮ ಆದಾಯವನ್ನು ಸುರಕ್ಷಿತವಾಗಿ ನಿರ್ವಹಿಸಿ ಆರ್ಥಿಕ ಸ್ವಾವಲಂಬನೆಯನ್ನು ಸಾಧಿಸಲು ಬ್ಯಾಂಕ್ ಖಾತೆಗಳು ಮಹತ್ವದ ಪಾತ್ರ ವಹಿಸುತ್ತವೆ. ಆದ್ದರಿಂದ ಬ್ಯಾಂಕ್ ಸೌಲಭ್ಯವು ಕೇವಲ ಹಣದ ವ್ಯವಹಾರಕ್ಕೆ ಸೀಮಿತವಾಗದೆ ಪ್ರತಿಯೊಬ್ಬ ವ್ಯಕ್ತಿಯ ಆರ್ಥಿಕ ಭದ್ರತೆ,
ಉಳಿತಾಯದ ಸಂಸ್ಕೃತಿ ಮತ್ತು ಸಮಗ್ರ ಅಭಿವೃದ್ಧಿಗೆ ದಾರಿ ದೀಪವಾಗುತ್ತದೆ. ಈ ಹೊಸ ಶಾಖೆಯು ದೇರಳಕಟ್ಟೆ ಹಾಗೂ ಸುತ್ತಮುತ್ತಲಿನ ಜನರಿಗೆ ಇನ್ನಷ್ಟು ಸುಲಭ, ವೇಗವಾದ ಮತ್ತು ಗುಣಮಟ್ಟದ ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸುವ ಮೂಲಕ ಸ್ಥಳೀಯ ಆರ್ಥಿಕ ಅಭಿವೃದ್ಧಿಗೆ ಹೊಸ ಚೈತನ್ಯವನ್ನು ನೀಡಲಿದೆ ಎಂಬ ವಿಶ್ವಾಸ ನಮಗಿದೆ. ಈ ಸಂದರ್ಭದಲ್ಲಿ ಬ್ಯಾಂಕಿನ ಬೆಳವಣಿಗೆಯ ಹಿಂದೆ ಶ್ರಮಿಸುತ್ತಿರುವ ನಿರ್ದೇಶಕ ಮಂಡಳಿ, ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಸೇವೆಯನ್ನು ವಿಶೇಷವಾಗಿ ಸ್ಮರಿಸುತ್ತೇವೆ. ವಿಶೇಷವಾಗಿ ಚೇರ್ಮನ್ ಸಹಕಾರ ರತ್ನ ಶ್ರೀ ಅನಿಲ್ ಅವರ ದೂರದೃಷ್ಟಿಯ ನಾಯಕತ್ವ, ಸಮರ್ಪಣೆ ಮತ್ತು ನಿಷ್ಠೆಯ ಫಲವಾಗಿ ಎಂಸಿಸಿ ಬ್ಯಾಂಕ್ ಇಂದು ಗ್ರಾಹಕ ಸ್ನೇಹಿ ಮತ್ತು ಜನವಿಶ್ವಾಸ ಗಳಿಸಿರುವ ಸಂಸ್ಥೆಯಾಗಿ ಗುರುತಿಸಿಕೊಂಡಿದೆ. ಗ್ರಾಹಕರ ಅಗತ್ಯಗಳನ್ನು ಅರಿತು ಅವರಿಗೆ ಉತ್ತಮ ಸೇವೆ ನೀಡುವುದರಲ್ಲಿ ಬ್ಯಾಂಕ್ ಸದಾ ಮುಂಚೂಣಿಯಲ್ಲಿರುವುದು ಪ್ರಶಂಸನೀಯವಾಗಿದೆ. ಈ ಯಶಸ್ವಿನ ಹಿಂದೆ ದುಡಿಯುತ್ತಿರುವ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಬ್ಯಾಂಕಿನ ಹಿತೈಷಿಗಳಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಈ ಹೊಸ ಶಾಖೆ ಇನ್ನಷ್ಟು ಅಭಿವೃದ್ಧಿ ಹೊಂದಲಿ, ಹೆಚ್ಚಿನ ಜನರಿಗೆ ಉಪಯುಕ್ತವಾಗಲಿ ಮತ್ತು ಸಮಾಜದ ಆರ್ಥಿಕ ಸಬಲೀಕರಣಕ್ಕೆ ಪರಿಣಾಮಕಾರಿಯಾಗಿ ಸೇವೆ ಸಲ್ಲಿಸಲಿ ಎಂದು ಹಾರೈಸುತ್ತೇನೆ. ದೇವರು ಬ್ಯಾಂಕಿನ ನಿರ್ವಹಣಾ ಮಂಡಳಿ, ಸಿಬ್ಬಂದಿ ಹಾಗೂ ಬ್ಯಾಂಕಿನೊಂದಿಗೆ ಸಂಬಂಧ ಹೊಂದಿರುವ ಎಲ್ಲರನ್ನು ಸಮೃದ್ಧಿಯಾಗಿ ಆಶೀರ್ವದಿಸಲಿ ಮತ್ತು ಅವರ ಕೃಪಾವರ ಮತ್ತು ಮಾತಾ ಮರಿಯಮ್ಮನವರ ಆಶೀರ್ವಾದ ಎಂದೂ ಸದಾಕಾಲ ಈ ಬ್ಯಾಂಕಿನ ಮೇಲೆ ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು. ಧಾರ್ಮಿಕ ಮಾರ್ಗದರ್ಶನ, ಸರಳ ವ್ಯಕ್ತಿತ್ವ ಹಾಗೂ ಜನಸೇವೆಯ ಮೂಲಕ ಎಲ್ಲರ ಪ್ರೀತಿಗೆ ಪಾತ್ರರಾದ ವಂದನೀಯ ಫಾದರ್ ನಿಲೇಶ್ ಕ್ರಾಸ್ತಾ, ಆಡಳಿತದಾರರು ಫಾದರ್ ಮುಲ್ಲರ್ಸ್ ಹೋಮಿಯೋಪತಿ ಕಾಲೇಜ್ ದೇರಳಕಟ್ಟೆ ಇವರಿಂದ ಈಗ ಶುಭ ಹಾರೈಕೆಯ ಮಾತುಗಳು. ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಬ್ಯಾಂಕ್ನ ಚೇರ್ಮನ್ ಆದ ಶ್ರೀಯುತ ಅನಿಲ್ ಲೋಬೋ, ದಯಾಮಾತಾ ದೇವಾಲಯ ಪಾಣೀರು, ಈ ಚರ್ಚಿನ ಧರ್ಮಗುರುಗಳಾದ ವಂದನೀಯ ಫಾದರ್ ವಿಕ್ಟರ್, ಸಿಸ್ಟರ್ ಮಿಲ್ಲಿ ಫೆರ್ನಾಂಡಿಸ್, ಅರ್ಸುಲೈನ್ ಫ್ರಾನ್ಸಿಸ್ಕನ್ ಸಿಸ್ಟರ್ಸ್ ಸುಪೀರಿಯರ್ ಜನರಲ್, ನಮ್ಮ ಫಾದರ್ ಮುಲ್ಲರ್ ಸಂಸ್ಥೆಯ ಏಳಿಗೆಗೆ ವಿವಿಧ ರೀತಿಯಲ್ಲಿ ಸಹಕಾರವನ್ನು ನೀಡುವ ಕೋಟೆಕಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ, ಬೆಳ್ಮ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾದ CM ಸತ್ತಾರ್ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಧರ್ಮ ಭಗಿನಿಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಗೌರವಾನ್ವಿತ ಅತಿಥಿಗಳೇ, ಮೊದಲನೇದಾಗಿ ಫಾದರ್ ಮುಲ್ಲರ್ ಸಂಸ್ಥೆಯ ಪರವಾಗಿ MCC ಬ್ಯಾಂಕ್ನ 22ನೇ ಶಾಖೆಯು ಫಾದರ್ ಮುಲ್ಲರ್ ಕಾಂಪ್ಲೆಕ್ಸಿನಲ್ಲಿ ಉದ್ಘಾಟನೆಗೊಂಡಿರುವ ಈ ಸಂದರ್ಭದಲ್ಲಿ ಫಾದರ್ ಮುಲ್ಲರ್ ಸಂಸ್ಥೆಯ ನಿರ್ದೇಶಕರಾದ ವಂದನೀಯ ಫಾದರ್ ಫೌಸ್ಟಿನ್ ಲುಕಸ್ ಲೋಬೋ ಹಾಗೂ ಪ್ರತ್ಯೇಕವಾಗಿ ಫಾದರ್ ಮುಲ್ಲರ್ ಹೋಮಿಯೋಪತಿ ವಿಭಾಗದಲ್ಲಿ ಇರುವ ಆಡಳಿತಾಧಿಕಾರಿ ವಂದನೀಯ ಫಾದರ್ ನೆಲ್ಸನ್ ಧೀರಜ್ ಪಾಯ್ಸ್, ಸಹ ಆಡಳಿತಾಧಿಕಾರಿ ವಂದನೀಯ ಫಾದರ್ ಅಶ್ವಿನ್ ಕ್ರಾಸ್ತಾ ಇವರ ಪರವಾಗಿ ನಿರ್ದೇಶಕರಿಗೆ, ಚೇರ್ಮನ್ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಕಂಗ್ರ್ಯಾಚುಲೇಷನ್ಸ್ ಟು ದಿ ಎಂಟೈರ್ ಟೀಮ್. ಇಂದಿನ ದಿನ ಫಾದರ್ ಮುಲ್ಲರ್ ಸಂಸ್ಥೆಯ ಅಂಗವಾದ ಫಾದರ್ ಮುಲ್ಲರ್ ಕಾಂಪ್ಲೆಕ್ಸಿನಲ್ಲಿ MCC ಬ್ಯಾಂಕಿನ 22ನೇ ಶಾಖೆಯ ಉದ್ಘಾಟನೆ. ಈ ಎರಡೂ ಸಂಸ್ಥೆಯಲ್ಲಿ ಒಂದು ರೀತಿಯ ಸಾಮರ್ಥ್ಯವು ನಮಗೆ ಎದ್ದು ಕಾಣುತ್ತದೆ. 114 ವರ್ಷದ ಇತಿಹಾಸದ MCC ಬ್ಯಾಂಕ್, ಇನ್ನೊಂದು ಕಡೆ 146 ಒಂದೂವರೆ ಶತಮಾನದ ಇತಿಹಾಸವಿರುವ ಫಾದರ್ ಮುಲ್ಲರ್ ಸಂಸ್ಥೆ. ಈ ಎರಡೂ ಸಂಸ್ಥೆಗಳ ಅಡಿಪಾಯ ಅಥವಾ ಫೌಂಡೇಶನ್ ಆಗಿದೆ ಸೇವೆ, ವಿಶ್ವಾಸ ಮತ್ತು ಮಾನವೀಯತೆ. ಇನ್ ಅ ವರ್ಡ್, ಸರ್ವಿಸ್ ಟು ಹ್ಯುಮ್ಯಾನಿಟಿ. ಆದ ಕಾರಣ ನಾನಿಂದು ಈ ಸಂಸ್ಥೆಯ ಫಾದರ್ ಮುಲ್ಲರ್ ಸಂಸ್ಥೆಯ ಆಡಳಿತಾಧಿಕಾರಿಯಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆಯನ್ನು ನೀಡುವಾಗ ನಾನು ಆರೋಗ್ಯದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲು ಇಚ್ಛಿಸುತ್ತೇನೆ. ಆರೋಗ್ಯ ಎಂದರೆ ಸಾಮಾನ್ಯವಾಗಿ ನಾವೆಲ್ಲರೂ ಎನಿಸುವುದು ದೈಹಿಕ ಆರೋಗ್ಯ, ರೋಗ ಇಲ್ಲದ ಸ್ಥಿತಿ. ಆದರೆ ಇನ್ ಹೋಲಿಸ್ಟಿಕ್ ಗ್ರೋತ್,
ಸರ್ವತೋಮುಖವಾಗಿ ನಾವು ಆರೋಗ್ಯವನ್ನು ತೆಗೆದುಕೊಂಡರೆ ಕೇವಲ ದೈಹಿಕ ಆರೋಗ್ಯಕ್ಕೆ ಮಾತ್ರ ಸೀಮಿತವಲ್ಲ. ಆರೋಗ್ಯವೆಂದರೆ ಮಾನಸಿಕ ಆರೋಗ್ಯ, ಆಧ್ಯಾತ್ಮಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಭಾವನಾತ್ಮಕ ಆರೋಗ್ಯ ಮತ್ತು ಆರ್ಥಿಕ ಆರೋಗ್ಯವು ಕೂಡ ಸೇರಿಕೊಂಡಿದೆ. ಖಂಡಿತವಾಗಿಯೂ ಈ ದೇರಳಕಟ್ಟೆಯ ಪರಿಸರವನ್ನು ನಾವು ನೋಡಿದರೆ ನಾವೆಲ್ಲರೂ ಭಾಗ್ಯವಂತರು. ಎಲ್ಲ ರೀತಿಯ ಆರೋಗ್ಯವು ನಮಗೆ ಸಿಗಲು ಎಲ್ಲ ರೀತಿಯ ಸಂಸ್ಥೆಗಳು ಇವೆ. ಉದಾಹರಣೆಗೆ ದೈಹಿಕ ಆರೋಗ್ಯವೆಂದರೆ ಈ ದೇರಳಕಟ್ಟೆಯ ಸುತ್ತಮುತ್ತಲಿನಲ್ಲಿ ಬಹಳಷ್ಟು ಯೂನಿವರ್ಸಿಟಿಗಳು ಅಥವಾ ಹೆಲ್ತ್ ಸೆಕ್ಟರ್ ಆಸ್ಪತ್ರೆಗಳಿವೆ. ಅಲೋಪತಿ ಮಾತ್ರವಲ್ಲ, ಹೋಮಿಯೋಪತಿ, ಆಯುರ್ವೇದ, ಯೋಗ, ನ್ಯಾಚುರೋಪತಿ ಇಂತಹ ಆಸ್ಪತ್ರೆಗಳಿಂದ ನಮಗೆ ಈ ದೈಹಿಕ ಮತ್ತು ಭಾವನಾತ್ಮಕ ಮತ್ತು ಮಾನಸಿಕ ಆರೋಗ್ಯವು ಸಿಗುತ್ತದೆ. ಇನ್ನೊಂದು ರೀತಿಯಲ್ಲಿ ನಾವು ನೋಡಿದರೆ ಆಧ್ಯಾತ್ಮಿಕ ಅಥವಾ ಸ್ಪಿರಿಚುವಲ್ ಆರೋಗ್ಯವನ್ನು ನಮಗೆ ಈಯಲು ಇಲ್ಲಿರುವಂತಹ ಪುಣ್ಯಕ್ಷೇತ್ರಗಳು ಆಗಿರಬಹುದು. ಸಂತ ಜೋಸೆಫರ ಪುಣ್ಯಕ್ಷೇತ್ರ, ಅತ್ತ ಹೋದರೆ ಕೊರಗಜ್ಜನ ಆ ಒಂದು ಪುಣ್ಯ ಸ್ಥಳ, ಅತ್ತ ಹೋದರೆ ಉಲ್ಲಾಲದ ದರ್ಗಾ ಅಥವಾ ಮಸೀದಿ, ಇದರೊಂದಿಗೆ ಇರುವಂತಹ ಬಹಳಷ್ಟು ಚರ್ಚ್, ಮಸೀದಿ ಮತ್ತು ದೇವಸ್ಥಾನಗಳು ನಮಗೆ ಸ್ಪಿರಿಚುವಲ್ ಹೆಲ್ತ್ ಅಥವಾ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ಆರೋಗ್ಯವನ್ನು ನೀಡುತ್ತದೆ. ಇದರೊಂದಿಗೆ ಸಾಮಾಜಿಕ ಆರೋಗ್ಯವನ್ನು ನೀಡಲು ನಾವು ಈಗಾಗಲೇ ನೋಡಿದ್ದೇವೆ. ಬಹಳಷ್ಟು ರಾಜಕೀಯ ಅಥವಾ ಸಾಮಾಜಿಕ ಮುಖಂಡರು ಬಹಳಷ್ಟು ಸೇವೆಯನ್ನು ನೀಡುತ್ತಾರೆ. ಅನೇಕ ಶಾಲಾ ಕಾಲೇಜುಗಳ ಮುಖಾಂತರ, ವಿದ್ಯಾಭ್ಯಾಸದ ಮುಖಾಂತರ ಸಾಮಾಜಿಕ ಸೇವೆಯು ದೊರೆಯುತ್ತದೆ. ಸಾಮಾಜಿಕವಾಗಿ ಆರೋಗ್ಯವು ನಮಗೆ ಸಿಗುತ್ತದೆ. ಇನ್ನು ಇದಕ್ಕೆಲ್ಲವೂ ಬಹಳ ಅವಶ್ಯಕವಾಗಿರುವಂತಹ ನಮಗೆ ಬೇಕಾಗಿರುವಂಥದ್ದು ಆರ್ಥಿಕ ಆರೋಗ್ಯ. ಆರ್ಥಿಕ ಅಥವಾ ಫಿನಾನ್ಷಿಯಲ್ ಹೆಲ್ತ್ ಎಂದರೆ ಕೇವಲ ಹಣ ಮಾತ್ರವಲ್ಲ, ಹಣ ಸಂಪಾದನೆ ಮಾತ್ರವಲ್ಲ, ಬದಲಾಗಿ ಆ ಹಣವನ್ನು, ಆ ಆರ್ಥಿಕತೆಯನ್ನು ಯಾವ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸಿಕೊಳ್ಳುವುದು ಎಂಬುದೇ ಅದರ ಮೇನ್ ಉದ್ದೇಶವಾಗಿದೆ. ಆದ ಕಾರಣ ಈ ಸಂಸ್ಥೆಯ ಫಾದರ್ ಮುಲ್ಲರ್ ಕಾಂಪ್ಲೆಕ್ಸ್ನಲ್ಲಿ MCC ಬ್ಯಾಂಕ್ ತನ್ನ 22ನೇ ಶಾಖೆಯನ್ನು ಉದ್ಘಾಟನೆಗೊಳಿಸುವಾಗ ಈ ರೀತಿಯ ಆರ್ಥಿಕ ಸದೃಢತೆಗೆ, ಆರ್ಥಿಕ ರೀತಿಯ ಆರೋಗ್ಯಕ್ಕೆ ಖಂಡಿತವಾಗಿಯೂ ಅವರು ಒಂದು ಹೆಜ್ಜೆಯನ್ನು ನಮ್ಮೊಂದಿಗೆ ಜೋಡಿಸಿದ್ದಾರೆ. ಆದ ಕಾರಣ ಎಂಟೈರ್ ಇಡೀ MCC ಬ್ಯಾಂಕ್ ಟೀಮಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಧನ್ಯವಾದಗಳನ್ನು ಸಲ್ಲಿಸುವಾಗ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಯಾವಾಗ ನಾವು ಆರೋಗ್ಯದ ಬಗ್ಗೆ ಯೋಚಿಸುತ್ತೇವೋ ಆಗ ಸಾಧಾರಣವಾಗಿ ಆಸ್ಪತ್ರೆಗೆ ಹೋದರೆ ಅಲ್ಲಿ ವೈಟಮಿನ್ ಅಥವಾ ವಿಟಮಿನ್ ಡೆಫಿಷಿಯನ್ಸಿಯ ಬಗ್ಗೆ ಹೇಳ್ತಾರೆ. ಈ ವಿಟಮಿನ್ ನಿನ್ನ ದೇಹದಲ್ಲಿ ಕಮ್ಮಿ ಇದೆ, ಆ ವಿಟಮಿನ್ ಕಮ್ಮಿ ಇದೆ ಅಂತೇಳಿ. ಈ ಎಲ್ಲ ವಿಟಮಿನ್ ನಮಗೆ ದೊರೆಯಬೇಕಾದರೆ ಇನ್ನೊಂದು ರೀತಿಯ ವಿಟಮಿನ್ ನಮಗೆ ಅಗತ್ಯವಿದೆ. ಅದು ವಿಟಮಿನ್ ಎಂ, ಅಂದರೆ ವಿಟಮಿನ್ ಮಣಿ. ಈ ಹಣ ಅಥವಾ ಮಣಿ ಇದ್ದರೆ ಎಲ್ಲ ರೀತಿಯ ವಿಟಮಿನ್ ಅನ್ನು ಗಳಿಸಲು ನಮಗೆ ಸುಸೂತ್ರವಾಗುತ್ತದೆ, ಸಹಾಯವಾಗುತ್ತದೆ. ಯಾವುದೇ ಮನುಷ್ಯನ ಅನಾರೋಗ್ಯಕ್ಕೆ ಒಂದು ಕಾರಣವು ಆರ್ಥಿಕವಾಗಿ ಸದೃಢತೆ ಇಲ್ಲದಿರುವುದು ನಮಗೆ ಕಂಡು ಬರುತ್ತದೆ. ಆದ ಕಾರಣ ಬ್ಯಾಂಕಿಂಗ್ ಕ್ಷೇತ್ರದ ಮುಖಾಂತರ ವೆಲ್ ಪ್ಲಾನಿಂಗ್ ಮಾಡಿ ಇದನ್ನು ನಮಗೆ ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಆದ ಕಾರಣ ಈ ಬ್ಯಾಂಕಿನ ಶಾಖೆಯು ಉದ್ಘಾಟನೆಯು ಈ ಪರಿಸರದ ಜನತೆಯ ಸಮಗ್ರ ಆರೋಗ್ಯಕ್ಕೆ ಹೆಚ್ಚಿಸಲು ನಮಗೆ ಆಧಾರವಾಗಲಿ ಎಂದು ಆಶಿಸುತ್ತಾ, ಈ ಎರಡೂ ಸಂಸ್ಥೆಯು ಖಂಡಿತವಾಗಿಯೂ 100 ವರ್ಷಗಳನ್ನು ದಾಟಬೇಕಾದರೆ ಅಲ್ಲಿ ಬೇಕು ವಿಶ್ವಾಸ. ಖಂಡಿತವಾಗಿಯೂ ಈ ವಿಶ್ವಾಸದ ಮುಖಾಂತರ ಈ ಸಂಸ್ಥೆಯು ಮುಂದುವರಿಯುತ್ತಿರುವಾಗ ಇನ್ನಷ್ಟು ವಿಶ್ವಾಸದೊಂದಿಗೆ ಬಹಳಷ್ಟು ಶಾಖೆಗಳು ಉತ್ಪನ್ನವಾಗಲಿ, ಬಹಳಷ್ಟು ಜನರಿಗೆ ಈ MCC ಬ್ಯಾಂಕಿನ ಮುಖಾಂತರ ಬಹಳಷ್ಟು ಒಳ್ಳೆಯದಾಗಲಿ ಎಂದು ಹಾರೈಸುತ್ತಾ ಈ ಎರಡೂ ಸಂಸ್ಥೆಗಳು ಒಟ್ಟಾಗಿ ಆರೋಗ್ಯವಂತ, ಸಮೃದ್ಧ ಹಾಗೂ ಸ್ವಾವಲಂಬಿ ಸಮಾಜ ನಿರ್ಮಿಸಲು ಆ ಭಗವಂತನು ನಮಗೆಲ್ಲರಿಗೂ
ಸಹಕಾರವನ್ನು ನೀಡಲಿ. ಅವನ ಆಶೀರ್ವಾದವು ನಮ್ಮೊಂದಿಗೆ ಸದಾಕಾಲ ಇರಲಿ ಎಂದು ಆಶಿಸುತ್ತಾ ಈ ಸಂಸ್ಥೆಯ ಏಳಿಗೆಗೆ ವಹಿಸಿದ ಎಲ್ಲರಿಗೂ ನಾವು ಭಗವಂತನ ಆಶೀರ್ವಾದವನ್ನು ಆಶಿಸುತ್ತಾ ಮಗದೊಮ್ಮೆ ತಮಗೆಲ್ಲರಿಗೂ ನಾನು ಧನ್ಯವಾದವನ್ನು ಆಶಿಸುತ್ತೇನೆ. ಆರೋಗ್ಯವಂತ ಸಮಾಜವನ್ನು ಇಲ್ಲಿ ಕಟ್ಟಲು ನಾವೆಲ್ಲರೂ ಒಂದಾಗಿ ಶ್ರಮಿಸುತ್ತಾ ಎನ್ನುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು. ಧನ್ಯವಾದಗಳು ವಂದನೀಯ ಫಾದರ್ ನಿಲೇಶ್ ಕ್ರಾಸ್ತಾ ನಿಮ್ಮ ಶುಭ ಹಾರೈಕೆಯ ಮಾತುಗಳಿಗಾಗಿ. ನಾಯಕತ್ವ ಮತ್ತು ಸಮಾಜದ ಅಭಿವೃದ್ಧಿಯ ಬಗ್ಗೆ ಪ್ರೀತಿ ಇಟ್ಟು ಕಾರ್ಯನಿರ್ವಹಿಸುವ ಮಹಿಳೆಯರು ಇಂದಿನ ಸಮಾಜದ ಶಕ್ತಿಯಾಗಿದ್ದಾರೆ. ಅಂತಹ ವ್ಯಕ್ತಿತ್ವದಲ್ಲಿ ಒಬ್ಬರಾದ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ, ಅಧ್ಯಕ್ಷರು ಕೋಟೆಕಾರ್ ಗ್ರಾಮ ಪಂಚಾಯತ್, ಇವರಿಂದ ಈಗ ಶುಭ ನುಡಿಗಳು. MCC ಬ್ಯಾಂಕ್ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಸಹಕಾರ ರತ್ನ ಶ್ರೀ ಅನಿಲ್ ರೋಬರ್ ಅವರೇ ಹಾಗೂ ಪನೀರ್ ಚರ್ಚಿನ ಧರ್ಮಗುರುಗಳಾದ ವಂದನೀಯ ಫಾದರ್ ವಿಕ್ಟರ್ ಡಿಮೆಲ್ಲೋರ್ ಅವರೇ, ಮುಖ್ಯ ಅತಿಥಿಗಳಾದ ವಂದನೀಯ ಸಿಸ್ಟರ್ ಮಿಲ್ಲಿ ಫೆರ್ನಾಂಡಿಸ್ ರವರೇ, ಫಾದರ್ ಮುಲ್ಲರ್ಸ್ ಸಂಸ್ಥೆಯ ಆಡಳಿತಾಧಿಕಾರಿಯಾದಂತಹ ವಂದನೀಯ ಫಾದರ್ ನೀಲೇಶ್ ರವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಸೇರಿರುವಂತಹ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, MCC ಬ್ಯಾಂಕಿನ ಆಡಳಿತ ವರ್ಗದವರೇ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರೇ, 114 ವರ್ಷಗಳ ಒಂದು ಇತಿಹಾಸ ಇರುವಂತಹ MCC ಬ್ಯಾಂಕಿನ ಒಂದು 22ನೇ ಶಾಖೆಯನ್ನು ನಮ್ಮ ಈ ಕೋಟೆಕಾರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ದೇರ್ಲಕಟ್ಟೆ ಫಾದರ್ ಮುಲ್ಲರ್ಸ್ ವಾಣಿಜ್ಯ ಕಟ್ಟಡದಲ್ಲಿ ಇಂದು ಉದ್ಘಾಟನೆಗೊಂಡಿದೆ. ನಮಗೆ ಒಂದು ಬಹಳ ಸಂತಸದ ವಿಷಯ. ಈ ಪ್ರದೇಶ ಅಭಿವೃದ್ಧಿಯಾಗುವ ಸಂದರ್ಭದಲ್ಲಿ ಈ ಭಾಗದಲ್ಲಿ ಅನೇಕ ಮೆಡಿಕಲ್ ಕಾಲೇಜ್ ಇರಬಹುದು, ಆಸ್ಪತ್ರೆಗಳಿರಬಹುದು, ಇಂತಹ ಬ್ಯಾಂಕ್ಗಳೆಲ್ಲ ಬಂದ ಕಾರಣ ಮಾತ್ರ ಒಂದು ಈ ನಮ್ಮ ಕೋಟೆಕಾರ್ ಗ್ರಾಮ ಅಭಿವೃದ್ಧಿಯ ಪಥದತ್ತ ಸಾಗಿದೆ. MCC ಬ್ಯಾಂಕ್ ಸಾಧಾರಣ ಒಂದು 114 ವರ್ಷಗಳಿಂದ ಉತ್ತಮ ರೀತಿಯ ಸೇವೆ ಹಾಗೂ ಒಂದು ವಿಶ್ವಾಸವನ್ನು ಕೊಟ್ಟ ಕಾರಣ ಇವತ್ತೊಂದು ಇಂತಹ ಶಾಖೆಗಳನ್ನು ಪ್ರಾರಂಭ ಮಾಡಲು ಸಾಧ್ಯವಾಯಿತು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ತಮ್ಮ ಶಾಖೆಗಳನ್ನು ಪ್ರಾರಂಭಿಸಲು ದೇವರದಕ್ಕೆ ಅನುಗ್ರಹ ಕೊಡಲೆಂದು ಪ್ರಾರ್ಥಿಸುತ್ತೇನೆ. ಹಾಗೆಯೇ ಈ ಭಾಗದ ದೇರ್ಲಕಟ್ಟೆ, ಬೆಲ್ಮ, ಕೋಟೆಕಾರ್ ಭಾಗದ ಜನರೆಲ್ಲ ಈ ಬ್ಯಾಂಕಿಗೆ ಬಂದು ಸಹಕಾರವನ್ನು ಕೂಡ ಕೊಡಬೇಕು. ಈ ಆಡಳಿತ ವರ್ಗದವರು ಕೂಡ ಇಂತಹ ಒಂದು ಕಾರ್ಯಕ್ರಮ ನಾನೀಗ ನೋಡಿದಾಗೇನೆ ವ್ಯವಹಾರ ಮಾತ್ರವಲ್ಲದೆ ಒಂದು ಸಮಾಜದಲ್ಲಿ ಒಂದು ಸೇವೆಯನ್ನು ಮಾಡಿದವರನ್ನು ಗುರುತಿಸಿ ಇಲ್ಲೊಂದು ಸನ್ಮಾನ ಕಾರ್ಯಕ್ರಮಗಳನ್ನು ಮಾಡಿದ್ದೀರಾ. ಇದೊಂದು ಬ್ಯಾಂಕಿನ ಒಂದು ಸಾಮಾಜಿಕ ಸೇವೆಯಲ್ಲಿ ಕೂಡ ತೊಡಗಿದ್ದೀರಾ. ಮುಂದಿನ ದಿನಗಳಲ್ಲಿ ಇಂತಹ ಒಂದು ಕಾರ್ಯಗಳನ್ನು ಮಾಡುತ್ತಾ MCC ಬ್ಯಾಂಕ್ ಉನ್ನತ ಮಟ್ಟದಲ್ಲಿ ಪ್ರಜ್ವಲಿಸಲಿ ಎಂದು ಶುಭಾರೈಸ್ತಾ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಹ್ವಾನಿಸಿದ್ದೀರಾ. ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನೆರಡು ಮಾತನ್ನು ವಿರಾಮಿಸ್ತೇನೆ. ಧನ್ಯವಾದ. ಪ್ರೀತಿಯ ಧನ್ಯವಾದಗಳು ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ತಮ್ಮ ಶುಭ ನುಡಿಗಳಿಗಾಗಿ. ತಮ್ಮ ದೂರದೃಷ್ಟಿಯ ನಾಯಕತ್ವ, ಮಾರ್ಗದರ್ಶನ ಹಾಗೂ ಸಹಕಾರದ ಮೂಲಕ ಬ್ಯಾಂಕಿನ ಬೆಳವಣಿಗೆಗೆ ಅಮೂಲ್ಯ ಕೊಡುಗೆ ನೀಡುತ್ತಿರುವ ಸಹಕಾರ ರತ್ನ ಶ್ರೀ ಅನಿಲ್ ಲೋಬೋ ಅವರನ್ನು ಅಧ್ಯಕ್ಷೀಯ ಭಾಷಣಕ್ಕಾಗಿ ಗೌರವ ಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ಜೋರಾದ ಚಪ್ಪಾಳೆ. MCC ಬ್ಯಾಂಕಿನ 22ನೇ ದೇರಳಕಟ್ಟೆ ಶಾಖೆಯ ಹಾಗೂ ATM ಈ ಕಾರ್ಯಕ್ರಮದ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿರುವ ನಮ್ಮ ಈ 22ನೇ ಶಾಖೆಯನ್ನು ಆಶೀರ್ವಚನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಅವರ್ ಲೇಡಿ ಆಫ್ ಮರ್ಸಿ ಚರ್ಚ್ ಪಾಣೀರ್ ಇದರ ಧರ್ಮಗುರುಗಳಾದ ನಮ್ಮ ಆತ್ಮೀಯರಾದ ವಂದನೀಯ ಫಾದರ್ ವಿಕ್ಟರ್ ಡಿಮೆಲ್ಲೋರ್ ಅವರೇ, ವೇದಿಕೆಯಲ್ಲಿರುವ ಮುಖ್ಯ ಅತಿಥಿಯಾಗಿ ಅರ್ಸುಲೈನ್ ಫ್ರಾನ್ಸಿಸ್ಕನ್ ಸಿಸ್ಟರ್ಸ್ ಕಾಂಗ್ರಿಗೇಷನ್ ಇದರ ಸುಪೀರಿಯರ್ ಜನರಲ್ ನಮ್ಮ ಆತ್ಮೀಯರಾಗಿರುವ
ವಂದನೀಯ ರೆವರೆಂಡ್ ಸಿಸ್ಟರ್ ಮಿಲ್ಲಿ ಫೆರ್ನಾಂಡಿಸ್ ರವರೇ, ಹಾಗೂ ಫಾದರ್ ಮುಲ್ಲರ್ಸ್ ಹೋಮಿಯೋಪತಿಕ್ ಕಾಲೇಜ್ ದೇರಳಕಟ್ಟೆ ಇದರ ಅಡ್ಮಿನಿಸ್ಟ್ರೇಟರ್ ನಮ್ಮ ಆತ್ಮೀಯರು ರೆವರೆಂಡ್ ಫಾದರ್ ನಿಲೇಶ್ ಕ್ರಾಸ್ತರ್ ಅವರೇ, ಹಾಗೂ ಪಟ್ಟಣ ಪಂಚಾಯತ್ ಕೋಟೆಗಾರ್ ಪಟ್ಟಣ ಪಂಚಾಯತ್ ಅಂತ ಹೇಳಿದರೆ ಒಂದು ಮಿನಿ ದುಬೈ ಇದ್ದ ಹಾಗೆ. ಈ ಪಟ್ಟಣ ಪಂಚಾಯತ್ ಇದರ ಒಂದು ಆಗಿರುವ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಅವರೇ, ಹಾಗೂ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಈ ಭಾಗದ ಶಾಸಕರು ಹಾಗೂ ಆರೋಗ್ಯ ಸಚಿವರು ನಮ್ಮ ನೆಚ್ಚಿನ ಶ್ರೀ ಯು ಟಿ ಖಾದರ್ ಅವರನ್ನು ನಾವು ಆಹ್ವಾನಿಸಿದ್ದೆವು. ಅವರಿಗೆ ಇವತ್ತು ಬೆಂಗಳೂರಲ್ಲಿ ನಮ್ಮ ಇಂಡಿಯಾದ ಪ್ರೆಸಿಡೆಂಟ್ ಒಂದು ಕಾರ್ಯಕ್ರಮ ಇದ್ದುದರಿಂದ ಅವರಿಗೆ ಬರಲಿಕ್ಕೆ ಆಗುವುದಿಲ್ಲ ಅಂತ ಇವಾಗಲೇ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರನ್ನು ಸಹ ನೆನಪಿಸುತ್ತಾ ವೇದಿಕೆಯಲ್ಲಿರುವ ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಜೆರಾಲ್ಡ್ ಜೂಡ್ ಸಿಲ್ವಾ, ಹಾಗೇನೆ ಜನರಲ್ ಮ್ಯಾನೇಜರ್ ಸುನಿಲ್ ಮಿನೇಜಸ್, ಹಾಗೆ ಈ ದೇರಳಕಟ್ಟೆ ಶಾಖೆ ಇದೊಂದು ಸುಂದರವಾಗಿ ಆಗಬೇಕು, ಇವತ್ತಿನ ಈ ಕಾರ್ಯಕ್ರಮ ಸಹ ಇಷ್ಟು ಒಳ್ಳೆಯದಾಗಬೇಕಂತ ಇದರ ಒಂದು ಲೀಡರ್ಶಿಪ್ ಅನ್ನು ತೆಗೆದುಕೊಂಡ ನಮ್ಮ ಬ್ಯಾಂಕಿನ ನನ್ನ ಪ್ರೀತಿಯ ನಿರ್ದೇಶಕರಾಗಿರುವ ಶ್ರೀ ರೋಷನ್ ರವರೇ, ಹಾಗೂ ಇವತ್ತು ಈ ದೇರಳಕಟ್ಟೆ ಶಾಖೆಯ ಮ್ಯಾನೇಜರ್ ಶ್ರೀಮತಿ ಜೂಲಿಯಟ್ ರವರು, ಅವರದ್ದು ಇವತ್ತು ಹುಟ್ಟುಹಬ್ಬ. ಆದುದರಿಂದ ಇವತ್ತೇ ನಾವು ಬ್ರಾಂಚನ್ನು ಉದ್ಘಾಟನೆ ಮಾಡಿದ್ದೇವೆ. ಆದ್ದರಿಂದ 6 ತಿಂಗಳ ಒಳಗೆ 10 ಕೋಟಿ ಟರ್ನ್ ಓವರ್ ಮಾಡಲಿಕ್ಕೆ ಉಂಟು. ಇನ್ನೊಂದು ಬರ್ಡೇ ಸೆಲೆಬ್ರೇಷನ್ಗೆ ತಯಾರಾಗಬೇಕಂತ ನಾನು ಹೇಳುತ್ತಾ, ವಿಶೇಷವಾಗಿ ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ರೆವರೆಂಡ್ ಫಾದರ್ಸ್, ರೆವರೆಂಡ್ ಸಿಸ್ಟರ್ಸ್, ಹಾಗೂ ನನ್ನ ಪ್ರೀತಿಯ ಪತ್ರಿಕಾ ಮಾಧ್ಯಮದವರೇ, ಹಾಗೂ ಈ ಪರಿಸರದ ಎಲ್ಲ ನನ್ನ ಪ್ರೀತಿಯ ನಾಯಕರೇ, ವಿಶೇಷವಾಗಿ ಇವತ್ತು ಸನ್ಮಾನ ಸ್ವೀಕರಿಸಿದ ಸಮಾಜದಲ್ಲಿ ನಾನಾ ರೀತಿಯ ಸೇವೆ ಮಾಡಿ ಜನರ ಕಷ್ಟ ಕಾರ್ಪಣ್ಯಗಳನ್ನು ಸ್ಪಂದಿಸಿ ಅವರೊಟ್ಟಿಗೆ ಗಟ್ಟಿಯಾಗಿ ನಿಂತ ನನ್ನ ಪ್ರೀತಿಯ ಸನ್ಮಾನ ಸ್ವೀಕರಿಸಿದ ಎಲ್ಲ ಅಭಿಮಾನಿಗಳೇ ಮತ್ತು ಪ್ರೀತಿಯ ಮಕ್ಕಳೇ, ಇವತ್ತು ತುಂಬ ಮಕ್ಕಳು 90% ಎಬವ್ ಒಂದು ಅಚೀವ್ಮೆಂಟ್ ಮಾಡಿ ಇವತ್ತು ಇಷ್ಟು ಜನರ ಮುಂದೆ ಸನ್ಮಾನ ಸ್ವೀಕರಿಸಿದ ನನ್ನ ಪ್ರೀತಿಯ ಮಕ್ಕಳೇ, ಹಾಗೂ ಡೈರೆಕ್ಟರ್ಸ್, ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಇದ್ದಾರೆ. ಯಾವಾಗಲೂ ನಮ್ಮ ಬ್ಯಾಂಕಿನ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗಳು ಎಲ್ಲ ಕಾರ್ಯಕ್ರಮಕ್ಕೆ ಅತ್ಯಂತ ಸಂತೋಷದಿಂದ ಭಾಗವಹಿಸ್ತಾರೆ. ವಿಶೇಷವಾಗಿ ಅವರನ್ನು ನೆನಪಿಸುತ್ತಾ, ಮತ್ತು ವೇದಿಕೆ ಮುಂಭಾಗದಲ್ಲಿರುವ ನನ್ನ ಪ್ರೀತಿಯ ವಿಶೇಷ ಆಹ್ವಾನಿತರೆ, ಚಾರ್ಟರ್ಡ್ ವಿವಿಯನ್ ಪಿಂಟು ಇದ್ದಾರೆ, ನಮ್ಮ JV ಡಿಮೆಲ್ಲೋ ಇದ್ದಾರೆ, ಜಾನ್ ಅವರು ಬಾಂಬೆ ಅವರು ಸುಮಾರು ಬ್ಯಾಂಕುಗಳನ್ನು ಸ್ಥಾಪಿಸಿ ನಮಗೆ ಒಂದು ಯಾವಾಗಲೂ ಮಾರ್ಗದರ್ಶನ ನೀಡುವವರು ಇವತ್ತು ಆಗಮಿಸಿದ್ದಾರೆ. ತಮಗೆಲ್ಲರನ್ನು ನೆನಪಿಸುತ್ತಾ, ವಿಶೇಷವಾಗಿ ನಮಗೆ ಇವತ್ತು MCC ಬ್ಯಾಂಕಿನ ಕುಟುಂಬಕ್ಕೆ ಒಂದು ಸಂತೋಷದ ದಿನ. ಯಾಕಂತ ಹೇಳಿದರೆ MCC ಬ್ಯಾಂಕಿಗೆ ಒಂದು ಚರಿತ್ರೆ ಉಂಟು. ನಮ್ಮ ಫಾದರ್ ನಿಲೇಶ್ ಕ್ರಾಸ್ತರ್ ಅವರು ಚಂದವಾಗಿ ಹೇಳಿದರು, MCC ಬ್ಯಾಂಕಿಗೆ 114 ವರ್ಷ ಚರಿತ್ರೆ ಉಂಟು. ಈ ಫಾದರ್ ಮುಲ್ಲರ್ ಸಂಸ್ಥೆಗೆ 140 ವರ್ಷ ಚರಿತ್ರೆ ಉಂಟು. ಫಾದರ್ ವಿಕ್ಟರ್ ಡಿಮೆಲ್ಲರ್ ಅವರು ಅತ್ಯಂತ ಸುಂದರವಾಗಿ ಹೇಳಿದರು, 114 ವರ್ಷದಿಂದ ಈ MCC ಬ್ಯಾಂಕು ಎಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ಸ್ಪಂದಿಸಿದೆ ಹೊರತು ಯಾರ ಹಣವನ್ನು ಟೆನ್ಷನಲ್ಲಿ ಇಡುವಾಗೆ ಮಾಡಲಿಲ್ಲ. ಯಾಕಂತ ಹೇಳಿದರೆ ಜನರ ನಂಬಿಕೆ, ಟ್ರಸ್ಟನ್ನು ಉಳಿಸಿಕೊಂಡು ವಿಶೇಷವಾಗಿ ಅದರ ಮುಖಾಂತರ ಒಂದು ಜನರ ಪ್ರೀತಿಯನ್ನು ಗಳಿಸುವ ಬ್ಯಾಂಕ್ ಆಗಿದೆ ಅಂತ ಫಾದರ್ ವಿಕ್ಟರ್ ಡಿಮೆಲ್ಲರ್ ಹೇಳಿದರು. ಅದನ್ನು ನಾನು ಸಹ ಈ ಸಂದರ್ಭದಲ್ಲಿ ನೆನಪಿಸ್ತೇನೆ. ಯಾಕಂತ ಹೇಳಿದರೆ MCC ಬ್ಯಾಂಕ್ ಅಂತ ಹೇಳಿದರೆ ಒಂದು ನ್ಯಾಷನಲ್ ಬ್ಯಾಂಕ್, ಕಮರ್ಷಿಯಲ್ ಬ್ಯಾಂಕ್ ಹೇಗೆ ಉಂಟು, ಶೆಡ್ಯೂಲ್ಡ್ ಬ್ಯಾಂಕ್ ಉಂಟು, ಅದರ ಮುಖಾಂತರ ಕಾರ್ಯನಿರ್ವಹಿಸ್ತದೆ. ಎಲ್ಲ ಬ್ಯಾಂಕ್ಗಳಿಗೆ ರಿಸರ್ವ್ ಬ್ಯಾಂಕ್ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಿದೆ. ಯಾಕಂತೇಳಿದರೆ ಇದಕ್ಕೆ ಡೆಪಾಸಿಟ್ಗಳಿಗೆ DIGC ಇನ್ಶೂರೆನ್ಸ್ ಸಹ RBIನವರು ಇದಕ್ಕೆ ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದ ಕೆಲವರು ಹೇಳುವುದು ಅದು ಸೊಸೈಟಿ ಬ್ಯಾಂಕ್, ಅವು ಸೊಸೈಟಿ ಬ್ಯಾಂಕ್, ಇದು ಸೊಸೈಟಿ ಬ್ಯಾಂಕ್ ಇಂದು MCC ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಇದರ ಅಡಿಯಲ್ಲಿ ಕಾರ್ಯನಿರ್ವಹಿಸುವುದು ಕೋಆಪರೇಟಿವ್ ಸೆಕ್ಟರ್ ಅಡ್ಮಿನಿಸ್ಟ್ರೇಷನ್ ಮಾತ್ರ. ಆದ್ದರಿಂದ ದಯಮಾಡಿ ನನ್ನ ಪ್ರೀತಿಯ ಗ್ರಾಹಕರ ಹತ್ರ ನಾನು ವಿನಂತಿಸ್ತೇನೆ ಅಂದರೆ, ಇದು MCC ಬ್ಯಾಂಕ್ ಅಂದರೆ ರಿಸರ್ವ್ ಬ್ಯಾಂಕ್ ಅದರ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇದೊಂದು ಚರಿತ್ರೆ ಉಂಟು, 114 ವರ್ಷ ಚರಿತ್ರೆ ಉಂಟು. ಚರಿತ್ರೆ ಅಂತ ಹೇಳಿದರೆ ಇದು ಸೆಂಚುರಿ ಬಾರಿಸಿ ಆಗಿದೆ. ಈಗ ನಾವು ಸೆಕೆಂಡ್ ಸೆಂಚುರಿ ಬಾರಿಸಲಿಕ್ಕೆ ನಾವು ತಯಾರಾಗ್ತಾ ಇದ್ದೇವೆ. ಯಾಕಂತ ಹೇಳಿದರೆ 2018ರಲ್ಲಿ ನಮ್ಮ ಆಡಳಿತ ಮಂಡಳಿ ಚುನಾವಣೆಗೆ ಸ್ಪರ್ಧಿಸುವಾಗ ಈ ಪರಿಸರದ ಜನರಲ್ಲಿ ನಾವು ಮತ ಕೇಳಲಿಕ್ಕೆ ಬಂದಿದ್ದೆವು. ಆ ಸಂದರ್ಭದಲ್ಲಿ ನಿಮ್ಮಲ್ಲಿ ಒಂದು ವಿನಂತಿ ಮಾಡಿದ್ದೆವು, MCC ಬ್ಯಾಂಕಿನ ವಿಶೇಷ ಒಂದು ಬೆಳವಣಿಗೆ ನಮಗೆ ಆಗಲಿಕ್ಕೆ ಉಂಟು, ದಯಮಾಡಿ ಮತ ಕೊಡಿ.
ನಿಮ್ಮ ನಂಬಿಕೆ ಯಾವಾಗಲೂ ದ್ರೋಹ ಮಾಡುವುದಿಲ್ಲ. ನಿಮ್ಮ ಏನು ಈ ಬ್ಯಾಂಕಿನ ಮೇಲೆ ಅಭಿಮಾನ ಇಟ್ಟಿದ್ದೀರಿ, ಏನು ನೀವೊಂದು ವಿಷನ್ ಅನ್ನು ಇಟ್ಟಿದ್ದೀರಿ, ಅದು ನಾವು ಜಾರಿ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಅಂತ ಹೇಳಿದ್ದು. ಆ ದಿವಸ ಏನು ನಾವು ಕೊಟ್ಟ ಆಶ್ವಾಸನೆಗಳನ್ನು ಎಲ್ಲವನ್ನು ಮೀರಿ ನಾವು ಈ ಬ್ಯಾಂಕಿನ ಡೆವಲಪ್ ಅನ್ನು ಮಾಡ್ತಾ ಇದ್ದೇವೆ ಅಂತ ನಾನು ಸಂತೋಷದಿಂದ ನಿಮ್ಮ ಮುಖಾಂತರ ನಾನು ಹೇಳಲು ಬಯಸ್ತೇನೆ. ಪ್ರೀತಿಯ ಗ್ರಾಹಕರೇ, 2018ರಲ್ಲಿ MCC ಬ್ಯಾಂಕಿಗೆ 107 ವರ್ಷ ಆಗಿತ್ತು. ಆಗ ನಮ್ಮ ಆಡಳಿತ ಮಂಡಳಿ ಅಧಿಕಾರ ವಹಿಸಿಕೊಂಡಾಗ ಬರೀ 500 ಕೋಟಿ ಟರ್ನ್ ಓವರ್ ಇತ್ತು. 107 ವರ್ಷದಲ್ಲಿ ಬ್ಯಾಂಕ್ ಇದ್ದು 500 ಕೋಟಿ ಟರ್ನ್ ಓವರ್ ಆಯಿತು. ಈಗ ಈ ಬ್ಯಾಂಕ್ 7 ವರ್ಷದ ಒಳಗೆ 1535 ಕೋಟಿ ಟರ್ನ್ ಓವರ್ ನಾವು ಮಾಡಲಿಕ್ಕೆ ಸಾಧ್ಯ ಆಗಿದ್ದೇವೆ ಅಂತ ಹೇಳಿದರೆ, ನಮ್ಮ ಆಡಳಿತ ಮಂಡಳಿಯ ಒಂದು ವಿಶೇಷ ಮುತುವರ್ಜಿ, ಒಂದು ವಿಷನ್, ಅದಕ್ಕೆ ತಕ್ಕಂತೆ ನಮ್ಮ ಈ ಬ್ಯಾಂಕಿನ ಸಿಬ್ಬಂದಿಗಳ ಶ್ರಮ ಎಷ್ಟು ಉಂಟಂತ ನೀವು ಭಾವಿಸಿ. ಆದ್ದರಿಂದ ಇದು ಒಂದು ಶಾಖೆ ಮಾಡಲಿಕ್ಕೆ ನಮಗೆ ಇದಕ್ಕೆ ನೀವು ಪ್ರೇರಣೆ ಆಗಿದ್ದೀರಿ. ನಮ್ಮ ಒಂದು ವಿಷನ್, ನಮ್ಮ ಸಿಬ್ಬಂದಿಯ ಒಂದು ಶ್ರಮದ ಫಲಕ್ಕೆ ನೀವು ನಮಗೆ ಸಹಕಾರ ಕೊಟ್ಟಿದ್ದೀರಿ. ನಮ್ಮ MCC ಬ್ಯಾಂಕು ಈಗ ಕರಾವಳಿಗೆ ಸೀಮಿತವಾಗಿತ್ತು. ನಾವು 2018ರಲ್ಲಿ ಅಧಿಕಾರ ವಹಿಸಿಕೊಂಡಾಗ ಈಗ ಬ್ಯಾಂಕ್ ಕರ್ನಾಟಕದ ರಾಜ್ಯ ಮಟ್ಟಕ್ಕೆ ವಿಸ್ತರಿಸಲು ನಮಗೆ RBIನವರು ಪರವಾನಗಿಯನ್ನು ಕೊಟ್ಟಿದ್ದಾರೆ. 2002ರ ನಂತರ ಒಂದೇ ಒಂದು ಶಾಖೆ ಆಗಲಿಲ್ಲ. ಶಾಖೆ ಆಗಲಿಕ್ಕೆ ಇಲ್ಲ ಅಂತ ಹೇಳಿದರೆ ಇದು ಸೊಸೈಟಿ ಅಲ್ಲ. ಸೊಸೈಟಿ ಆದರೆ ಎಷ್ಟು ಪರವಾನಗಿ ಸಿಗ್ತದೆ. ಬ್ಯಾಂಕಿನವರಿಗೆ RBIದು ಏನು ಮಾನದಂಡ ಉಂಟು ಎಲ್ಲವನ್ನು ಪೂರೈಸಿದರೆ ಮಾತ್ರ RBIನವರು ಪರವಾನಗಿಯನ್ನು ಕೊಡ್ತಾರೆ. ಇಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ವಿವಿಯನ್ ಪಿಂಟು ಇದ್ದಾರೆ, CA ಮ್ಯಾಕ್ಸಿಮ್ ಫೆರ್ನಾಂಡಿಸ್ ಇದ್ದಾರೆ, ಅಲ್ಲಿ ಜಾನ್ ಡಿ ಸಿಲ್ವಾ ಇದ್ದಾರೆ, ಅವರಿಗೆಲ್ಲ ಗೊತ್ತು ಇದರ ಬಗ್ಗೆ. ಆದ್ದರಿಂದ ನಮ್ಮ ಆಡಳಿತ ಮಂಡಳಿ ಬಂದ ಮೇಲೆ ಒಂದು ವಿಶೇಷ ಮುತುವರ್ಜಿ ಏನಂತ ಹೇಳಿದರೆ, ಎಲ್ಲರ ಹಣ ನಾವು ಒಂದು ಚಂದವಾಗಿ ಜೋಪಾನವಾಗಿ ಇಡಬೇಕಾದ್ರೆ ಏನು ಪ್ಯಾರಾಮೀಟರ್ಸ್ RBIದು ಗೈಡ್ಲೈನ್ಸ್ ಉಂಟು ಅದನ್ನೇ ಫಸ್ಟ್ ಫಾಲೋ ಮಾಡಬೇಕು. ಸೈಬರ್ ಸೆಕ್ಯೂರಿಟಿ ಇರಬಹುದು, ಎಲ್ಲ NPA ಇರಬಹುದು, ರಿಟರ್ನ್ ಆನ್ ಅಸೆಟ್ ಇರಬಹುದು, ಕ್ಯಾಪಿಟಲ್ ರಿಸ್ಕ್ ವೇಟ್ ಇರಬಹುದು, ಎಲ್ಲದರಲ್ಲಿ ನಾವು ಡೇ ಟು ಡೇ ನಾವು ಮಾನಿಟರ್ ಮಾಡಿ ಅದರ ತಕ್ಕಂತೆ ರಿವ್ಯೂ ಮಾಡಿ ನಾವು ಎಲ್ಲ ಬ್ಯಾಂಕಿನ ಈ ಪ್ಯಾರಾಮೀಟರ್ಸ್ ಅನ್ನು ರೀಚ್ ಮಾಡಲಿಕ್ಕೆ ಸಾಧನೆ. ಆದ್ದರಿಂದ ಮಾತ್ರ ಇದು ಎಷ್ಟು ಬೆಳವಣಿಗೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಹೇಳಲು ಇಚ್ಛಿಸುತ್ತೇನೆ. 2002ರ ನಂತರ MCC ಬ್ಯಾಂಕು 2018ರ ಚುನಾವಣೆ ನಿಲ್ಲುವಾಗ 16 ಶಾಖೆ ಇತ್ತು. 24 ವರ್ಷದಲ್ಲಿ ಒಂದೇ ಒಂದು ಶಾಖೆ ಮಾಡಲಿಕ್ಕೆ ನಮ್ಮ ಬ್ಯಾಂಕಿನ ಇಂದಿನ ಆಡಳಿತ ಮಂಡಳಿಗೆ ಸಾಧ್ಯ ಆಗಲಿಲ್ಲ. ಇದನ್ನು ನಾವು ಚಾಲೆಂಜನ್ನು ಹಿಡಿದುಕೊಂಡು ನಾವು ಈ ಶಾಖೆಯನ್ನು ವಿಸ್ತರಿಸ್ತಾ ಇದ್ದೇವೆ. ಇದಕ್ಕೆ ವಿಶೇಷವಾಗಿ ನಮ್ಮ ಗ್ರಾಹಕರ ಒಂದು ಪ್ರೀತಿ, ಗ್ರಾಹಕರ ಒಂದು ಪ್ರಾರ್ಥನೆ, ಗುರುಯರದ ಮಾರ್ಗದರ್ಶನ, ವಿಶೇಷ ನಮ್ಮ ಫಾದರ್ ಸಿಸ್ಟರ್ಸ್ಗಳ ಸಹಕಾರದಿಂದ ಮಾತ್ರ ಸಾಧ್ಯ ಆಗಿದೆ. 16 ಇದ್ದ ಶಾಖೆ ಇವತ್ತು 22 ಶಾಖೆ ಆಯಿತು. ನೆಕ್ಸ್ಟ್ ಆಗಸ್ಟ್ 2ಕ್ಕೆ ಉಡುಪಿ ಜಿಲ್ಲೆಯಲ್ಲಿ 23ನೇ ಶಾಖೆಯನ್ನು ಮಾಡ್ತೇವೆ. ನೆಕ್ಸ್ಟ್ ಬಿಜೆಯಲ್ಲಿ 24ನೇ ಶಾಖೆ ನಾವು ಉದ್ಘಾಟನೆ ಮಾಡ್ತೇವೆ. ಈ ವರ್ಷಾಂತ್ಯದೊಳಗೆ 25 ಶಾಖೆಗಳನ್ನು ಮಾಡುವ ನಾವು ಗುರಿಯನ್ನು ಹೊಂದಿದ್ದೇವೆ. ಪ್ರೀತಿಯ ಗ್ರಾಹಕರೇ, ಇದೆಲ್ಲ ಸಾಧ್ಯ ಆಗಲಿಕ್ಕೆ ನಿಮ್ಮ ಸಹಕಾರ ಬೇಕು. ಇವತ್ತು 2018ರಲ್ಲಿ 500 ಕೋಟಿ ಇದ್ದ ಟರ್ನ್ ಓವರ್ ಇವತ್ತು 1535 ಕೋಟಿ ಮುಟ್ಟಿದ್ದೇವೆ. ಆಗ 2 ರಿಂದ 3 ಕೋಟಿ ಇದ್ದ ಪ್ರಾಫಿಟ್ ಇವತ್ತು 10 ಕೋಟಿ ಮಿಗಿಲಾಗಿ ನಾವು ಪ್ರಾಫಿಟ್ ಮಾಡಲಿಕ್ಕೆ ಸಾಧ್ಯ ಆಗಿದ್ದೇವೆ. 2018ರಲ್ಲಿ 7% ಎಬೋವ್ ಇದ್ದ NPA ಈಗ 1.2% ನಾವು ಇಳಿಲಿಕ್ಕೆ ನಾವು ವಿಶೇಷ ಮುತುವರ್ಜಿಯನ್ನು ಇಳಿಸಿದ್ದೇವೆ. ಕ್ಯಾಪಿಟಲ್ ರಿಸ್ಕ್ ವೇಟ್ 12% ಇದ್ದದ್ದು 18% ಎಬೋವ್ ಕ್ಯಾಪಿಟಲ್ ರಿಸ್ಕ್ ವೇಟ್ CRR ಅನ್ನು ನಾವು ಒಂದು ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಆದುದರಿಂದ ಈ ಬ್ಯಾಂಕು ಒಂದು ಹೆಲ್ತ್ ಉಂಟಂತ ಇದರ ಮುಖಾಂತರ ನಮಗೆ ನಂಬಿಕೆ ಆಗ್ತದೆ. ಪ್ರೀತಿಯ ಇಲ್ಲಿ ಆಗಮಿಸಿದ ಎಲ್ಲ ಗ್ರಾಹಕರೇ, ನಮಗೆ ಇವತ್ತು ಸಂತೋಷ ಆಗ್ತದೆ. ದೇವರಳಕಟ್ಟೆ ಪರಿಸರ ಅಂತ ಹೇಳಿದರೆ ಒಂದು ದೊಡ್ಡ ಪರಿಸರ. ಹೇಗೆ ಮುಂಬೈಯಲ್ಲಿ ಈಗ ನವಿ ಮುಂಬೈ ಹೇಗೆ ಡೆವಲಪ್ ಆಗ್ತಾ ಇದೆ, ಎಲ್ಲ ದೊಡ್ಡ ದೊಡ್ಡ ಈಗ ಇಂಡಸ್ಟ್ರಿಗಳು, ಇನ್ಸ್ಟಿಟ್ಯೂಷನ್ಗಳು ನವಿ ಮುಂಬೈಗೆ ಹೋಗ್ತಾ ಇದೆ. ಅಲ್ಲಿ ಕಳೆದ ವರ್ಷ ದೊಡ್ಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಆಗಿದೆ. ಹಾಗೆಯೇ ಮಂಗಳೂರಿನಲ್ಲಿ ಒಂದು ದೊಡ್ಡ ನವಿ ಮುಂಬೈ ಅಂತ ಹೇಳಿದರೆ ಇದು ದೇವರಳಕಟ್ಟೆ ಪರಿಸರ ವಿಶೇಷವಾಗಿ ಬೆಳವಣಿಗೆ ಆಗ್ತದೆ. ಈ ಪರಿಸರದಲ್ಲಿ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಉಂಟು, ಹೆಲ್ತ್ ಇನ್ಸ್ಟಿಟ್ಯೂಷನ್ ಉಂಟು, ITBT ಸಂಸ್ಥೆಗಳು ಉಂಟು, ಹಾಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಉಂಟು. ಏನೋ ಈ ಊರಿಗೆ ಬಂದರೆ ಅದು ಡೆವಲಪ್ ಆಗಬೇಕಾದ್ರೆ ಏನು ಮಾಡಬೇಕು? ಈ ಪರಿಸರದ ಜನರು ಅದಕ್ಕೆ ಸಹಕಾರ ಕೊಡಬೇಕು. ಈ ಪರಿಸರದ ಜನರು ಸಹಕಾರ ಕೊಟ್ಟಿದ್ದರಿಂದ ಮಾತ್ರ ಈ ಪ್ರದೇಶ ಇಷ್ಟು ಬೆಳವಣಿಗೆ ಆಗಿದೆ.
ಇದಕ್ಕೆ ಪ್ರಮುಖರು ನೀವು ಅಂತ ನಾನು ಹೇಳಲು ಬಯಸ್ತೇನೆ. ನಿಮಗೆಲ್ಲರಿಗೂ ಈ ಸಂದರ್ಭದಲ್ಲಿ MCC ಬ್ಯಾಂಕ್ 22ನೇ ಶಾಖೆ ನಾವು ಇಲ್ಲಿ ಉದ್ಘಾಟನೆ ಮಾಡಿದ್ದೇವೆ. ಯಾರ ಧೈರ್ಯದಿಂದ? ನಿಮ್ಮ ಧೈರ್ಯದಿಂದ. ಇವತ್ತು ಸಾಧಾರಣ 600-700 ಜನರು ನೀವು ಇಲ್ಲಿ ಆಗಮಿಸಿದ್ದೀರಿ. ಇವತ್ತು ನಾನು ನಿಮ್ಮಲ್ಲಿ ಒಂದು ಕಳಕಳಿಯಾಗಿ ರಿಕ್ವೆಸ್ಟ್ ಮಾಡ್ತೇನೆ, ನಮ್ಮ ಈ ಬ್ಯಾಂಕ್ ಇನ್ನೂ ಸಹ ಬೆಳೆಯಬೇಕಾದ್ರೆ ನೀವು ಸಹಕಾರ ಕೊಡಬೇಕು. ಇದು ಬ್ಯಾಂಕ್ ಬೆಳೆದರೆ ಈ ಪರಿಸರ ಬೆಳೆದ ಹಾಗೆ. ಈ ಪರಿಸರ ಬೆಳೆದರೆ ನಾವೆಲ್ಲರೂ ಸಮಾಜ ಕಟ್ಟುವ ಕೆಲಸ ಮಾಡಬೇಕಾಗ್ತದೆ. ಯಾವುದೂ ಬ್ಯಾಂಕು ಇವತ್ತು ನಾವು ನಮ್ಮ ಕಾರ್ಯಕ್ರಮದಲ್ಲಿ 50% ಕಾರ್ಯಕ್ರಮ ಎಂಥದ್ದು? ಅಚೀವ್ಮೆಂಟ್ ಮಾಡಿದವರಿಗೆ ಸನ್ಮಾನ ಮಾಡುವುದು, ಸಮಾಜದ ಕಟ್ಟ ಕಡೆಯಲ್ಲಿ ಕೆಲಸ ಮಾಡುವವರಿಗೆ ಚಾರಿಟಿ ಫಂಡ್ ಡಿಸ್ಟ್ರಿಬ್ಯೂಟ್ ಮಾಡುವುದು, ಇದೇ ನಾವು ಕೆಲಸ ಮಾಡುವುದು. ಮತ್ತು ವಿಶೇಷವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದವರಿಗೆ ಒಳ್ಳೆಯ ಆತಿಥ್ಯವನ್ನು ನಾವು ಕೊಡ್ತಾ ಇದ್ದೇವೆ. ನೋಡಿ, ನಮ್ಮ ಶಾಖೆಗಳಿಗೆ ಹೋಗಿ, ನೀವು ನ್ಯಾಷನಲ್ ಬ್ಯಾಂಕ್ಗಳಿಗೆ ಹೋಗಿ, ಫಾದರ್ ಹೇಳಿದರು ಒಂದು ಮುಖ ಇದು ನೋಡೋದಿಲ್ಲ. ಅದೇ ನಮ್ಮ ಬ್ಯಾಂಕಿನ ಎಲ್ಲ ಶಾಖೆಗಳಿಗೆ ಹೋಗಿ ವೆಲ್ಕಮ್ ಮಾಡ್ತಾರೆ, ನಿಮಗೆ ಒಳ್ಳೆ ಟ್ರೀಟ್ ಮಾಡ್ತಾರೆ. ನಿಮ್ಮ ಎಲ್ಲ ಏನೋ ಟ್ರಾನ್ಸಾಕ್ಷನ್ಗೆ ಸ್ಲಿಪ್ ಇರ್ಬೋದು, ಚಲನ್ ಇರ್ಬೋದು, ಎಲ್ಲ ನಮ್ಮ ಸಿಬ್ಬಂದಿಗಳು ಬರೆದು ಕೊಡ್ತಾರೆ. ಯಾವ ಬ್ಯಾಂಕಿನಲ್ಲಿ ಇದು ಸಿಗ್ತದೆ? ಪ್ರೀತಿಯ ಗ್ರಾಹಕರೇ, ನೀವು ದಯಮಾಡಿ ನೀವು ಮತ್ತು ನಿಮ್ಮ ಕುಟುಂಬದವರಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ MCC ಬ್ಯಾಂಕಿಗೆ ಹೋಗಿ ಅಂತ ಹೇಳಿ. ಯಾಕಂತ ಹೇಳಿದರೆ ಇದು ಬ್ಯಾಂಕ್ ಬೆಳೆದರೆ ನಾವು ಬೆಳೆದ ಹಾಗೆ. ನಮ್ಮ 2018ನಲ್ಲಿ ಅಧಿಕಾರ ವಹಿಸಿಕೊಂಡಾಗ ನಮ್ಮ ಆಡಳಿತ ಮಂಡಳಿದ ಒಂದೇ ಗುರಿ ಇತ್ತು, ಇದು ಬ್ಯಾಂಕ್ ಬೆಳೆಯಬೇಕು, ನಮ್ಮ ಸಮಾಜ ಬೆಳೆಯಬೇಕು. ನಾವು ಬೆಳೆಯಬೇಕಂತ ಇಲ್ಲ, ನಮ್ಮ ಸಮಾಜ ಬೆಳೆಯಬೇಕು. ಸಮಾಜದಲ್ಲಿ ಅಚೀವರ್ಸ್ಗಳಿಗೆ ನಾವೊಂದು ರೆಕಗ್ನೈಸ್ ಮಾಡಬೇಕು, ಕಷ್ಟದಲ್ಲಿರುವವರಿಗೆ ಸಹಕಾರ ಮಾಡಬೇಕು. ಇದೇ ನಮ್ಮ ಗುರಿಯಾಗಿತ್ತು. ಇದನ್ನು ನಾವು ಮಾಡುವುದರಲ್ಲಿ ಸಕ್ಸಸ್ ಆಗಿದ್ದೇವೆ ಈಗಾಗಲೇ. ಆದ್ದರಿಂದ ಮುಂದಿನ ದಿನ ಈ MCC ಬ್ಯಾಂಕಿಗೆ ಸೆಂಚುರಿ ಹೊಡೆದ ಬ್ಯಾಂಕಿಗೆ ಇನ್ನೊಂದು ಸೆಂಚುರಿ ಹೊಡೆಯಲಿಕ್ಕೆ ನಮ್ಮಂಥ ನಾಯಕರಿಗೆ, ನಮ್ಮಂಥ ಆಡಳಿತ ಮಂಡಳಿಗೆ, ನಮ್ಮಂಥ ಬ್ಯಾಂಕಿನ ಸಿಬ್ಬಂದಿಗಳಿಗೆ ನೀವು ಕೊಟ್ಟರೆ ನಾವು ಇನ್ನೂ ಸಹ ಸ್ಪೀಡಾಗಿ ಹೋಗ್ತೇವೆ. ನಮಗೆ ಓಡಲಿಕ್ಕೆ ನೀವು ಸಹಕಾರ ಮಾಡಬೇಕು. ಇವತ್ತು ನಮ್ಮ ಪ್ರೀತಿಯ ಫ್ರೆಂಡ್ಸ್ಗಳು, ಬ್ಯಾಂಕಿನ ಅಭಿಮಾನಿಗಳು ಇಲ್ಲಿದ್ದಾರೆ. ನಾನು ಕಳೆದ 1-2-3 ದಿನ ತುಂಬ ಜನರಿಗೆ ಫೋನ್ ಮಾಡಿದೆ. ಫೋನ್ ಮಾಡುವಾಗ ಹೇಳಿದರು ನನಗೆ ಇನ್ವಿಟೇಷನ್ ಬಂದಿದೆ, ನಿಮ್ಮ ಸಿಬ್ಬಂದಿಯವರು ಮನೆಗೆ ಬಂದಿದ್ದಾರೆ, ನಮ್ಮ ಡೈರೆಕ್ಟರು ಫೋನ್ ಮಾಡಿದ್ದಾರೆ. ನನಗೆ ಸಂತೋಷ ಆಯಿತು. ಯಾಕಂದರೆ ಯಾರೂ ಸಹ ನಾನು ಫೋನ್ ಮಾಡುವಾಗ ಯಾರೂ ಸಹ ಒಂದು ನೆಗೆಟಿವ್ ಅಂತ ಮಾತಾಡಲಿಲ್ಲ. ಅದು ಈ ಪರಿಸರದ ಜನರ, ದೇರಳಕಟ್ಟೆ ಜನರ ಒಳ್ಳೆಯ ಮನಸ್ಸು. ಈ ಒಳ್ಳೆಯ ಮನಸ್ಸಿನಿಂದ ಮಾತ್ರ ಈ ದೇರಳಕಟ್ಟೆ ಪರಿಸರ ಎಷ್ಟು ಸುಂದರವಾಗಿ ಬೆಳೀಲಿಕ್ಕೆ ನಿಮ್ಮ ಸಹಕಾರ ಅಂತ ನಾನು ಅಂದುಕೊಂಡಿದ್ದೇನೆ. ಆದ್ದರಿಂದ ಇನ್ನೂ ಜಾಸ್ತಿ ಮಾತಾಡಲಿಕ್ಕೆ ಹೋಗುದಿಲ್ಲ. ಅಲ್ಲಿ ಊಟ ರೆಡಿಯಾಗಿದೆ. 1 ಗಂಟೆಗೆ ನಮ್ಮ ಕಾರ್ಯಕ್ರಮ ಮುಗಿಬೇಕು, ಇಲ್ಲಾದರೆ ಗಂಟೆ ಆಗ್ತದೆ. ಆದ್ದರಿಂದ ದಯಮಾಡಿ ನಿಮ್ಮೆಲ್ಲರ ಸಹಕಾರ ಕೋರ್ತೇನೆ. 6 ತಿಂಗಳಲ್ಲಿ 10 ಕೋಟಿ ಟರ್ನ್ ಓವರ್ ಆಗಬೇಕು ಈ ಶಾಖೆಯಲ್ಲಿ. ನಾನು ಮ್ಯಾನೇಜರ್ಗೆ ಆಲ್ರೆಡಿ ನಾವು ಚಾಲೆಂಜನ್ನು ಕೊಟ್ಟಿದ್ದೇವೆ. 16ರಿಂದ 22 ಶಾಖೆ, ಎಲ್ಲ ಶಾಖೆ 6 ತಿಂಗಳಲ್ಲಿ ನಾವು 10 ಕೋಟಿ ಟರ್ನ್ ಓವರ್ ಮಾಡಿದ್ದೇವೆ. ಇವತ್ತಿನ ಕಾರ್ಯಕ್ರಮ ನೋಡುವಾಗ 6 ಕೋಟಿ ಅಗತ್ಯ ಇಲ್ಲ ಮೇಡಮ್ ರವರೇ. 3 ತಿಂಗಳಲ್ಲಿಗೆ 10 ಕೋಟಿ ಮಾಡಲಿಕ್ಕೆ ಇಲ್ಲಿ ದೊಡ್ಡ ದೊಡ್ಡ ಫಾದರ್ಗಳಿದ್ದಾರೆ, ದೊಡ್ಡ ದೊಡ್ಡ ಸಿಸ್ಟರ್ಗಳಿದ್ದಾರೆ. ಸಿಸ್ಟರ್ ಮಿಲ್ಲಿ ಬರ್ನಾಡಿಸ್ರು ಮನಸ್ಸು ಮಾಡಿದರೆ 7 ಕಾನ್ವೆಂಟ್ಗಳು ಅವರದೇ ಒಂದೇ ದಿನದಲ್ಲಿ ಮಾಡ್ಬೋದು ಸಿಸ್ಟರ್. ಆದ್ದರಿಂದ ನಿಮ್ಮೆಲ್ಲರೂ ರಿಕ್ವೆಸ್ಟ್ ಮಾಡ್ತೇವೆ, ಯಾವ ಕಾರ್ಯಕ್ರಮಕ್ಕೆ ಸಿಸ್ಟರ್ಸ್ಗಳು ಫಾದರ್ಸ್ಗಳು ಬಂದರೆ ಅವರ ಆಶೀರ್ವಾದ ಇಮಿಡಿಯೇಟ್ ಆಗಿ ತಗೊಳ್ತದೆ ಅಂತ ನಮಗೆ ನಂಬಿಕೆ ಉಂಟು. ನಾನು ಸಹ ಫಾದರ್ ಸಿಸ್ಟರ್ ಅಡಿಯಲ್ಲಿ ಒಂದು ಬೆಳೆದು ಬಂದ ನಾಯಕ. ನಾನು 18 ಇಯರ್ಸ್ ಯಾವಾಗ ಆಗ್ತದನ್ನ ಕಾದುಕೊಂಡಿದ್ದೆ ಚಿಕ್ಕ ಇರುವಾಗ ಒಂದು ಲೀಡರ್ಶಿಪ್ಗೆ ಹೋಗಲಿಕ್ಕೆ. ಆದ್ದರಿಂದ ನನಗೆ ಬಿಸ್ನೆಸ್ ಮಾಡುವ ಇಂಟ್ರೆಸ್ಟ್ ಇಲ್ಲ, ಲೀಡರ್ಶಿಪ್ ಇದು ಒಂದು ಪ್ಯಾಷನ್. ಅದನ್ನು ಹಿಡಿದುಕೊಂಡು ನಾನು ಬಂದಿದ್ದೇನೆ. ನನಗೆ ಅಧಿಕಾರ ವಹಿಸಿಕೊಂಡಾಗ ಹೇಳಿದೆ, ಇದು MCC ಬ್ಯಾಂಕ್ ಸರಿ ಮಾಡಲಿಕ್ಕೆ ಆಗುವುದಿಲ್ಲ ಅಂತ. ಯಾಕೆ ಆಗೋದಿಲ್ಲ ಅಂತ ನಾನು ಒಂದು ಚಾಲೆಂಜನ್ನು ಹಿಡಿದುಕೊಂಡು ಒಂದು ಒಳ್ಳೆಯ ಒಂದು ಟ್ರಾನ್ಸ್ಪರೆನ್ಸಿ, ಒಂದು ಪ್ರೊಫೆಷನಲ್ ಲೀಡರ್ಶಿಪ್ ಕೊಡಬೇಕು. ಇದರ ಮುಖಾಂತರ ನಮ್ಮ ಬ್ಯಾಂಕ್ ಎಲ್ಲರ ಮನೆಗೆ ಮುಟ್ಟಬೇಕಂತ ನಾನು ಆಶಾದಾಯಕವನ್ನು ಇಟ್ಟುಕೊಂಡು ಬಂದಿದ್ದೆ. ಅದನ್ನು ಜಾರಿ ಮಾಡಲಿಕ್ಕೆ ದೇವರು ನನಗೆ ಎಲ್ಲ ಕೃಪಾಕರವನ್ನು ಆಶೀರ್ವದಿಸಿದ್ದಾರೆ. ಎಲ್ಲ ನನ್ನ ಆತ್ಮೀಯರದ್ದು ಸಹಕಾರ ಉಂಟು, ಎಲ್ಲರ ಪ್ರೇಯರ್ಸ್ ಉಂಟು. ವಿಶೇಷವಾಗಿ ಈ ಬ್ಯಾಂಕನ್ನು ಸ್ಥಾಪನೆ ಮಾಡಿದ P.P. ಸಲ್ಡಾಣ ಅವರದ್ದು ಏನೋ ವಿಷನ್ ಉಂಟು, ಅದನ್ನು ಜಾರಿ ಮಾಡಲಿಕ್ಕೆ ದೇವರು ನನಗೆ ಗಟ್ಟಿಯಾಗಿ ಇಲ್ಲಿ 2nd ಟರ್ಮ್ ನನ್ನನೇ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬರಲಿಕ್ಕೆ ಅವರು ಸಹಕಾರ ಕೊಟ್ಟಿದ್ದಾರೆ. ಆದ್ದರಿಂದ ತಮಗೆಲ್ಲರಿಗೂ ವಂದಿಸುತ್ತೇನೆ. ಇಲ್ಲಿ ಆಗಮಿಸಿದ ಎಲ್ಲರೂ ನೀವು ಒಂದೊಂದು ಅಕೌಂಟು 1 ವಾರದೊಳಗೆ ನಮ್ಮ ಬ್ಯಾಂಕಿನಲ್ಲಿ ಮಾಡಿದರೆ ನಮ್ಮ ಈ MCC ಬ್ಯಾಂಕಿನ ಯಶಸ್ವಿ ಖಂಡಿತ ಅಂತ ಹೇಳುತ್ತಾ, ನೀವೆಲ್ಲರೂ ಇವತ್ತು ಸಂತೋಷದಿಂದ ಬಂದಿದ್ದೀರಿ. ನಮ್ಮ ಸಿಬ್ಬಂದಿಗಳು ನಿಮ್ಮನ್ನು ಒಳ್ಳೆ ರೀತಿ ವೆಲ್ಕಮ್ ಮಾಡಿದ್ದಾರೆ.
ನಿಮ್ಮ ಮನೆಗೆ ಬಂದು ರಿಕ್ವೆಸ್ಟ್ ಮಾಡಿದ್ದಾರೆ. ಆದುದರಿಂದ ಹಾರ್ಡ್ ವರ್ಕಿಗೆ ಯಾವಾಗಲೂ ಫಲ ಸಿಗ್ತದೆ ಅಂತ ನನಗೆ ನಂಬಿಕೆ ಉಂಟು. ಇದನ್ನು ನಂಬಿಕೆ ಹಿಡಿದುಕೊಂಡು ಒಂದು ಸಕ್ಸಸ್ ಮಾಡಲಿಕ್ಕೆ ನೀವೆಲ್ಲರೂ ಸಹಕಾರಿಯಾಗಿ ಕಾರಣರಾಗಿ ಅಂತ ಆಶಿಸುತ್ತಾ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಶಾಖೆಯನ್ನು ಅತ್ಯಂತ ಸುಂದರವಾಗಿ ಮಾಡಲಿಕ್ಕೆ ನಮ್ಮ ರೋಷನ್ ಡೈರೆಕ್ಟರ್ ಇದ್ದಾರೆ. ಈ ಪರಿಸರದ ನಾಯಕರು, ದೊಡ್ಡ ವಕೀಲರು, ಸಮಾಜದ ಜನರಿಗೆ ಒಂದು ಶಕ್ತಿಯನ್ನು ಮೀರಲಿಕ್ಕೆ ಅವರು ಸಹ ಕಾರಣರಾಗಿದ್ದಾರೆ. ನಮ್ಮ ಬ್ಯಾಂಕ್ ಇದ್ದು ಯಾವುದು ಲೋನ್ ಫೈಲ್ ಪಾಸ್ ಆಗಬೇಕಾದ್ರೆ ಫಸ್ಟ್ ನೋಡೋದು ಅವರು ಡಾಕ್ಯುಮೆಂಟ್ ಸರಿ ಉಂಟಾ ಅಂತ. ಆದ್ದರಿಂದ ಇದು ಬ್ಯಾಂಕ್ ಎಷ್ಟು ಸ್ಟೇಬಲ್ ಇರಲಿಕ್ಕೆ ಅವರದ್ದು ಕಾಂಟ್ರಿಬ್ಯೂಷನ್ ವಿಶೇಷ ಉಂಟು. ಆದ್ದರಿಂದ ತಮಗೆಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತು ಈ ಕಾರ್ಯಕ್ರಮ ಚೆಂದಾಗಿದ್ದು ಅರೇಂಜ್ಮೆಂಟ್ ಮಾಡಿದ ಎಲ್ಲರಿಗೂ ನಾನು ನೆನಪಿಸುತ್ತಾ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಧನ್ಯವಾದಗಳು. ಅಧ್ಯಕ್ಷರ ಪ್ರೇರಣಾದಾಯಕ ನುಡಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಉಪಸ್ಥಿತಿಯಿಂದ ಕಾರ್ಯಕ್ರಮದ ಗೌರವವನ್ನು ಹೆಚ್ಚಿಸಿದ ಗಣ್ಯರಿಗೆ ಕೃತಜ್ಞತೆಯ ಸಂಕೇತವಾಗಿ ಸ್ಮರಣಿಕೆಯನ್ನು ನೀಡಿ ಗೌರವಿಸುವರು ಶ್ರೀ ಅನಿಲ್ ಲೋಬೋ, ಚೇರ್ಮನ್ ಎಂಸಿಸಿ ಬ್ಯಾಂಕ್. ಮೊದಲನೆಯದಾಗಿ ವಂದನೀಯ ಫಾದರ್ ವಿಕ್ಟರ್ ಡಿಮೆಲ್ಲೋ, ಧರ್ಮಗುರುಗಳು, ಅವರ್ ಲೇಡಿ ಆಫ್ ಮರ್ಸಿ ಚರ್ಚ್, ಪಾನೀರ್. ವಂದನೀಯ ಸಿಸ್ಟರ್ ಮಿಲ್ಲಿ ಫರ್ನಾಂಡಿಸ್, ಸುಪೀರಿಯರ್ ಜನರಲ್ ಅರ್ಸುಲೈನ್ ಫ್ರಾನ್ಸಿಸ್ಕನ್ ಸಿಸ್ಟರ್ಸ್. ಅದೇ ರೀತಿ ವಂದನೀಯ ಫಾದರ್ ನಿಲೇಶ್ ಕ್ರಾಸ್ತಾ, ಆಡಳಿತದಾರರು ಫಾದರ್ ಮುಲ್ಲರ್, ಹೋಮಿಯೋಪತಿ ಕಾಲೇಜ್, ದೇರಳಕಟ್ಟೆ. ಅದೇ ರೀತಿ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ, ಅಧ್ಯಕ್ಷರು ಕೋಟೆಕಾರ್ ಪಟ್ಟಣ ಪಂಚಾಯತ್. ಪ್ರಿಯರೇ, ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸೋಣ. ಒಂದು ಮರೆತು, ಯಾಕಂತ ಹೇಳಿದ್ರೆ ಫಾದರ್ ನೀಲೇಶ್ ಕ್ರಾಸ್ತಾ ಅಡ್ಮಿನಿಸ್ಟ್ರೇಟರ್, ಈ ಒಂದು ಶಾಖೆ ಸುಂದರವಾಗಬೇಕಾದ್ರೆ ಅವರದ್ದು ಒಂದು ವಿಶೇಷ ಕಾಂಟ್ರಿಬ್ಯೂಷನ್ ಉಂಟು. ಫಸ್ಟ್ ನಾವು ಶಾಖೆಗೆ ಒಂದು ಪ್ರೆಮಿಸಸ್ ಕೇಳಲಿಕ್ಕೆ ಬರುವಾಗ ಅವರು ಸಂತೋಷದಿಂದ ಏನೂ ನಮಗೆ ಎಕ್ಸ್ಪೆಕ್ಟೇಷನ್ ಉಂಟು ಅದರ ಪ್ರಕಾರ ನಮಗೆ ಮಾಡಿಕೊಟ್ಟಿದ್ದೀರಿ. ಫಾದರ್ ನೀಲೇಶ್, ಫಾದರ್ ಪೌಸ್ತಿನ್, ಫಾದರ್ ಧೀರಜ್, ನಿಮಗೂ ನಮ್ಮ ಬ್ಯಾಂಕಿನ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸಿ. ಇದೀಗ ಧನ್ಯವಾದ ಸಮರ್ಪಿಸಲು ನಮ್ಮ ದೇರಳಕಟ್ಟೆ ಶಾಖೆಯ ಶಾಖಾ ವ್ಯವಸ್ಥಾಪಕರಾದ ಶ್ರೀಮತಿ ಜೂಲಿಟ್ ಡಿಸೋಜರ್ ಅವರು ನಮ್ಮ ಮುಂದೆ. ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇರ್ಲಕಟ್ಟೆಯಲ್ಲಿ ಉದ್ಘಾಟನೆಯಾದ ಸಂದರ್ಭದಲ್ಲಿ ಕಾರ್ಯಕ್ರಮದ ಯಶಸ್ವಿಗೆ ಕಾರ್ಯಕರ್ತರಾದ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಲು ಇಚ್ಛಿಸುತ್ತೇನೆ. ಈ ದಿನದ ಭಾಗ್ಯವನ್ನು ಕರುಣಿಸಿದ ಪರಮಾತ್ಮನಲ್ಲಿ ಮೊದಲನೆಯದಾಗಿ ಸ್ಮರಿಸುತ್ತೇನೆ. ದೇರ್ಲಕಟ್ಟೆ ಶಾಖೆಯನ್ನು ಉದ್ಘಾಟಿಸಿ ಶಾಖೆಯ ಆರಂಭಕ್ಕೆ ಕಾರ್ಯಕರ್ತರಾದ ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಶ್ರಮಿಸುತ್ತಿರುವ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರ ರತ್ನ ಶ್ರೀ ಅನಿಲ್ ಲೋಬೋ ಇವರಿಗೆ, ಬ್ಯಾಂಕಿನ ನಿರ್ದೇಶಕರು, ಸಿಬ್ಬಂದಿ, ಗ್ರಾಹಕರು ಹಾಗೂ ಹಾಜರಿರುವ ಎಲ್ಲ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶಾಖೆಯನ್ನು ಆಶೀರ್ವದಿಸಿ ಶುಭ ಹಾರೈಸಿದ ಮುಖ್ಯ ಅತಿಥಿಗಳಾದ ದೇರ್ಲಕಟ್ಟೆಯ ಆ ಲೇಡಿ ಆಫ್ ಮರ್ಸಿ ಪಾನೀರ್ ಚರ್ಚ್ನ ಧರ್ಮಗುರುಗಳಾದ ವಂದನೀಯ ಫಾದರ್ ವಿಕ್ಟರ್ ಡಿಮೆಲ್ಲೋ, ನಿಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶಾಖೆಯ ಭದ್ರತಾ ಲಾಕರ್ ಉದ್ಘಾಟಿಸಿ ಶುಭ ಹಾರೈಸಿದ ವಂದನೀಯ ಸಿಸ್ಟರ್ ಮಿಲ್ಲಿ ಫರ್ನಾಂಡಿಸ್, ಸುಪೀರಿಯರ್ ಜನರಲ್ ಅರ್ಸುಲೈನ್ ಫ್ರಾನ್ಸಿಸ್ಕನ್ ಸಿಸ್ಟರ್ಸ್, ನಿಮಗೂ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಕೋಟೆಕಾರ್ ಟೌನ್ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ, ನಿಮಗೂ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಸ್ಟ್ಯಾಂಪ್ ವ್ಯವಸ್ಥೆಯನ್ನು ಉದ್ಘಾಟಿಸಿ ದ ಫಾದರ್ ನೆಲ್ಸನ್ ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ನಮ್ಮ ಶಾಖೆಯ ATM ಸೌಲಭ್ಯ ಉದ್ಘಾಟಿಸಿದ ಫಾದರ್ ನಿಲೇಶ್ ಕ್ರಾಸ್ತಾ, ಆಡಳಿತದಾರರು ಫಾದರ್ ಮುಲ್ಲರ್ಸ್ ಹೋಮಿಯೋಪತಿ ಕಾಲೇಜ್ ದೇರ್ಲಕಟ್ಟೆ ಇವರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅನಿವಾರ್ಯ ಕಾರಣಗಳಿಂದ ಕಾರ್ಯಕ್ರಮಕ್ಕೆ ಹಾಜರಾಗಲು ಸಾಧ್ಯವಾಗದ ಶ್ರೀ UT ಖಾದರ್ ಸಚಿವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ ಅವರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರಾದ ಶ್ರೀ ಜೆರಾಲ್ಡ್ ಡಿಸಿಲ್ವಾ ಹಾಗೂ ಹಾಜರಿರುವ ಎಲ್ಲ ನಿರ್ದೇಶಕರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಪ್ರತಿಭೆ, ಪರಿಶ್ರಮ ಹಾಗೂ ಶಿಸ್ತು ಮೂಲಕ ಅತ್ಯುತ್ತಮ ಅಂಕ ಗಳಿಸಿ ಸಾಧನೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಶುಭಾಶಯಗಳು.
ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸಿ ಸಮಾಜದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಎಲ್ಲ ಸಮಾಜ ಸೇವಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಶುಭಾಶಯಗಳು. ನಮ್ಮ ಶಾಖೆಯ ಕರೆಯೊಲೆಯನ್ನು ಹಂಚಲು ದಿನಾಂಕ 20 ಮತ್ತು 21ರಂದು ಸಹಕರಿಸಿದ ಎಲ್ಲ ಸಿಬ್ಬಂದಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಿಬ್ಬಂದಿಗರು ಸಹಕರಿಸಿದ ಆಯಾ ಚರ್ಚಿನ ಎಲ್ಲ ವಾರ್ಡ್ ಗುರ್ಕಾರು ಮತ್ತು ಪ್ರತಿನಿಧಿಗಳು ಅವರ ಹೆಸರು ಕರೆಯದೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಕರೆಗೆ ಒಗ್ಗೂಟು ಕಥೆಯನ್ನು ತೆರೆದ ಎಲ್ಲ ಗ್ರಾಹಕರಿಗೂ ಹಾಗೂ ಖಾತೆಯನ್ನು ತೆರೆಯುವ ಭರವಸೆ ನೀಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಬ್ಯಾಂಕಿನ ಮಹಾಪ್ರಬಂಧಕರು ಹಾಗೂ ಉಪಮಹಾಪ್ರಬಂಧಕರು, ಸಲಹೆಗಾರರು, ಶಾಖೆಗಳ ವ್ಯವಸ್ಥಾಪಕರು ಹಾಗೂ ಸಿಬ್ಬಂದಿಗಳಿಗೆ ಮತ್ತು ದೇರ್ಲಕಟ್ಟೆ ಶಾಖೆಯ ಎಲ್ಲ ಸಿಬ್ಬಂದಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶಾಖೆಯ ಉದ್ಘಾಟನೆಯ ಕರೆಯೊಲೆ ಹಂಚಲು ಇವರೊಂದಿಗೆ ನಮ್ಮೊಂದಿಗೆ ಸಹಕರಿಸಿದ್ದ ಶಾಖಾ ನಿರ್ದೇಶಕರಾದ ಶ್ರೀ ರೋಷನ್ ಡಿಸೋಜಾ ಮತ್ತು AICU ಅಧ್ಯಕ್ಷರಾದ ಶ್ರೀ ಆಲ್ವಿನ್ ಡಿಸೋಜರವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕಾರ್ಯಕ್ರಮದ ವೇಳಾಪಟ್ಟಿಯನ್ನು ತಯಾರಿಸಿದ ಈ ಕಾರ್ಯಕ್ರಮವನ್ನು ಸಲೀಸಾಗಿ ನೆರವೇರಿಸಲು ಸಹಕರಿಸಿದ HR ಕುಮಾರಿ ಸ್ಟೆಫಿ ಡಿಸೋಜಾ ನಿಮಗೂ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲು ಸಹಕರಿಸಿದ ಎಲ್ಲ ಸಿಬ್ಬಂದಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮಗೆ ಸಹಕರಿಸಿದ ಧರ್ಮಭಾಗಿನಿಯರು, ಶಿಕ್ಷಣ ಸಂಸ್ಥೆಗಳು, ಆಸ್ಪತ್ರೆಗಳು, ಪೊಲೀಸ್ ಅಧಿಕಾರಿಗಳು, ಸಹಕಾರ ಸಂಘ ಅಧ್ಯಕ್ಷರು, ನಿರ್ದೇಶಕರು ಹಾಗೂ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಇವತ್ತಿನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದ ಶ್ರೀಮತಿ ಶೈನಿ ವಿಬಾ ಡಿಸೋಜಾ ನಿಮಗೂ ಧನ್ಯವಾದಗಳು. ನೀವು ವೇದಿಕೆಗೆ ಬಂದು ಅಧ್ಯಕ್ಷರಿಂದ ಹೂಗುಚ್ಛೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಫೋಟೋಗ್ರಾಫರ್ ಜಾನ್ ಡಿಸೋಜಾ, ವಿಡಿಯೋಗ್ರಾಫರ್ ಮಿಲ್ಟನ್ ಪಿರೇರಾ ಈ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ರೋಸ್ ಅರೇಂಜರ್ಸ್, ಊಟದ ವ್ಯವಸ್ಥೆಯನ್ನು ಒದಗಿಸಿದ ಸಿಲ್ವರ್ ಸ್ಪೂನ್ ಕೇಟರರ್ಸ್ ನಿಮಗೂ ಧನ್ಯವಾದಗಳು. ಕಾರ್ಯಕ್ರಮದ ಪ್ರಚಾರಕ್ಕೆ ಸಹಕರಿಸಿದ ರಾಹುಲ್ ಅಡ್ವರ್ಟೈಸರ್ಸ್ ಮಾಲಕರಾದ ಶ್ರೀ ಟೈಟಸ್ ನೊರೋನಾ ಹಾಗೂ ಎಲ್ಲ ಪತ್ರಿಕಾ ಮಿತ್ರರಿಗೂ ಧನ್ಯವಾದಗಳು. ನಂಬಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಕಾರ್ಯಕ್ರಮ ಸ್ವಭಾವವನ್ನು ಹೆಚ್ಚಿಸಿದ ನಿಮ್ಮ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ದೇರಳಕಟ್ಟೆ ಶಿಕ್ಷಣದ ರಾಜಧಾನಿಯಾಗಿದ್ದರೆ, ಆರೋಗ್ಯ ಸೇವೆಯ ಕೇಂದ್ರವಾಗಿದ್ದರೆ ಈ ಹೊಸ ಶಾಖೆ ಆರ್ಥಿಕ ಅಭಿವೃದ್ಧಿಯ ಕೇಂದ್ರವಾಗಲಿ. MCC ಬ್ಯಾಂಕಿನ ಈ ಶಾಖೆಯು ಸಾವಿರಾರು ಕುಟುಂಬಗಳ ಕನಸುಗಳಿಗೆ ಇದರೊಂದಿಗೆ ಇಂದಿನ ಉದ್ಘಾಟನಾ ಸಮಾರಂಭವು ಯಶಸ್ವಿಯಾಗಿ ಸಂಪನ್ನಗೊಂಡಿದೆ.